ಬಳಿರೇ ಪರಾಕ್ರಮ ಕಂಠಿ ಇರುವಂತಹ ಸ್ಥಳ ದೇವೇಂದ್ರ ಅಂತ ಕೇಳಿದ್ದೇನೆ. ಹೊರಟು ಬಂದಂತಹ ಕಾರ್ಯ ಧರಣಿ ಪಾಲಕ ಕೇಳು ಧರಣಿ ಪಾಲಕ ಕೇಳು ಸುರಪಾಲ ನಾಕದೋಳು ಸುಮನಸರ ನೆರಗಿಸುತ್ತ ಮೆರೆಯೇ ವೈಭವದೇ ವರುಣ ವಾಯು ಕುಬೇರ ಮೊದಲಾದವರ ನೆರವಿಯೋಳು ನುಡಿದ ಮನದಿರವ
ತೆರದಿ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೊಳು ನುಡಿದ ಮನದಿರ ಬನಿ ತೆರದಿ ಧರಣಿ ಪಾಲಕ ಏಳು ವಿಶೇಷವಾದಂತಹ ಪದವಿಯನ್ನು ಪಡೆದು ಬರುತ್ತೇವೆ. ದಿವ್ಯ ಶರೀರವನ್ನು ಪಡೆದಿದ್ದೇವೆ. ಮೂರು ಒಂದು ಅನುಗ್ರಹವಿದೆ. ಒಂದು ನಾಯಕ ನಮಗೆ ಹಗಲು ಓಲಗವನ್ನು ಕೊಟ್ಟಿದ್ದೇವೆ. ಒಂದು ಹೊಸ ವಿಚಾರವನ್ನು ಮಾತನಾಡುತ್ತಿದೆ. ಸುಮನಸರು ಕೇಳಿದಿರೇ ಆಗಾಗ ಸುಮನಸರು ಕೇಳಿದಿರೇ ನಳಿನಾಭನದಯದಿ ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು ಸುಮನಸರು ಕೇಳಿದಿರೆ ನಳಿನಾಭನದಯದಿ ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು ಆದರ ಖಳ ಹೃದಯಾದ್ಯ ಮತ್ಸರದಿಂದ ಆದರ ಖಳ ಹೃದಯಾದ್ಯ ಮತ್ಸರದಿಂದ ಪಾದಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಪಾದಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಸುಮನಸರು ಕೇಳಿ ನಮಗೆ ಹಕ್ಕಿದೆ ಪಡೆಯುವ ಆಸೆಯಿಂದ ನಾಟವನ್ನು ಧೈರ್ಯವನ್ನು ಬೆಂಕಿಯನ್ನು ಹಾಕಲಾರವರು ಯಾರು ಉಳಿದಿಲ್ಲ. ಇನ್ನು ಮುಂದೆ ಎಲ್ಲರೂ ಹುಟ್ಟಿ ಏನಕ್ಕೆ ಮಾಡಿ ಬಂದೆ ನಮಗಾಗಿ ಎಲ್ಲ ಯುವಕರನ್ನೆಲ್ಲ ಲೋಕದ ಪ್ರಸಿದ್ಧಿಯಾಗಿ ಉಳಿಸಿಕೊಂಡಾಗಲೇ ಏನು ಮಾಡುತ್ತಾರೆ? ಸುರನಾಥ ತುಳರು ನಕ ಕೈತರಲವರ ಸಂಕರದೆ ತರಿಬೇವು ನಿಶ್ಚಯ ಮೂರು ಮೂರ್ತಿಗಳೆಂಬನು
ಧರ್ಮನು ನಿತ್ಯ ದೇವಿ ಜೋರಿಸಿ ಪರ್ಯವರಿನು ಬೇರೆ ಯೋಚಿಸಲೇಕ ವೀರನಿನವುದೇನು ಮಾರುತನು ಸುರಿದನು ವರಗಂಗಾ ಯಮುನಾ ಸರಸ್ವತಿ ತೀರದಿ ಗಂಗಾ ಯಮುನಾ ಸರಸ್ವತಿ ತೀರದಿ ನಡೆಯುವ ಸತ್ರ ಯಾಗಕ್ಕೆ ಇಂದು ನಾವು ತೆರಳುವುದೆಲ್ಲರೂ ಬೇಗದಿ ಎನ್ನುತ್ತಾ ತೆರಳುವುದೆಲ್ಲರೂ ಬೇಗದಿ ಎನ್ನುತ್ತಾ ಸುರಪಾತ ಉದುರಿದನು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ಸಿಂಹಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮನ ನಿಯೋಜಿತವಾದಂತಹ ತತ್ವದ ಮಹಾಸಭೆಗೆ ದಕ್ಕಿದೆ. ನಮ್ಮ ದೇವದೇವ ಭಗವಾನ್ ಪರಮೇಶ್ವರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡರೆ ಲೋಕದ ನಿಯತಿಯನ್ನು ಮೀರಿ ವರ್ತಿಸುವವರಿಗೆ ಹೊಸ ನೀತಿಯನ್ನು ಹೊಸ ಸಂವಿಧಾನವನ್ನು ಪಡೆಯಬಹುದು. ಅಲ್ಲಿಗೆ ತರುವುದು ಬನ್ನಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ ಸುಂದರ ಮೃಗಧರ ಪಿನಾಕ ಧನುರ್ಧರ ಗಂಗಾಧರ ತೇ ನಮೋ ನಮಃ ಚಂದ್ರಚೂಡ ಶಿವ ಶಂಕರ ಶಂಕರ ಬಂದಿರೇ ಸುಮನಸರು ಸರೋವರು ಒಂದು ಗೂಡುತ್ತ ಸತ್ರಯಾಗಕ್ಕೆ ಬಂದಿರೇ ಇಂದು ಮೆಚ್ಚಿದೆ ನಿಮ್ಮ ಭಕ್ತಿಗೆ ಇಂದು ಮೆಚ್ಚಿದೆ ನಿಮ್ಮ ಭಕ್ತಿಗೆ ಚಂದವಾಯ್ತು ಬಂದಿರೇ ಕೇವಲ ದೇವತೆಗಳು ಮಾತ್ರ ಸುಮನಸರಲ್ಲ. ಸುಮನ ಹೋಗಿರುವ ಮನಸ್ಸಿನ ಪ್ರವೃತ್ತಿಯನ್ನು ಯಾರೆಲ್ಲ ಹೊಂದಿದ್ದಾರೋ ಅಂತವರೆಲ್ಲ ಸುಮನಸರಿಗೆ ಸಮಾನ ಅಂತ. ಮರೀಚಿ ಬ್ರಹ್ಮ ಕೈಗೊಂಡಿರುವಂತಹ ಜ್ಞಾನ ಸತ್ರ ಇದು.
ಪ್ರಾರ್ಥಿಸಿ ಪ್ರಸನ್ನೀಕರಿಸಿದಿರಿ. ನಿಜ. ನಿಮ್ಮೆಲ್ಲರ ಕೇಳಿಕೆಯಂತೆ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೇನೆ. ಸಂತೋಷ. ಸಭಾ ಕಲಾಪಗಳೆಲ್ಲವೂ ಸುಸೂತ್ರವಾಗಿ ಸಾಗುವಂತೆ ಎಲ್ಲರೂ ಪ್ರೇರೇಪಿಸಿ ಎಲ್ಲರೂ ಒಟ್ಟು ಸೇರಿ ಪಾಲ್ಗೊಳ್ಳಿ. ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಕ್ಪಾಲಾದಿಸು ಮಾನಸ ಸಂದಣಿಗಳೊಪ್ಪಿರುವ ಸಭೆಗೆ ತಕ್ಷಣ ತಂದ ಬೃಂದ ಬಿದ್ದಿದಿರೋ ಭಯದಿಂದ ವಂದಿಸುತ್ತಿರಲು ಈಶನೇಳದೆ ಕುಳಿತಿರಲು ಕಂಡ ದಕ್ಷ ಕಥಿಗೊಂಡ ಎರಗಿದರು ಈ ಸದಾ ಶಿವನು ಏಳದಿರುತ್ತಿಗನು ಗರ್ವವು ದೊರಕಿತಲ್ಲ ಮರೀಚಿ ಬ್ರಹ್ಮನ ಯಾಗ ಗಂಗಾ ಯಮುನಾ ಸರಸ್ವತಿ ಸಂಗಮ ಸಿಂಹ ಕ್ಷೇತ್ರ ತತ್ಸಮದಲ್ಲಿ ಹೇಳಿದ್ರೆ ಸಿಂಹಪುರ ಸ್ವಲ್ಪ ತತ್ವವ ಮಾಡಿ ಹೇಳಿದ್ರೆ ಸಿಂಗಪುರ ನೋಡಿದಿರಾ ಎಷ್ಟು ಸ್ವಚ್ಛ ಉಂಟು ಸಿಂಗಪುರವೇ ಆಗಿದೆ ಸ್ವಚ್ಛವಾದ ಸಭಾ ಮಂಟಪ ಮತ್ತೆ ನಮ್ಮ ಪ್ರವೇಶ ನಾವು ಹಾಗೆ ಕಾರ್ಯಕ್ರಮದ ಆರಂಭಕ್ಕೆಲ್ಲ ಬರ್ಲಿಕ್ಕಿಲ್ಲ ತಡಾಗಿ ಆರಂಭಕ್ಕೆ ಬಂದ್ರೆ 100ರಲ್ಲಿ 101ನೇ ಅವನಾಗಿ ಬರುದು ನಾವೊಂದು ಅರ್ಥ ಮುಗಿದ ಮೇಲೆ ಬರುದು ಎಲ್ಲ ತಿರುಗಿ ನೋಡ್ಬೇಕು ಇದು ಯಾರು ಬಂದದ್ದು ಹಾಗೆ ತಿರುಗಿ ನೋಡುವಾಗೆ ಬಂದ್ರೆ ಒಂದು ಗುರುತಿಸುವ ವ್ಯಕ್ತಿ ಆಗ್ತದೆ ಹಾಗಾಗಿ ಮಧ್ಯದಲ್ಲಿ ಬಂದಿದ್ದೇವೆ ಈಗ ನನಗೆ ಹೇಳಿಕೆಗೆಲ್ಲ ಒತ್ತು ಕೊಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಅಷ್ಟು ಕಾರ್ಯಕ್ರಮ ಹೌದಪ್ಪ ಯೋಗ ಯೋಗ್ಯತೆ ಎರಡು ಕೂಡಿಕೊಂಡು ಕಡಿಮೆ ಕಾರ್ಯಕ್ರಮ ಅದಕ್ಕೆ ಕೆಲವೊಂದು ಉಪಾಯ ಮಾಡಿ ನೀವು ಬಂದ್ರೆ ಒಂದು ಸನ್ಮಾನ ಇಟ್ಟುಕೊಳ್ತೇವೆ ಆಗ ಹೋಗದೆ ಉಪಾಯ ಇಲ್ಲಲ್ಲ ಅಷ್ಟೇ ಹಾಗೆ ಬೇರೆ ಬೇರೆ ಕ್ರಮದಿಂದ ನಮ್ಮನ್ನು ಕರೆಯುವುದು ಅಂತ ಯುವ ಕರೆದವ ನಮ್ಮವನೇ ಬಿಡಿ ಮರೀಚಿ ಬ್ರಹ್ಮ ಒಂದು ಸಂಬಂಧದಲ್ಲಿ ನನಗೆ ಅಪ್ಪನ ಮಗ ಮತ್ತೊಂದು ಸಂಬಂಧದಲ್ಲಿ ನನಗೆ ಅಳಿಯ ಎರಡೂ ಸಂಬಂಧ ಇರುವ ಹಾಗಾಗಿ ಬರದೇ ಇರುವುದಕ್ಕಾಗ್ತದ ಅಷ್ಟೇ ಬಂದೆ ದಕ್ಷನಿಗೆ ಯೋಗವು ಉಂಟು ಭಾಗ್ಯವು ಮೇಲಿನ ಮೇಲೆ ಎರಡು ಒಂದೇ ಆದ್ರೆ ವ್ಯತ್ಯಾಸ ಉಂಟು ಹೇಗೆ ಏನು ವ್ಯತ್ಯಾಸ ಕೆಲವರಿಗೆಲ್ಲ ಒಳ್ಳೆ ಯೋಗ ಇರ್ತದೆ ಭಾಗ್ಯ ಇರುವುದಿಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ
ಅವರಿಗೆ ಏನಾದ್ರೂ ಉಂಟಾ? ಮೈಯ ಮೇಲೆ ಬಟ್ಟೆ ಮತ್ತು ಚೀಲ ಜೊತೆ ಬಟ್ಟೆ ಎಂತದಿಲ್ಲ, ಎಲ್ಲ ಮಕ್ಕಳೇ ತಿಂದು ಅವರಿಗೆ ಯೋಗ ಉಂಟು, ತಿನ್ನುವ ಭಾಗ್ಯ ಇಲ್ಲ. ಕೆಲವರು ಕೆಲಸವೇ ಮಾಡುದಿಲ್ಲ, ಕಟ್ಟೆಯಲ್ಲಿ ಕುಳಿತಿರ್ತಾರೆ. ಸಂಧ್ಯಾ ನೋಡಿ ಯಾರಾದ್ರೂ ಕೊಟ್ಟು ಮುಗಿದವರಿಗೆ ಕುಳಿತುತ್ತಿರ್ತಾರೆ. ಅವರಿಗೆ ಯೋಗ ಇಲ್ಲ, ಭಾಗ್ಯ. ನಮಗೆ ಎರಡು ಯೋಗವು ಭಾಗ್ಯವು ಒಟ್ಟಾಗಿ ಬಂದ ಕಾರಣ ತಕ್ಷ ನೋಡಿ ಸೂರ್ಯಪ್ರಕಾಶ ಬಂದ ಹಾಗೆ ಎಲ್ಲರೂ ಎದ್ದು ನಿಂತು ಗೌರವ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಬ್ರಹ್ಮ ಮಾನಸ ಪುತ್ರರು 10 ಮಂದಿಯಲ್ಲಿ ನಾನೊಬ್ಬ. ಮಾನಸ ಪುತ್ರರು ಅಂತ ಮೇಲಿಂದ ಮೇಲೆ ಹೇಳುವುದಿದ್ರು. ಮನಸ್ಸಿನಿಂದ ಹುಟ್ಟಿದವ ಇವತ್ತು ಯಾರು ಮಾಡಿದ ಮರೀಚಿ ಮಾತ್ರ. ಮುಖದಿಂದ ಹುಟ್ಟಿದವ ಅಂಗೀರಸ, ಕಣ್ಣಿನಿಂದ ಹುಟ್ಟಿದವ ಅತ್ರಿ, ಕಿವಿಯಿಂದ ಪುಲಸ್ತ್ಯ, ನಾಭಿಯಿಂದ ಪುಲಹ, ಚರ್ಮದಿಂದ ಪ್ರಭು, ಕೈಯಿಂದ ಕ್ರತು, ತೊಡೆಯಿಂದ ನಾರದ, ಹೆಬ್ಬೆರಳಿಂದ ನಾವು. ನೋಡಿ ಹೇಗೆ ಮಾಡಿದ್ರೆ ಇದು ಅಧಿಕಾರದ ಸಂಕೇತ ಅಂತ. ನಮ್ಗೆ ಅಧಿಕಾರ ಜನ್ಮಜಾತವಾಗಿರುವುದು. ಅಧಿಕಾರಿ ಅಂದ್ರೆ ಶಬ್ದದ ಅರ್ಥ ಇದ್ದದ್ದು. ಅವನಿಗೆ ಅಧಿಕ ಯಾರಿದ್ದಾರೋ ಅವರಿಗೆ ಅಡಿಗೆ. ನಾವು ಅಧಿಕವನ್ನು ಒಪ್ಪಿಕೊಳ್ಳುವುದಲ್ಲ, ನಾವೇ ಅಧಿಕ ಲೋಕದಲ್ಲಿ ಪಡಿಮೂಡಿಸುವುದಕ್ಕೆ ಹೊರಟವರು. ಹಾಗಾಗಿ ನೀವು ಹೇಳಬೇಡಿ, ನೀವು ಕುಳಿತುಕೊಳ್ಳಿ. ಅದು ನನ್ನ ಅಪ್ಪ ಬ್ರಹ್ಮದೇವರು. ಅದು ಸಭಾ ಮುಂಭಾಗದಲ್ಲಿ ಅವರಲ್ಲಿ ಎಂದ್ರೆ ಸರಿ ಆಗಲಿಲ್ಲ. ಹೌದಪ್ಪ. ಎಲ್ಲ ಎಂತದು ಹಾಕಿದ ವೇದಿಕೆ ಲೆಕ್ಕಾಚಾರ ಸರಿ ಉಂಟು ಅಂತ ಮಾಡಿದ್ದಲ್ಲ. ಮತ್ತೆ ಸೂರ್ಯ ಬಂದು ಕಣ್ಣು ಬಿಡದೆ ಇರುವ ಕೂಬೆ ಉಂಟಲ್ಲ, ಕಣ್ಣು ಕಾಣ್ತದ ಕೂಬೆಗೆ ಅಂತ ನೋಡಿ ನೋಡಿ ಅಲ್ಲಿ ಕುಳಿತುಕೊಂಡದ್ದು. ಹೌದಪ್ಪ. 3 ಕಣ್ಣಿನ ಕುರುಡ, ಕಣ್ಣು ಉಂಟು, ಪ್ರಯೋಜನ ಉಂಟಾ? ಎಲ್ಲರೂ ಎದ್ದು ನಿಂತು ಗೌರವ ಕೊಡುವಾಗ ಈ ಸಕಲ ಸಭೆಯಲ್ಲಿ ಎಲ್ಲರನ್ನು ಮನ್ನಿಸಿ ಗೌರವ ಕೊಡುವಾಗ ಅವಮ್ಮ ಕುಳಿತುಕೊಂಡದ್ದು ನೋಡಿ. ಸಭಾಧ್ಯಕ್ಷರಲ್ವಾ? ಕುಳಿತಿದ್ದಾನೆ, ಹೇಳುವುದಿಲ್ಲ. ಅಹಂಕಾರ ಸದಾಶಿವ ಈಶತಾನೆಂದೆಂಬ ಅಹಂಕಾರ. ಹೌದಪ್ಪ. ಅದಾಗಿ ಅಧಿಕಾರಂಚ ಗರ್ವಂಚ ಆಗವೇ ಸುಖ ಸಂಪ್ರಾಪ್ತಿ, ನಿರ್ಗಮೇ ಪ್ರಾಣ ಸಂಕಟ. ಎರಡು ಬರುವಾಗ ಬಹಳ ಸಂತೋಷ ಆಗ್ತದೆ, ಸರಿ. ಹೋಗುವಾಗ ಪ್ರಾಣ ಸಂಕಟ ಆಗ್ತದೆ. ಬಹುಶಃ ಇವನಿಗೆ ಬಹಳ ಅನಿರಳಕ್ಕೆ ಒಂದು ಪೀಠ ಸಿಗುವುದು, ಅದರಲ್ಲಿ ಕುಳಿತುಕೊಂಡಿದ್ದಾನೆ. ಮತ್ತೆ ಕಷ್ಟ ಅಂತ ಅದರಲ್ಲೇ ಕಟ್ಟಿಕೊಂಡಿದ್ದಾನೆ. ಅಹಂಕಾರ ಬಂದಿದೆ, ಈಸು ಗರ್ವ ಬಂದಿದೆ. ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಔಪಚಾರಿಕತೆ ಇಲ್ಲದವ, ಮರ್ಯಾದೆ ಇಲ್ಲದವ, ಮಾನ ಇಲ್ಲದವ, ಗೌರವ ಬುದ್ಧಿ ಇಲ್ಲದವ, ಸಂಸ್ಕಾರ ಇಲ್ಲದವ, ರಾಜ್ಯ ಇಲ್ಲದವ, ಇವರಿಗೆ ಗೊತ್ತಿದೆ. ಹೇಳದಿದ್ದರು ಮಾತಿನೆಂದು ಚಿದ ವಚನಗಳು ಬೇಳಿ ತನ್ನುವನು ಮನ್ನಿಸಲು, ನಾಲಿಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ, ಕೂಳನಿಗೆ ಬಂದ ಕುಂದೇನು. ಹೌದಪ್ಪ. ಅಧ್ಯಕ್ಷರಾದವರು ಹೇಳಲಿಕ್ಕುಂಟ ಮತ್ತೆ ಮತ್ತೆ ಉಚಿತ ವಚನ. ಹೌದೌದು. ಎಷ್ಟು ಮಾತಾಡ್ತಾರೆ ಇವರು? ಬಹಳ ಮಾತಾಡುವಂತೆ ಇವ ಒಂದು ಮಾತಾಡು, ಬನ್ನಿ ಕುಳಿತುಕೊಳ್ಳಿ. ಏನು ನಾಲಿಗೆ ಸೇದಿ ಹೋಗಿದೆ, ನಾಲಿಗೆಗೆ ದನ ಬೆಟ್ಟಲಿಕ್ಕಿಲ್ಲ, ಇವ ಕುಳಿತುಕೊಂಡು ಎತ್ತು ಬೆಟ್ಟಲಿಕ್ಕೆ ಇಲ್ಲದ ಬಾಯಿ ಬರುವುದಿಲ್ಲ ಇವರಿಗೆ. ಬನ್ನಿ ಕುಳಿತುಕೊಳ್ಳಿ, ಒಂದು ಆಸನವನ್ನು ಸ್ವೀಕರಿಸಿ ಕೇಳುದು ಹೇಳಿದ್ರ ಇಲ್ಲ. ಅಧ್ಯಕ್ಷ ಅದು ಗೌರವ ಅಧ್ಯಕ್ಷ, ಕಾರ್ಯಾಧ್ಯಕ್ಷ ಅಲ್ಲ. ಅಧ್ಯಕ್ಷರೆಲ್ಲ ಕೆಲಸ ಮುಗಿದ ಮೇಲೆ ಅರ್ಥದಲ್ಲಿ ಬಂದು ಕುಳಿತುಕೊಳ್ಳಿ. ಇದಾಗಿ ನಾವು ಬೇಗ ಬರ್ತಿದ್ರೆ ನಮಗೆ ಕೊಡ್ತಿದ್ರೆ ನಮಗೆಲ್ಲ ಅದು ಬೇಡ. ಹೊಣೆಗಾರಿಕೆ ಕುಳಿತಿದ್ದಾನೆ, ಬೇಡ, ಹೇಳ್ಲಿಕ್ಕಾಗುದಿಲ್ಲ, ಮಾತಾಡ್ಲಿಕ್ಕಾಗುದಿಲ್ಲ. ಒಂದು ಕೈ ಸನ್ನೆ, ಬೇಡ, ಒಂದು ಕಣ್ಸನ್ನೆ. ಒಂದು ಕಣ್ಸನ್ನೆ ಸಭೆಯ ಮೂಲೆಯಲ್ಲಿದ್ದವರು ಎಲ್ಲಿಗೆಲ್ಲ ಬರ್ತಾರೆ. ಹೌದಾ? ಒಂದು ಕಣ್ಸನ್ನೆಯಲ್ಲಿ ನೀವು ಕುಳಿತುಕೊಳ್ಳಿಕ್ಕೆ ಹೇಳ್ಬೋದಿತ್ತಲ್ಲ. ಬೇಡ, ಒಂದು ನಗು. ನಗುಗಳಲ್ಲಿ ಎಷ್ಟು ವಿಧ ಉಂಟು? 10-11 ವಿಧ
ಓಹೋ. ಇಲ್ವಾ? ಉಗುಳು ನಗೆ ಬೇರೆ, ಮೆಲು ನಗೆ ಬೇರೆ, ನಸು ನಗೆ ಬೇರೆ, ಎಳೆ ನಗೆ ಬೇರೆ, ತಣ್ಣಗೆ ಬೇರೆ, ಬಿಸು ನಗೆ ಬೇರೆ, ಕುಂಕು ನಗೆ ಬೇರೆ, ರಸ ನಗೆ ಬೇರೆ, ಹುಚ್ಚು ನಗೆ ಬೇರೆ, ದಾಗೈಸೋ ನಗೆ ಬೇರೆ, ಹುಸಿ ನಗೆ ಬೇರೆ. ಉಳಿದ 10ಕ್ಕೆ ಮಣ್ಣು ಹಾಕಿ ಕೊನೆಯ ಒಂದು ಹುಸಿ ನಗೆ. ಮನಸ್ಸಿಲ್ಲದೆ ಅದನ್ನು ನಗುವುದು ಇಲ್ವಾ? ಹೌದೌದು. ನೋಡಿದಿರಿ ಅದು ನಗುವುದು ನೀವು? ಎರಡು ಕಡೆ ನೋಡ್ಬೋದು. ಎಲ್ಲಿ? ಒಂದು ಮಂತ್ರಿಗಳು ನಗಾಡುವಾಗ ಅವರು ನಿಜವಾಗಿ ನಮ್ಮ ಮೇಲೆ ಒಳ್ಳೆ ಮನಸ್ಸಿದ್ದು ನಗಾಡುವುದಲ್ಲ. ಮತ್ತೊಂದು ನೋಡ್ಬೇಕಾ ನೀವು? ಮಧ್ಯಾಹ್ನದ ಕಳೆದ ಮೇಲೆ ಮದುವೆ ಮಂಟಪಕ್ಕೆ ಹೋಗ್ಬೇಕು. ಮಧ್ಯಾಹ್ನದ ಮೊದಲಲ್ಲ, ಮಧ್ಯಾಹ್ನ ಕಳೆದ ಮೇಲೆ ಹೋಗ್ಬೇಕು. ಹೇಗೆ? ಆ ವಧುವರನ ಹೊಟ್ಟೆ ತಾಳ ಆಗ್ತಾ ಇರ್ತದೆ, ಬಿಸಿಯಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ಬರೇ ಕೊಂಡು ಹೋಗಿ ಉಡುಗೊರೆ ಕೊಡು. ಈ ಉಡುಗೊರೆ ಕೊಡುವಾಗ ಮುಖ ಗಂಟಿಗೆ ಬಳಿಕೊಳ್ಳಿಕ್ಕೆ ಆಗ್ತದ? ಅದಾದ್ರೂ ನಗಲಿಕ್ಕೆ ಇವನಿಗೆ ಸಂಕಟವ? ಹೌದು. ಅದು ಇಲ್ಲ. ನಾಲಿಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ, ಕೂಳಲಿಗೆ ಬಂದ ಕುಂದೆ. ಇವನಿಗೇನು ಅಷ್ಟು ಗೊತ್ತಾಗುದಿಲ್ವಾ? ಬಂದಂತಹ ದಕ್ಷಿಣನ್ನು ಗೌರವಿಸಬೇಕು ಎನ್ನುವಂತ ಯೋಗ್ಯತೆ ಇದ್ರೆ ಅಲ್ವಾ ಉಳಿದವರ ಯೋಗ್ಯತೆ ಗೊತ್ತಾಗುವುದು. ಒಬ್ಬ ಯೋಗ್ಯತಾವಂತರನ್ನು ಗುರುತಿಸಬೇಕಾದ್ರೆ ಗುರುತಿಸುವವನು ಯೋಗ್ಯತಾವಂತನಾಗಬೇಕು. ಸೆಗಣಿ ಹೊರುವವನಿಗೆ ಎಂಥದ್ದು ಗೊತ್ತಾಗ್ತದೆ? ಗಂಧ ಹೊರುವವನ ದೊಡ್ಡಸ್ತಿಕೆ, ಮಾನ, ಗೌರವ ಎಂಥದ್ದು ಗೊತ್ತಾಗ್ತದೆ? ಇವ ಏನಿದ್ರು ಅಷ್ಟೇ. ನಿಮ್ಮ ಸಂಬಂಧ ಅಳಿಯ ಅಂತ ಯಾರು? ನಾನು ಬೇಕು ಅಂತ ಅಳಿಯ ಮಾಡಿಕೊಂಡಲ್ಲ ಇವನನ್ನು. ಮತ್ತೆ ಕಥೆ ಬೇರೆ. ಸರಸಿ ಜಾಸನನೆಂದ ನುಡಿಗಿನ ಮರುಳಾಗಿ ನಿಂತ ನುಡಿಗೆ ನಾ ಮರುಳಾಗಿ ತರಳೆಯನು ಕೊಟ್ಟೆ ನೀರರ್ಥ. ಪರಿಕಿಸಲು ಕೋಡಗನ ಕೈಗೆ, ಪರಿಕಿಸಲು ಕೋಡಗನ ಕೈಗೆ, ಕೋಡಗನ ಕೈಗೆ ಮಾಲೆಯ ಕೊಟ್ಟ ತೆರನಾದುದು ಅಕಟ ಅಕಟ ಎನ್ನ ಬದುಕು. ಪರಿಕಿಸಲು ಕೋಟಗನ ಕೈಗೆ ಮಾಲೆಯ ಕೊಟ್ಟ ತೆರನಾದು ಅಕಟೆನ್ನ ಬದುಕು. ಅಳಿಯಲ್ವ? ನನಗೆ ಅಳಿಯನ ಇವ? ಮತ್ತೆ ನಾನು ಮನಸ್ಸಿದ್ದು ಇವನನ್ನು ಅಳಿಯ ಮಾಡಿಕೊಂಡದ್ದ ಅಲ್ವಾ? ಆ ಕತೆ ಕೇಳುವಾಗ ನನ್ನ ಮೈ ಮೇಲೆ ಚೇಳು ಹರಿದ ಹಾಗಾಗ್ತದೆ. ಯಥಾರ್ಥಕ್ಕೂ ನನಗೆ ಮನಸ್ಸಿರಲಿಲ್ಲ. ನಾನು ಬ್ರಾಹ್ಮಣ ಹೆಬ್ಬೆರಳಿಂದ ಹುಟ್ಟಿದವ. ಲೋಕದಲ್ಲಿ ಮೃಣ್ಮಯವಾದ ಸೃಷ್ಟಿ ಅಂದ್ರೆ ಗಂಡು ಹೆಣ್ಣಿನ ಸಾಂಗತ್ಯದಿಂದ ಒಂದು ಸೃಷ್ಟಿಯಾಗುತ್ತದೆ ಎನ್ನುವುದನ್ನು ಪ್ರಾರಂಭಿಸಿದವನೇ ನಾನು. ನನ್ನ ಹೆಂಡತಿ ಪ್ರಸೂತಿ ಬ್ರಹ್ಮನ ಎಡಗೈಯ ಹೆಬ್ಬೆರಳಿಂದ ಹುಟ್ಟಿದವಳು. ಅವಳೊಂದಿಗಿನ ದಾಂಪತ್ಯದಲ್ಲಿ ಪಡೆದ 24 ಹೆಣ್ಣು ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳಿಗೆ. ಎಲ್ಲರನ್ನು ಒಳ್ಳೆಯ ಕಡೆಗೆ ಸೇರಿಸಿದ್ದೆ ನಾನು. ಮೊದಲ 13 ಮಂದಿ ಶ್ರದ್ಧಾ, ಲಕ್ಷ್ಮಿ, ಧೃತಿ, ತುಷ್ಟಿ, ಪುಷ್ಟಿ, ಮೇಧ, ಕ್ರಿಯಾ, ಲಜ್ಜಾ, ವಪು, ಶಾಂತಿ, ಕೀರ್ತಿ, ಸಿದ್ಧಿ. ಈ 13 ಮಂದಿಯನ್ನು ಧರ್ಮ ಋಷಿಗೆ ಕೊಟ್ಟೆ. ಖ್ಯಾತಿಯನ್ನು ಭೃಗುವಿಗೆ ಕೊಟ್ಟೆ. ಸಂಭೂತಿಯನ್ನು ಇವತ್ತು ಯಾಗದ ಯಜಮಾನಾಗಿ ಕೊಟ್ಟಿರುವ ಮರೀಚಿಗೆ ಕೊಟ್ಟೆ. ಸ್ಮೃತಿಯನ್ನು ಅಂಗೀರಸನಿಗೆ ಕೊಟ್ಟೆ.
ಪ್ರೀತಿಯನ್ನು ಪುಲಸ್ತ್ಯನಿಗೆ ಕೊಟ್ಟೆ, ಸನ್ನತಿಯನ್ನು ಪುಲಹನಿಗೆ ಕೊಟ್ಟೆ, ಕ್ಷಮ ಎನ್ನುವಳನ್ನು ಕ್ರತುವಿಗೆ ಕೊಟ್ಟೆ, ಊರ್ಜಾ ಎನ್ನುವಳನ್ನು ವಸಿಷ್ಠನಿಗೆ ಕೊಟ್ಟೆ, ಅನಸೂಯ ಎನ್ನುವಳನ್ನು ಅತ್ರಿಗೆ ಕೊಟ್ಟೆ, ಸ್ವಾಹ ಎನ್ನುವಳನ್ನು ಅಗ್ನಿಗೆ ಕೊಟ್ಟೆ, ಸ್ವತಃ ಎನ್ನುವಳನ್ನು ಪಿತೃದೇವತೆಗಳಿಗೆ ಕೊಟ್ಟೆ. 23 ಮುಗೀತಾ? 24ನೆಯವಳೊಬ್ಬಳು ಗೌರಿ, ಬಹಳ ಅಚ್ಚುಮೆಚ್ಚಿನ ಮಗಳು. ಇವ ಹಾರಿಸಿಕೊಂಡು ಹೋದದ್ದಲ್ಲ ಪಾಪಿ ಮಗ, ಗೊತ್ತಿಲ್ವ ನಿಮ್ಗೆ? ಅದು ಗೊತ್ತಿಲ್ಲ. ನಾನು ಒಳ್ಳೆ ಕಡೆಗೆ ಸೇರಿಸಬೇಕು ಅಂತ ಭಾವಿಸಿದ್ದೆ. ಹೇಗೆ ನನ್ನ ಮನೆಗೆ ಹೊಕ್ಕಿದ್ದಾನೆ ಏನು ಹೆಗ್ಗಣ ಹೊಕ್ಕ ಹಾಗೆ ಇಡೀ ಭಂಡಾರ ಬರಿದಾಗಿಸಿದ, ತೂತು ಮಾಡಿದ. ಪೂರ್ತಿ ಇವನದ್ದೇ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಯಾಕೆ? ನೀವೊಂದು ತಂದೆ ಹೆಣ್ಣು ಮಕ್ಕಳಿದ್ದವರಿಗೆ ಗೊತ್ತಾಗ್ತದೆ. ಹೆಣ್ಣು ಮಕ್ಕಳಿದ್ದವರಿಗಲ್ಲ, ಮದುವೆ ಆದ ಹೆಣ್ಣು ಮಕ್ಕಳಿದ್ದವರಿಗೆ ಗೊತ್ತಾಗ್ತದೆ. ತಂದೆ ತಾಯಿ ನೋಡಿ ಒಬ್ಬ ಜಾತಿಯವನನ್ನು ನೋಡ್ಲಿ, ಅವನಿಗೆ ಎಷ್ಟು ಪ್ರಾಯ ಆಯಿತು, ಅವನ ಉದ್ಯೋಗ ಎಂಥದ್ದು, ಅವನ ಸಂಪಾದನೆ ಎಂಥದ್ದು ಎಲ್ಲ ನೋಡ್ತಾರೆ. ಅವರೇ ಹುಡುಕಿಕೊಳ್ಳಲಿ, ಕಳ್ಳಾದರೂ ಆಗ್ತದೆ ಅವರಿಗೆ. ಒಂದು ಬಿಳಿ ಬಟ್ಟೆ ಉಟ್ಟುಕೊಂಡು ಒಳ್ಳೆ ತಲೆ ಬಾಚಿ ಎಣ್ಣೆ ಹಾಕಿ ಬರುವವನನ್ನು 45 ವರ್ಷ ಆದರೂ ಮದುವೆ ಆಗುವ ಹೆಣ್ಣು ಮಕ್ಕಳೇ ಇಲ್ಲ. ತಲೆಗೂದಲಿಗೆ ಎಣ್ಣೆ ಹಾಕದೆ ಕೆಂಚು ಕೆಂಚಾಗಿದ್ದುಕೊಂಡು, ಒಂದು ಕಿವಿಗೆ ಹಾಕಿಕೊಂಡು ಒಂದು ಕಿವಿಗೆ ಹಾಕದೆ, ಒಂದು ಕೈ ಉದ್ದ ಒಂದು ಕೈ ಗಿಡ್ಡ, ಸ್ನಾನ ಮಾಡಿದೆ 15 ದಿವಸ ಆಗಿ ಒಟ್ಟು ಭಿಕಾರಿಯಾಗಿ ಇದ್ದವನಿಗೆ ಎಷ್ಟು ಹಿಂದಿನಿಂದ ಹೋಗ್ಲಿಕ್ಕೆ ಹೆಣ್ಣು ಮಕ್ಕಳು ಬೇಕು? ಇಲ್ಲ ಇದ್ರೆ ಜೀವ ಇದ್ದವರು ಇವನನ್ನು ನೋಡಿ ಯಾರ? ನನ್ನ ಮಗಳಿಗೆ ಅಷ್ಟು ಸಂಪತ್ತಿತ್ತು, ಹೋಗಿ ಹೋಗಿ ಈ ಮಸಣವನ್ನು ನಂಬಿದಳಲ್ಲ, ಮೆಚ್ಚಿದಳಲ್ಲ ಅವಳು. ಹೋದದಲ್ವ ಇವನೊಟ್ಟಿಗೆ? ಎತ್ತಿದ್ರ ದಂಡ. ಆಗ ನನ್ನ ಅಪ್ಪಯ್ಯ ಬಂದು, ಬೇಡ ಮಗ, ಹೇಗೆ ಕೊಂಡು ಹೋಗಿದ್ದಾನೆ, ನಾಳೆ ಮುಸುಕು ಹಾಕಿಕೊಂಡು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದದ್ದು ನಿನ್ನ ಮಗಳೇ, ಬಿಟ್ಟು ಬಿಡು ಅಂತ ಹೇಳಿದ್ರು. ಮತ್ತೆಂಥದ್ದು ಸಾಯುದು? ನಾವು ಹೇಳಿದಲ್ಲಿಗೆ ಹೋಗದೇ ಇದ್ರೆ ಹೋದಲ್ಲಿಗೆ ಹೇಳುವುದು, ಮತ್ತೆಂಥದ್ದು? ಹೋದಲ್ಲಿಗೆ ದುಡ್ಡು ಹೋಗಲಿ, ಇನ್ನು ನಮಗೆ ಹೊಣೆಗಾರಿಕೆ ಇಲ್ಲಲ್ಲ. ಹೇಗೂ ಮಂಜುಗಡ್ಡೆಯ ಪರ್ವತ ಅದು. ನನಗೆ ಒಂದು ಹೆದರಿಕೆ, ಆ ಶೀತಲ ಪ್ರದೇಶದಲ್ಲಿ ನನ್ನ ಹೆಣ್ಣು ಮಗಳು 35 ತುಂಡಾಗಿ ಶೀತಲ ಪ್ರದೇಶದಲ್ಲಿ ಇಲ್ಲದಿದ್ರೆ ಸಾಕು. ಈ ತಂದೆ ತಾಯಿಯ ಮಾತು ಕೇಳದೆ ಒಟ್ಟು ಹೋಗಿ ಮತ್ತೆ ಒಂದು ತುಂಡು ನದಿ ಬದಿಯಲ್ಲಿ, ಒಂದು ತುಂಡು ಪೊದೆಯಲ್ಲಿ, ಒಂದು ತುಂಡು ಬೀದಿ ಬದಿಯಲ್ಲಿ ಬಿದ್ದರೆ ಮತ್ತೆ ನಾವೇ ಅನುಭವಿಸಬೇಡುವ? ಹೇಳುವಷ್ಟು ಹೇಳಿ ಆಗಿದೆ, ಏನು ಮಾಡ್ಲಿಕ್ಕಾಗ್ತದೆ? ಮತ್ತೆ ಎಷ್ಟಾದ್ರೂ ನಮ್ಮ ಮಾಡ್ಲಿ ಅಲ್ವಾ? ಬಳುವಳಿ ದೊಡ್ಡದೇನು ಕೊಡ್ಲಿಲ್ಲ, ಒಂದು ಒಳ್ಳೆ ಹುಡುಗಿ ಕೊಡುವಾಗ ಬಿಳಿ ಬಿಡಿ ಇತ್ತು, ಈಗ ನೋಡಿ ತೊಳೆದ್ರೆ ಅಲ್ವಾ ಕೆಂಪು ಕೆಂಪಾಗಿ ಹೋಗಿದೆ. ಸರಸಿಜಾಸನ ನೆಂದ ನುಡಿಗೆ ನಾ ಮರುಳಾಗಿ ತರಳೆಯನ್ನು ಕೊಟ್ಟೆ ನಿರರ್ಥ, ಪರಿಕಿಸಲು ಕೋಡಗನ ಕೈಗೆ ಕುಸುಮ ಮಾಲೆ ಇತ್ತ, ತೆರನಾದುದ ಕಟೆನ್ನ ಬದುಕು, ಜಿಂಕೆಯ ಕಣ್ಣಿನ ನನ್ನ ಮಗಳನ್ನು ಕುರೂಪಿಯಾದ ಮಂಗನ ಕಣ್ಣಿನಂತವನಿಗೆ ಇವರಿಗೆ ಕೊಟ್ಟೆ ಅಲ್ಲ. ವೇದಾಧಿಕಾರ ಇಲ್ಲದವನಿಗೆ ವೇದಾಧ್ಯಯನವನ್ನು ವೇದಾಭ್ಯಾಸವನ್ನು ಮಾಡಿಸಿದ ಗುರುವಿನಂತಾಯಿತು ನನ್ನ ಸ್ಥಿತಿ. ಹೇಳಿ ಪ್ರಯೋಜನ ಇಲ್ಲ. ಕೋಪದಿಂದ ಕೊಯ್ದುಕೊಂಡ ಮೂಗು 1000 ಸಲ ಸಮಾಧಾನ ಆದ್ರೂ ಬರ್ಲಿಕ್ಕಿಲ್ಲ. ಈಗ ಪಶ್ಚಾತ್ತಾಪ ಪಡೋದು ಮಾತ್ರ ಉಳಿದದ್ದು. ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ಎಂತ ಕೊರತೆ ಉಂಟಪ್ಪ ಅವನಿಗೆ? ಏನು ಕೊರತೆ ಉಂಟು ಇವನಲ್ಲಿ? ಕೊರತೆ ಸರಿ ಸ್ನಾನ ಮಾಡ್ತಾನವ? ಜಪ ಅನುಷ್ಠಾನ ಸೈನಿಕ ಪಿಶಾಚವು ತಂಗಳು ನಮ್ಮಂತರವ ಏನರಿವ ನೀ ದುರಾತ್ಮಕನು. ಸ್ನಾನ ಮಾಡ್ತಾನೆ ಇವ? ಯಾವ ಸ್ನಾನವೂ ಇಲ್ಲ. ಕೊಳಕ ಗಂಗಾಧರ ತೀರ್ಥಕ್ಷೇತ್ರದಲ್ಲಿ ತುಂಬಾ ಕಪ್ಪೆ ಇರ್ತದೆ, ಅದಕ್ಕೆ ತೀರ್ಥ ಸ್ನಾನ ಆಗ್ತದ? ಅದು ಸಂಕಲ್ಪದಿಂದ ಮಾಡಿದ್ರೆ ಮಾತ್ರ ಸ್ನಾನ ಆಗುದು. ಇವನ ತಲೆಯಲ್ಲಿ ಗಂಗೆ ಇದ್ರೆ ಇವನಿಗೆ ಸ್ನಾನ ಆಗುದಿಲ್ಲ. ಅದು ಗಂಗಾಧರ ಆದ್ರೆ ಏನು ಪ್ರಯೋಜನ? ದಾನದ ಕೆಚ್ಚಲಿನಲ್ಲಿ ಎಷ್ಟು ಉಣ್ಣೆಗಳಿರ್ತದೆ, ಅದಕ್ಕೆ ಹಾಲು ಸಿಗ್ತದೆ, ಅದು ರಕ್ತವೇ ಕುಡಿಯುವುದಲ್ವಾ? ಕಬ್ಬಿನ ಮೇಲೆ ನೊಣ ಕುಳಿತುಕೊಳ್ತದೆ, ಕಬ್ಬಿನ ರಸ ಸಿಗ್ತದ? ಕಬ್ಬಿನ ಮೇಲೆ ನೊಣ ಇದ್ದಾಗಿ ಇವಾಗ ಗಂಗಾಧರ.
ಕೆಚ್ಚಲಿನಲ್ಲಿ ಉಣ್ಣಿ ಇದ್ದ ಹಾಗೆ ಇವಾಗ ಗಂಗಾಧರ. ಏನು ಪ್ರಯೋಜನ ಇಲ್ಲ. ಸ್ನಾನವಿಲ್ಲವು, ಯಾವ ಸ್ನಾನವೂ ಇಲ್ಲ. ಸ್ನಾನ ಮಾಡಲಿಲ್ಲ ಅಂತ ಗೊತ್ತಾಗಬಾರ್ದಲ್ವಾ? ಕೆಲವರೆಲ್ಲ ಸ್ನಾನ ಮಾಡೋದವರು ಕೆಲವೆಲ್ಲ ಲೇಪಿಸಲಿಕ್ಕೆ ಉಂಟು. ಸ್ನಾನ ಮಾಡೋದು ಗೊತ್ತಾಗಬಾರ್ದಲ್ವಾ? ಅದಕ್ಕೆ ಬೇರೆ ಬೇರೆ ಲೇಪಿಸು. ಇವನು ಲೇಪಿಸ್ತಾನೆ ಯಾವುದು? ಭಸ್ಮ. ಅದು ಅರೆ ಬೆಂದ ಕೆಲವು ಹೆಣದ ಭಸ್ಮ, ಚಿತಾಭಸ್ಮ. ಅದು ಇವ ಸ್ನಾನ ಮಾಡದೆ ಹತ್ತಿರ ಬರಬೇಕು, ಮೂಗು ಬಿಡ್ಲಿಕ್ಕೆ ಆಗೋದಿಲ್ಲ. ಕಮಟು ಕಮಟು ವಾಸನೆ. ಜಪಾನುಷ್ಠಾನ ಮೊದಲೇ ಇಲ್ಲ. ಜಪ ಎಲ್ಲಿಂದ ಮಾಡುದು? ಬರಬೇಕಾದ್ರೆ ಮಂತ್ರೋಪದೇಶ ಆಗಬೇಡುವ? ಮಂತ್ರಾಧಿಕಾರಿ ಗೊತ್ತು ಬೇಡುವ? ಛಂದಸ್ಸು ಗೊತ್ತು ಬೇಡುವ? ಅದು ಮಾಡುದು ಅಪ್ಪ ಅಲ್ವಾ? ಇವನಿಗೆ ಅಪ್ಪ ಉಂಟಾ? ನಿಮಗೆ ಗೊತ್ತಿಲ್ವಾ? ಕೇತು ಜನ ತಾದಿಮಾಯಿ ಅಲ್ವಾ? ಅಮ್ಮ ಮಾತ್ರ. ದೇವಾತ್ಮೆಯ ಪದಗಳಿಗೆ ಕೇತು ಜಯತು ಆದಿಮಾಯಿ. ಅಪ್ಪ ಇಲ್ಲ ಇವುಗಳಿಗೆ. ಅಪ್ಪ ಇದ್ರೆ ಹೀಗೆ ಮಾಡ್ತಾನೆ ಇವ? ಬ್ರಹ್ಮೋಪದೇಶವೇ ಆಗಲಿಲ್ಲ, ಮತ್ತೆಲ್ಲಿಂದ ಜಪಾನುಷ್ಠಾನ? ಒಟ್ಟಿಗಿರುವ ಭೂತ ಪಿಶಾಚಿಗಳು ಒಂದಕ್ಕಾದ್ರೂ ಮುಖ ಉಂಟಾ? ಕಣ್ಣಿಯಲ್ಲಿ ಅವುಗಳನ್ನು ಅವುಗಳೇ ನೋಡಿ, ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅವುಗಳಿಗೆ ಹೃದಯಘಾತಾದೀತು. ಹಾಗೆ ಉಂಟು ಅವುಗಳ ಮುಖ. ಅಂತ ವಿಕಾರಿಗಳು. ಸ್ಮಶಾನ ವಾಸಿನೇ ನಮ ಅಂತ ಕೆಲವರು ಇವರನ್ನು ಭಜಿಸುವುದು. ಸ್ಮಶಾನದಲ್ಲೇ ವಾಸ. ಆ ಭೂತ ಬೇತಾಳಗಳ ಗಾಯನ, ಶ್ರುತಿ ಬಿಟ್ಟ ಗಾಯನ, ನಮ್ಮದಲ್ಲ ಅವರು. ಶ್ರುತಿ ಬಿಟ್ಟ ಗಾಯನ. ಆ ನಂದಿಯ ಒಟ್ಟು ಮೃದಂಗ. ಇವನದ್ದು ತಾಂಡವ. ಎಂಥದ್ದು ತಾಂಡವ? ಒಟ್ಟು ಹಾಳು ಮಾಡಿಕೊಂಡು ಉಮಾ ತಾಂಡವ ಅಂತೆ, ಕಾಲಿಕಾ ತಾಂಡವ ಅಂತೆ ಏನಾದರೂ ಮಾಡಿಕೊಂಡು ಸ್ಥಾಪಿತರಾದವರು ಏನು ಮಾಡಿದ್ರು ಚಂದವೇ. ಒಮ್ಮೆ ಸ್ಥಾಪನೆ ಆಯ್ತೋ ಅವನಿಗೆ ವೇದಿಕೆಗೆ ಬಂದು ಕೂಡದೆ ಸೊಂಟಕ್ಕೆ ಕೈ ಇಟ್ಟುಕೊಂಡು ಓರ ನಿಂತರು. ನಿಂತ್ರೆ ಆಗಿರ್ಬೇಕು, ಶೈಲಿ ಆಗಿರ್ಬೇಕು. ಇವ ಮಾಡಿದ್ರು ಶೈಲಿ ಇದ್ದಾಗಿದೆ, ಹಾಗಾಗಿ ಹೋಗಿದೆ. ಹಾಗಾಗಿ ದೊಡ್ಡದಾಗಿದ್ದು ಬಿಟ್ಟರೆ ಎಂಥದ್ದು ಇಲ್ಲ. ತೋಟ ಶೃಂಗಾರ, ಒಳಗೆ ಗೋಳಿ ಸೊಪ್ಪು. ಎಂಥದುಂಟು ಇವನಲ್ಲಿ? ದೇವರು ಅಂತ ಹೇಳುತ್ತಿದ್ದಾರೆ. ಯಾರು ಹೇಳುದು? ಯಾರು ಅವರಲ್ವ? ಅಸುರರತಿ ಮಾಂಸಾಹಾರಿಗಳು ಸಭೆಯಿಂದ ಹೊರವಂಟ. ಯಾರು ದೇವರು ಅಂತ ಪೂಜಿಸುವುದು? ಅಸುರವತಿ ಮಾಂಸಾಹಾರಿಗಳು. ಅರ್ಚಕನ ಪ್ರಭಾವದಿಂದ ಕಲ್ಲು ಕೂಡ ದೇವರಾಗ್ತದೆ. ಇವನ ಅರ್ಚಕರು ಯಾರು? ಬೆಳಿಗ್ಗೆ ಎದ್ದು ಹೆಂಡದಲ್ಲಿ ಮುಖ ತೊಳೆಯುವವರು, 3 ಹೊತ್ತು ಮಾಂಸ ತಿನ್ನುವವರು. ಮಾಂಸ ತಿನ್ನಬಾರ್ದ? ಒಂದು 2 ತುಂಡು ತಿನ್ನಿ. ಇದು ಆಗಲ್ಲ. ಬೆಳಿಗ್ಗೆ ಉಪಹಾರದಿಂದ ಮಧ್ಯಾಹ್ನ ಕಳೆದು ರಾತ್ರಿ ಮಲಗುವವರೆಗೆ ಅದೇ ತಿನ್ನುವುದು. ಮಾಂಸ ಮದ್ಯ ಅಂದ್ರೆ ಏನು ಇಷ್ಟ. ಕೆಲವು ಸಂಸ್ಕೃತಿ ಬರ್ತದೆ. ನಾಳೆ ಮಂಗಳ ಕಾರ್ಯಕ್ರಮವಾದಂತ ಮದುವೆ, ಇವತ್ತು ಮಧ್ಯರಾತ್ರಿಯವರೆಗೆ ಇವರು ಕುಡಿದು ಇವರ ಕಣ್ಣು ಕೆಂಪಾಗಿಕೊಂಡು ಇವರಿಗೆ ನಿಲ್ಲಿಕ್ಕೆ ಕೊಡುವುದಿಲ್ಲ. ನಾಳೆ ಮಂಗಳ ಕಾರ್ಯಕ್ರಮ. ಅಂತ ಭಕ್ತರಿರುವುದು ಇವನಿಗೆ. ಮಾಂಸಾಹಾರಿಗಳು, ಮದ್ಯ ಕುಡಿಯುವವರು, ಪಾಖಂಡಿಗಳು ಅಂತವರದ್ದು ಆರಾಧನೆ. ಕಾಪಾಲಿಕರಂತೆ ನರಕಪಾಲದಲ್ಲಿ ಹಿಡಿದು ರಕ್ತ ಕುಡಿಯುವವರು, ಅಘೋರಿಗಳಂತೆ ಹೆಣ ತಿನ್ನುವವರು. ನೋಡಿ, ಯೋಚಿಸಿ. ಒಂದು ನಾರಾಯಣನ ಸಾನ್ನಿಧ್ಯ ಇರುವ ದೇವಸ್ಥಾನದಲ್ಲಿರುವ ಮೊಸಳೆ ಕೂಡ ಸಸ್ಯಾಹಾರ ಮಾಡ್ತಾರೆ. ಇವನ ಭಕ್ತರು ನೋಡಿ 3 ಹೊತ್ತು ಮಾಂಸಾಹಾರವೇ ಮಾಡುದು. ಮತ್ತೆ ಎಷ್ಟು ಒಳ್ಳೆದಾದೀತು. ವಸುದೆ ಗಗ್ಗದ ದೈವ, ಸುಲಭದಲ್ಲಿ ಬರುವವ ಇವ. ಹಾಗಾಗಿ ಕರೀತಾರೆ. ಅವ್ರ ಕರ್ತವ್ಯ ಇವ ಬರ್ತಾನೆ, ಏನು ಬೇಕು ಕೇಳ್ತಾನೆ, ಕೊಡ್ತಾನೆ. ಅವರು ನಂಬಿಕೊಂಡ ದೈವ ನಮಗೆ ಮಾನ್ಯನೇ. ಒಂದು ಹೇಳ್ಬೇಕಾ, ನಾನು ಇವನಿಗೆ ಮಾವ, ಇವ ಅಳಿಯನಾದವ ಶಿಷ್ಯ ಇದ್ದ ಹಾಗೆ. ಗುರುವಾದ ಬಂದಾಗ ಶಿಷ್ಯನಾದವ ಗೌರವಿಸಬೇಕು. ಗೌರವಿಸಲಿಲ್ಲ. ಹೆಂಡತಿಯನ್ನು
ಮುದಿಪ್ರಾಯದಲ್ಲಿ ಕಳೆದುಕೊಳ್ಳುವುದು, ವಿಷಮವಾದ ಸಭೆಯಲ್ಲಿ ನಿಲ್ಲುವುದು, ಯಾವಾಗಲೂ ದರಿದ್ರ, ಕೆಲವರಿಗೆ ದರಿದ್ರ ಭಾವ, ಎಷ್ಟಿದ್ರೂ ಸಾಕು ಅಂತ ಕಾಣುದಿಲ್ಲ. 500 ಸಿಕ್ಕಿದ್ರೆ 700 ಬೇಕು ಅಂತ ಕಾಣುದು, 700 ಸಿಕ್ಕಿದ್ರೆ 1000 ಬೇಕು ಅಂತ ಕಾಣುದು, 1000 ಸಿಕ್ಕಿದ್ರೆ 1 ವಾರ ಬೇಕು ಅಂತ ಕಾಣುದು. ದರಿದ್ರ ಭಾವದವರು. ಆಮೇಲೆ ಕೆಟ್ಟ ಮಗ, ಆಮೇಲೆ ಸ್ವಜನ ಅಪಮಾನ. ಇದರಷ್ಟು ದೊಡ್ಡ ಅವಮಾನ ಮತ್ತೊಂದಿಲ್ಲ. ಇವ ಸ್ವಜನ ಅಂತ ಭಾವಿಸಿದ್ದೀನಿ ನಾನು. ಇಲ್ಲಿಯವರೆಗೆ ಅಳಿಯ ಅಂತ ಗೌರವಿಸಿದ್ದಕ್ಕೆ ಸಭಾ ಮಧ್ಯದಲ್ಲಿ ಅವಮಾನ ಮಾಡಿದ. 3 ವಿಷಯ. ಒಂದು ಕಡೆಯಲ್ಲಿ ಏನಾದರೂ ಅನರ್ಥ ಆದ್ರೆ ಆಗ್ತದೆ. ಅಪೂಜ್ಯನಾದವನನ್ನು ಪೂಜಿಸಿದ್ರೆ, ಪೂಜ್ಯನಾದವನನ್ನು ಪೂಜಿಸದೇ ಇದ್ರೆ ಮರಣ, ಭಯ, ಕ್ಲೇಶ 3 ಬರ್ತದೆ. ಪೂಜ್ಯನಾದ ನನಗೆ ಪೂಜೆ ಸಿಗಲಿಲ್ಲ, ಅಪೂಜ್ಯನಾದ ಇವ ಅಧ್ಯಕ್ಷ ಪೀಠದಲ್ಲಿದ್ದಾನೆ, ಸರಸ್ವತಿ ನದಿ ತೀರದಲ್ಲಿ 1000 ಯಾಗ ಮಾಡಿದ್ದೆ ನಾನು, ಹಂಸಗುಯ್ಯ ಸ್ತೋತ್ರವನ್ನು ಪಠಿಸಿ ಅತಿಶ್ರೇಷ್ಠ ಕರ್ಮಠನಾಗಿ ಬೆಳೆದವ ನಾನು. ಸರಸ್ವತಿ ನದಿ ತೀರದಲ್ಲಿ ಯಾರು ಬಿದ್ದು ಸತ್ರು ಸ್ವರ್ಗ ಸಿಗ್ತದೆ, ಅಷ್ಟು ಆ ಕ್ಷೇತ್ರಕ್ಕೆ ಪುಣ್ಯ ಬರುವ ಹಾಗೆ ಮಾಡಿದ್ದೇನೆ ಅಂತ ಕರ್ಮಠ ನಾನು ಬರುವಾಗ ಪುಸ್ತಕದಲ್ಲಿರುವ ಬದನೆಕಾಯಿ ಅಕ್ಷರ ಜ್ಞಾನವನ್ನೇ ಜ್ಞಾನಾಧಿಕ್ಯೇತರು ಎನ್ನುವುದಾಗಿ ನಂಬಿದ ಇವನನ್ನು ಮಾನಿಸುವುದೇ. ಈ ಸಭೆಯಲ್ಲಿ ನಾನಿರುವುದಿಲ್ಲ, ಕೊಸರಿದೆ, ಹೊರವಂಟೆ, ನನ್ನೊಟ್ಟಿಗೆ ಬರುವವರು ಬರ್ಬೋದು. ಯಾವ ದೇಶದ ದೊರೆಯೀತ ಎಂದು ಭಾವ ಶುದ್ಧಗೊಳ್ಳು ಯೋಚಿಸುತ್ತಾಗ ನಾವು ಪೂಜಿತೆವು ಎನ್ನುತ್ತ ಈಶನು ಬೇಳೆ, ನಾವು ಪೂಜಿತೆವು ಎನ್ನುತ್ತ ಈಶನು ಬೇಳೆ. ಯಾವ ದೇಶದ ದೊರೆಯಿದ್ದಾಗ ಇಂದ್ರ ದೇವ ಅರ್ಧದಲ್ಲಿ ಬಂದ, ಅರ್ಧದಲ್ಲೇ ಹೋದ. ಈ ಅರ್ಧದಲ್ಲಿ ಬಂದವರು ಪೂರ್ತಿ ನಿಲ್ಲುವುದಿಲ್ಲ ಅಂತ ಹೇಳುವುದಕ್ಕೆ ಇದಕ್ಕೆ ಕಾರಣ. ಸಭಾ ಮರ್ಯಾದೆಯನ್ನು ಚೆನ್ನಾಗಿ ತಿಳಿದವರು ಕಾರ್ಯಕ್ರಮ ಆರಂಭವಾಗುವುದಕ್ಕಿಂತ ಮೊದಲು ಬಂದು ಉಪಸ್ಥಿತರಾಗ್ತಾರೆ. ಕಾರ್ಯಕ್ರಮ ಮುಗಿದ ನಂತರವೇ ಸಭೆಯನ್ನು ತ್ಯಾಗ ಮಾಡಿ ಹೋಗುವುದು. ಅಧ್ಯಕ್ಷರು ಹೇಳದೆ ಏನು ಮಾತಾಡುವ ಹಾಗೆ ಏನೆಲ್ಲ ಮಾತಾಡಿದೆ ಅಂತಂದ್ರೆ ಕಾರ್ಯಾಧ್ಯಕ್ಷ ಎಂತದ್ದು ನಾನು ಕೇಳಲಿಲ್ಲ ದೇವರೇ. ನನಗದೊಂದು ಹೊತ್ತು ಸಭಾಧ್ಯಕ್ಷತೆ ಅಂತ ಒಂದುಂಟು. ಬಿಡು, ಅವನ ಸಂಸ್ಕಾರಕ್ಕೆ ಎಂತದ್ದು ಹೇಳಿದ. ಮತ್ತೆ ಹೀಗೆ ತೋರಿಸ್ತಾ ಇದ್ದೆ ಎಂತದ್ದು ಯಜಮಾನ, ನಾನು ನೋಡ್ಲೇ ಇಲ್ಲ. ಅದನ್ನೇ ಹೀಗೆ ಹಿಡಿಯಂತೆ. ಮಾತಾಡಕ್ಕೆ ಅದೇ ಅದು ತಿರುಗಿ ಬಿದ್ದಿದೆ. ಓ ಹಾಗೆ ತಿರುಗಿ ಬೀಳುವ ಲಕ್ಷಣ ಉಂಟು. ಅರ್ಥಾರ್ಥ ಸಂಬಂಧ ಇಲ್ಲದೆ ಇರುವಂತಹ ಎಲ್ಲ ವಾಕ್ಯಗಳು ಏಳಲಿಲ್ಲ ಅಂತ ಆಕ್ಷೇಪ ಮಾಡುವುದು ಅವನೇ. ಏಳದೇ ಇದ್ದರೂ ಒಂದು ಗೌರವವನ್ನು ಸೂಚಿಸುವುದಕ್ಕೆ ಬೇರೆ ದಾರಿ ಉಂಟು ಅಂತ ಹೇಳುವುದು ಅವನೇ. ದೇವರೇ, ಒಂದು ಅನಿಸಿಕೆ ನನ್ನದು. ಹೇಗೆ? ಕೆಲವು ಜನರು ಕಾರ್ಯಕ್ರಮ ಮಾಡೋದಕ್ಕೆ ಹೋಗ್ತಾರೆ, ಭಾಷಣ ಮಾಡೋದಕ್ಕೆ ಹೋಗ್ತಾರೆ, ಉಪನ್ಯಾಸ ಮಾಡೋದಕ್ಕೆ ಹೋಗ್ತಾರೆ. ಎಲ್ಲಿ ಸಭೆ ಉಂಟಾ? ಸಭೆ ಇದ್ದಲ್ಲಿಗೆ ಹೋಗದವರು. ಸಭೆ ಇಲ್ವಾ? ನನ್ನ ಕಾರ್ಯಕ್ರಮ ಈಗ ಇಲ್ಲ, ಸಭೆ ಬಂದ ಬಳಿಕ. ಎಲ್ಲ 4 ಜನ ನೋಡುವ ಹಾಗೆ ಎಂತದ್ದು ಬೇಕಾದ್ರೂ ಮಾಡ್ತಾರೆ. ಹೌದು, 4 ಜನ ಕೇಳ್ತಾರೆ ಅಂತಾದ್ರೆ, ಪ್ರಚಾರ ಆಗ್ತದೆ ಅಂತ ಇದ್ರೆ ಸ್ವಲ್ಪ ದೇಣಿಗೆ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಅವರು. ಸುದ್ದಿ ಇಲ್ಲದೆ ಯಾರಾದ್ರೂ ನಿಜವಾದ ಫಲಾನುಭವಿಗಳಿದ್ದಾರೆ ಅಂತಾದ್ರೆ ಅವ್ರಿಗೆ ಯಾರೂ ಕೊಡುವುದಿಲ್ಲ. ಅಂತವರ ಸಾಲಿಗೆ ಸೇರಿದವ ಇವ. ಅವ ಮಾತಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಟುಕೊಂಡು ಹೋದ್ರೆ ಅವನ ಮಟ್ಟಕ್ಕೆ ನಾವು ಇಳಿಬೇಕಾಗ್ತದೆ. ನನಗೆ ಅಪ್ಪ ಇಲ್ಲ ಅಂತ ಆಕ್ಷೇಪ ಮಾಡಿದ. ಹೇಳಿದ ಅವನಿಗೆ ಗರ್ಭವಾಸ ಉಂಟಾ? ಉಂಟಾ? ನಮಗೆ ಜಯತು ಜಯ ಆದಿಮ ಎಂತದ್ದು ಹೇಳಿದವ? ಅದು ಉಂಟಲ್ಲ, ಅವನಿಗೆ ಹೆಬ್ಬೆರಳು ಮಾತ್ರ. ಹೀಗೆ ಒಂದೊಂದು ಆಲೋಚನೆ ಮಾಡ್ತಾ ಹೋದ್ರೆ ನಾವು ಇಷ್ಟನ್ನು ತಿಳ್ಕೊಳ್ಬೇಕು. ಇವ ಯಾರು? ಯಾವ ದೇಶದ ದೊರೆ ಈತ? ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಹೇಳ್ತಾರಲ್ಲ, ಏನು ಪ್ರತಿಷ್ಠೆ ಇವನದ್ದು? ಎಂತದ್ದು? ಅದೊಂದು ಊರಷ್ಟೇ.
ಅಲ್ಲಿ ಆಳ್ವಿಕೆ ಅರಸ ಹಾಗೆಲ್ಲ ಇಲ್ಲ, ಎಂಥದ್ದು ಇಲ್ಲ. ಒಂದು ಸಾಧಾರಣ ಮರ್ಯಾದೆಯ ಮನೆತನದ ಹಾಗೆ ಒಂದು ಗ್ರಾಮ. ಪ್ರಾಚೀನ ಬರ್ಹಿ ಎನ್ನುವುದು ಒಂದು ಪ್ರದೇಶದ ಹೆಸರಂತೆ. ಒಂದು ದೇಶ ಕಟ್ಟಿ ಅಲ್ಲಿಗೆ ಅರಸ ಅಂತ ಹೇಳಲ್ಪಡುವ ಮಟ್ಟಿಗೆ ಇವ ಇಲ್ವೇ ಇಲ್ಲ, ಅಲ್ಲೂ ಅಲ್ಲ. ಮತ್ತೆ ಇವನ ಮಗಳನ್ನು ನಾನು ಮರಳು ಮಾಡಿದೆ. ನಾನು ಮರಳು ಮಾಡಬೇಕಾ? ನಾರದರ ಉಪದೇಶವನ್ನು ಕೇಳಿ ಸದಾಶಿವನಾದ ನನ್ನನ್ನು ಹೊಂದಬೇಕು ಅಂತ ಗೌರೀದೇವಿ ಅನವರತವೂ ನನ್ನನ್ನು ಭಜಿಸಿ ಅವಳು ನನ್ನನ್ನು ಸೇರಿಕೊಂಡಿದ್ದಾಳೆ. ನನ್ನ ದೇಹಾರ್ಥ ಶರೀರಿಣಿಯಾಗಿ ಗೌರಿ ಈಗ ಸ್ಥಾಪಿತಳಾಗಿದ್ದಾಳೆ, ಹೌದಲ್ಲ? ಅಂತವಳನ್ನು ನಾನು ಅಪಹರಿಸಿದೆ. ಇವ ಹೇಳ್ತಾನೆ ಎಂಥದ್ದು ಮತ್ತೆ ಇಂಥದ್ದೆಲ್ಲ ಹೇಳಿದ. ಯಾವುದು ಋಕ್ಕುಗಳು, ಯಾವುದು ಶಬ್ದವೋ, ಯಾವುದು ಈ ಪ್ರಪಂಚದಲ್ಲಿ ವಾಗ್ಮಯವೋ, ಯಾವುದು ಈ ಪ್ರಪಂಚದಲ್ಲಿ ಧ್ಯಾನಮಯವೋ, ಯಾವುದು ಈ ಪ್ರಪಂಚದಲ್ಲಿ ಜ್ಞಾನಮಯವೋ, ಅದೆಲ್ಲವೂ ಮಹೇಶ್ವರನಾದಂತಹ ನನ್ನ ಇಚ್ಛೆ ಅಂತಲೇ. ಸಭೆಗೆ ವ್ಯತ್ಯಾಸ ಆಗಲಿಲ್ಲ. ಯಾರು ಅವನ ಮಾತನ್ನು ಕಿವಿಗೊಂಡಿಲ್ಲ. ಕೆಲವರೆಲ್ಲ ಅವ ಮಾತಾಡ್ತಿರುವಾಗ ನಗಾಡ್ತಾ ಇದ್ರು, ನಾನು ಗಮನಿಸಿದೆ. ಏನು ಅದು ಅಪ್ರಿಯವಾದಂತಹ ಅಶ್ಲೀಲವಾದಂತಹ ವಿಷಯಗಳು ವಿಶೇಷವಾಗಿ ಬರುವಾಗ ತನ್ನಿಂದ ತಾನಾಗಿಯೇ ಒಂದು ಮುಜುಗರದ ನಗು ಕೆಲವರಿಗೆ ಬಂದು ಬಿಡ್ತದೆ. ಹೌದು, ಬೇಗ ಹೋಗ್ಲಿ ಅಂತಲೂ ಹೌದು. ಅಯ್ಯೋ ಹೀಗೂ ಮಾತಾಡ್ತಾನಲ್ಲ ಇವ, ಒಂದು ನಗು. ಆ ನಗುವಿನಲ್ಲಿ ಕೆಲವು ಕ್ರಮ ಉಂಟು ಅಂತ ಹೇಳಿದರಲ್ಲ, ಅದರಲ್ಲಿ ಕೆಲವರೆಲ್ಲ ಅಶ್ಲೀಲವಾಗಿ ನಗಾಡಿದ್ದಾರೆ. ತೊಂದರೆ ಇಲ್ಲ, ಆದರೆ ನಮಗೆ ಇಲ್ಲಿ ಕಾರ್ಯಕ್ರಮ ನಮ್ಮ ಸಭೆ ಇದು ಚಂದಾಗಬೇಕು ಎನ್ನುವುದಕ್ಕಾಗಿಯೇ ನಾವಿಲ್ಲಿ ಇರುವುದು. ಯಾರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ. ಮರೀಚಿ ಬ್ರಹ್ಮ ಕೈಗೊಂಡಿರುವಂತಹ ಜ್ಞಾನ ಸತ್ರ ಸುಸಾಂಗವಾಗಿ ಹೋಗುತ್ತದೆ. ಹರಿದುದು ಮೊದಲಾಗಿರದೆ ಮನಮುನಿ ಸಳಿಯನೊಡನೆ ಅನವರತ ದಕ್ಷಂಗಾಗಿ ಮನ ಮುನಿಸು ಅಳಿಯನೊಡನೆ ಅನವರತ ದಕ್ಷಂಗಾಗಿ ಕಾಲಾಂತರಕ್ಕೆ ಕಮಲಜನು ವರ ಪ್ರಜೋದೀಶಗೆ ಜೀವನೀಶನೆನುತ ಜೀವನೀಶನೆನುತ ಭರಿತ ಪಟ್ಟವ ಕಟ್ಟಲು ಮತ್ತೆ ಮದವಂಕುರಿಸಿ ತಡಿಗಡಿಗೆ ಮದವಂಕುರಿಸಿತು ಅಡಿಗಡಿಗೆ. ನಮಗೆ ಒಂದೊಂದು ಯೋಚನೆ ಮಾಡುವಾಗ ಅಪಶಬ್ದ ಕೇಳುತ್ತದೆ, ಏನು ಮಾಡುವ? 1000 ವರ್ಷ ನಡೆದಿದೆ ಮರೀಚಿ ಬ್ರಹ್ಮನ ಜ್ಞಾನ ಸತ್ರ. ಮರಿಲಿಕ್ಕಿಲ್ಲ, ಅದಾಗಿ ತುಂಬ ಸಮಯ ಆಯಿತು. ಹರಿದು ದೋಲಗ ಬಂದು ಮನ ಮುನಿಸು ಅಳಿಲಿಲ್ಲ. ಅನಾವರತ ಉಂಟು ನನಗೆ. ನಾನು ಬಂದ ಮೇಲೆ ಕೇಳಿದ್ದಾನೆ ಅಂತ, ಯಾವ ಊರಿಗೆ ದೇಶ, ಯಾವ ದೇಶದ ದೊರೆ ಈತ. ಹಾಗಾಗಿ ನನ್ನ ಅಪ್ಪನಲ್ಲಿ ಹೋಗಿ ಕೇಳಿದ್ದೆ, ನನಗೊಂದು ಸ್ಥಾನಮಾನ ಕೊಡಬೇಕು ಅಂತ. ಆಗ ನನ್ನ ಅಪ್ಪ ಕೊಟ್ಟರು. ಪ್ರಜಾದೀಶ್ವರರಿಗೆ ಇವ ಈಶ್ವರ, ಅವ ಒಂದು ಈಶ್ವರ, ನಾನು ಎರಡೆರಡು ಈಶ್ವರ. ಪ್ರಜಾದೀಶ್ವರರಿಗೆ ಇವ ಈಶ್ವರ. ನಾವೆಲ್ಲಿ ಅವಮಾನ ಪಟ್ಟದ್ದು? ಯಜ್ಞ ಮಂಟಪದಲ್ಲಿ. ಅವನಿಗೆ ಅಲ್ಲೇ ಆಗಬೇಕು. ಹಾಗೊಂದು ತೀರ್ಮಾನ ಮಾಡಿದ್ದೆ ನಾನು. ಹೌದಾ? ಯಜ್ಞ ಮಂಟಪದಲ್ಲಿ ಅವಮಾನ ಮಾಡಬೇಕು. ಒಂದು ಅದ್ವಾರ ಮಾಡಲಿಕ್ಕೆ ಒಂದು ವಾಜಪೇಯ ಮಾಡಿದ್ದೆ. ಈಶ್ವರನಿಗೆ ಹವಿಸ್ಸು ಕೊಡದೆ, ಅದು ದೊಡ್ಡ ಪ್ರಚಾರದಲ್ಲಿ ಇಲ್ಲ ಅಂತ. ಸಮಸ್ಯೆ ಆಗುದು ಎಂತದ್ದು ಗೊತ್ತುಂಟ? ನಾವು 50ರ ಕೆಲಸ ಮಾಡಿದರೆ 5000ದ ಪ್ರಚಾರ ಮಾಡಬೇಕು. ಇಲ್ಲದ್ರೆ 5000ದ ಕೆಲಸ ಮಾಡಿ ಪ್ರಯೋಜನ ಇಲ್ಲ. ಯಾರಿಗೆ ಗೊತ್ತಾಗದಿದ್ರೆ ಏನು ಪ್ರಯೋಜನ? ವಾಜಪೇಯಿ ಎನ್ನುವ ನಿರೀಶ್ವರ ಯಾಗ ಆದದ್ದೇ ಗೊತ್ತಾಗಲಿಲ್ಲ. ಈಗ ಒಂದು ದೊಡ್ಡ ಯಾಗ ಆಗಬೇಕು, ಬೃಹಸ್ಪತಿಯನ್ನು ಕರೆದಿದ್ದೆ. ಒಂದು ಯಾಗ ಆಗಬೇಕು ಅಂತ ಹೇಳಿದ್ದೇನೆ. ಎಲ್ಲರನ್ನು ಕರೀಲಿಕ್ಕೆ ಹೇಳಿದ. ಶಂಕರ ನುಡಿಗೆ ಮಿಕ್ಕಾದ ದೇವರ್ಕರು, ಶಂಕೆ ಇಲ್ಲದ ಋಷಿವರ, ಎಲ್ಲರೂ ಬರಲಿ. ಶಂಕರನಿಗೊಂದು ಹೇಳಿಕೆ ಇಲ್ಲ.
ಕೈಲಾಸದ ಬದಿಗೆ ಹೇಳಿ, ಕೈಲಾಸಕ್ಕಿಲ್ಲ. ಯಾಕೆ ಕೈಲಾಸದ ಬದಿಗೆ ಹೇಳಿ? ನನ್ನ ಯಾಗ ನಡೆಯುತ್ತದೆ ಅಂತ ಕೈಲಾಸಕ್ಕೆ ಗೊತ್ತಾಗಬೇಕು. ಗೊತ್ತಾದ ಮೇಲೂ ಅವರಿಗೆ ಹೇಳಿಕೆ ಕೊಡಬಾರ್ದು. ಒಳಗಿಂದ ಒಳಗೆ ಅವರಿಗೆ ಆಗಬೇಕು. ಇಂಥದ್ದು ಕತ್ತಿಯಲ್ಲಿ ತಿವಿದ ಹಾಗಾಗಬೇಕು. ನನಗಾದ ಅವಮಾನದ 2 ಪಟ್ಟು ಅವರಿಗಾಗಬೇಕು. ನಿರೀಶ್ವರ ಯಾಗದ ಸಕಾಲ ಸಿದ್ಧತೆಯಲ್ಲಿರಿ. ಇದಕ್ಕೆ ಹೆಸರು ಏನು ಅಂತ ಯೋಚನೆ ಮಾಡಬೇಡಿ. ಇದು ದಕ್ಷ ಮಾಡುವ ದಕ್ಷಾತ್ವರ. ಮುಂದುವರಿ. ವರಮಗ ಕೈಲಾಸ ಶಿಖರದಿ ವರಮಗ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕ ಬೆರಸಿ ಹರನರಸಿ ಕಂಡಾಗ ಕೌತುಕ ಬೆರಸಿ ಭೂಸುರನೋರ್ವನನು ಬೆಸಗೊಂಡಳುಮೆ ಕರೆಸಿ ಹರನರಸಿ ಪ್ರಭು ಪರಮೇಶ್ವರ ದೇವರೇ, ನೀನೇ ರಕ್ಷಿಸಬೇಕು. 14 ಲೋಕಗಳಲ್ಲಿಯೂ ಶ್ರೇಷ್ಠವಾಗಿದೆ ಕೈಲಾಸ. ಪ್ರಮದಾದಿ ಗಣಗಳೊಂದಿಗೆ ವಾಸವಾಗಿರುವವರು ಪ್ರಭು ಪರಮೇಶ್ವರ ದೇವರು. ಅವರ ಕೈ ಹಿಡಿದಂತಹ ನಾನೇ ಧನ್ಯಳು. ನನ್ನನ್ನು ಗೌರಿ ದೇವಿ ಎಂದು, ಸತೀದೇವಿ ಎನ್ನುವ ಹಾಗೆ ಲೋಕವೇ ಕೊಂಡಾಡುತ್ತಾ ಇದೆ. ದಕ್ಷನ ಮಗಳಾದುದರಿಂದ ದಾಕ್ಷಾಯಿಣಿ ಹೀಗೆ ನನ್ನನ್ನು ಲೋಕ ಕರೆಯುತ್ತದೆ. ನೋಡಿದಿರಾ ಈ ಕೈಲಾಸವನ್ನು? ಎಲ್ಲಿ ನೋಡಿದರೂ ಕೂಡ ಶ್ವೇತ ವರ್ಣದಿಂದ ಕಂಗೊಳಿಸುತ್ತಾ ಇದೆ. ಶ್ವೇತ ವರ್ಣ ಎನ್ನುವುದು ಶಾಂತಿಯ ಸಂಕೇತವಲ್ಲವೇ? ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಎನ್ನುವುದು ಅರ್ಥ. ಪ್ರಭು ಪರಮೇಶ್ವರ ದೇವರ ಕೈ ಹಿಡಿದ ಅಂದಿನಿಂದ ಇಂದಿನವರೆಗೆ ಒಂದೀತೂ ಕೂಡ ಮನಸ್ಸಿನಲ್ಲಿ ಬೇಸರಿಸಿದವಳು ನಾನಲ್ಲ. ಆದರೆ ಇಂದ್ಯಾಕೂ ನನಗೆ ಮನಸ್ಸಿಗೆ ಬೇಸರ ಆವರಿಸಿದೆ. ಕೈಲಾಸದಲ್ಲಿದ್ದುಕೊಂಡು ಬೇಸರ. ಹಾಗಾಗಿ ಆ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಧ್ಯಾನಮಗ್ನರಾಗಿ ಕುಳಿತಂತಹ ಶಿವದೇವರನ್ನು ಅಗಲಿ ಕೈಲಾಸದ ತಪ್ಪಲು ಭಾಗವನ್ನು ಬಂದು ಸೇರಿಕೊಂಡೆ. ಏನದು? ಒಬ್ಬರಲ್ಲ, ಇಬ್ಬರಲ್ಲ, ಸಹಸ್ರಾರು ಮಂದಿ, ಲಕ್ಷ ಸಂಖ್ಯೆಯಲ್ಲಿ ಒಂದೇ ದಾರಿಯನ್ನು ಹಿಡಿದುಕೊಂಡು ಮುಂದೆ ಮುಂದೆ ಸಾಗುತ್ತಾ ಇದ್ದಾರಲ್ಲ, ಇವರೆಲ್ಲ ಎಲ್ಲಿಗೆ ಹೋಗುತ್ತಿರಬಹುದು? ಬಹುಶಃ ನನ್ನ ಮನಸ್ಸಿನಲ್ಲಿರುವಂತಹ ಬೇಸರಕ್ಕೂ ಇವರು ಹೋಗುತ್ತಿರುವಂತಹ ಈ ದಾರಿಗೂ ಏನಾದರೂ ಒಂದು ಸಂಬಂಧ ಇದೆಯೇ? ಇಲ್ಲ. ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡುವುದಲ್ಲ, ಹೋಗುತ್ತಿರುವಂತವರನ್ನು ತಡೆದು ನಿಲ್ಲಿಸಿ ಮಾತನಾಡಿಸಿ ವಿಚಾರವನ್ನು ಕೇಳಬೇಕಾಗಿದೆ. ಹೊರಡುತ್ತೇನೆಂದ ಇಷ್ಟಾರ್ಥ ಸಿದ್ಧಿರಸ್ತು. ಬ್ರಾಹ್ಮಣರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕೆನ್ನುವ ಹಾಗೆ ನಾವು ಆಶಿಸುವವರು. ದಾರಿ ಮಧ್ಯದಲ್ಲಿ ನನಗೆ ಸಿಕ್ಕಿದ್ದೀರಿ, ನಿಮಗೆ ಪ್ರಯಾಣಕ್ಕೆ ಅಡ್ಡಿಪಡಿಸಿದ್ದೇನೆ ಎನ್ನುವ ಹಾಗೆ ನೀವು ಖಂಡಿತ ಭಾವಿಸಬಾರದು. ಇಲ್ಲ, ಪ್ರಯಾಣ ಸುಸಂಗವಾಗಿ ಆಗಿದೆ. ಬರುವುದಕ್ಕೆ ಹೇಗೂ ಬಂದಿದ್ದೇವೆ, ಹೊತ್ತಿಗೆ ಸರಿಯಾಗಿ ಹೇಗೆ ಮುಟ್ಟುವುದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಆ ಅವಸರದಲ್ಲಿದ್ದೀರಾ? ಹೌದು, ಅವಸರದಲ್ಲಿದ್ದೀರಿ. ಎರಡು ಮಾತಾಡಬೇಕು. ಅವಸರದಲ್ಲಿದ್ದೇನೆ. ತಡ ಆಗುವಾಗ, ಶುರುವಾಗುವಾಗ ತಡ ಆಯ್ತಾ? ಅಲ್ಲ, ಹೀಗೆ ಬನ್ನಿ, ನಿಮ್ಮನ್ನು ನಿಂತೇ ಮಾತಾಡಿಸುವುದಲ್ಲ. ಹೇಗೂ ವಯೋವೃದ್ಧರು ನೀವು, ಸ್ವಲ್ಪ ನಿಮಗೆ ಆಸನವನ್ನು ಕೊಡುತ್ತೇನೆ. ಅಂದ್ರೆ ನಾನು ನಿಂತು ದಣಿಬಾರ್ದು, ಕೂತು ದಣಿಬೇಕು ಅಂತ ಹೇಳುದು? ಅಲ್ಲ, ದಣಿಲಿಕ್ಕಿಲ್ಲ, ನೀವು ಕೂತು ಆರಾಮ ಮಾಡಿಕೊಳ್ಳು, ನಿಂತು ದಣಿಯುವುದು. ಹೌದಾ? ಹೀಗೆ ಬನ್ನಿ, ಕುಳಿತು. ಬ್ರಾಹ್ಮಣ್ರೆ, ಏನಾಯ್ತು ನಿಮಗೆ? ಕುಳಿತುಕೊಳ್ಳೋದಕ್ಕೆ ನಾನೊಂದು ಸ್ಥಳ ಕೊಟ್ಟರೆ ನೀವು ಅಲ್ಲಿಂದ ಎತ್ತುಕೊಂಡು ಹೋಗುತ್ತಾ ಇದ್ದೀರಾ? ಕೂತದ್ದು ನನ್ನ ಪೃಷ್ಠಭಾಗ ಹೆಪ್ಪು ಕಟ್ಟಿದಾಗ ಆಯ್ತು. ಅದು ಯಾಕೆ ಹಾಗೆ? ನಾನು ಬೆಳಚಿನ ಕಲ್ಲು ಅಂತೇಳಿ ಕೂತದ್ದು, ನೋಡುವಾಗ ಅದು ಮಂಜುಗಡ್ಡೆ ಅಲ್ವಾ? ಯಪ್ಪ, ಇಡೀ ನರನಾಡಿಗಳ ಸಂಚಾರ ಒಂದು ಗಳಿಗೆ ನಿಂತೋಯ್ತು. ನನಗೂ ಮರ್ತೋಯ್ತು. ಇದು ಎಲ್ಲ ಮಂಜಿನ ರಾಶಿ ಇರುವುದು. ಹೌದು, ಇದಕ್ಕೊಂದು ಏನಾದ್ರು ಹಾಗೆ ಮಂಡೆ ಇದ್ರೆ ಮಂಜಿನ ರಾಶಿ ಮೇಲೂ
ಕೂತ್ಕೊಳ್ಬಹುದು. ಹೇಗೆ ಬ್ರಾಹ್ಮಣ? ಮಂಡೆ ಬೇಕು ಬ್ರಾಹ್ಮಣರಿಗೆ, ಮಂಡೆ ಉಂಟು ಆಯ್ತಾ. ಉಪಾಯ ಒಳ್ಳೆದುಂಟು. ಈಗ ಬೆಚ್ಚಗಾಯ್ತು ಅಡ್ಡಿ. ಹೌದಲ್ಲ? ಹೌದು. ಹಾಗಾದ್ರೆ ಎರಡು ಮಾತಿಗೆ ನಿಮ್ಮಲ್ಲಿ ಅವಕಾಶವಿದೆಯೇ? ಎರಡೇ ಮಾತಾ? ಮುಂದುವರಿಸ್ತೇನೆ. ನೀವು ಮಾತು ಮುಂದುವರಿಸಿದ್ರೆ ಮುಂದುವರಿಸ್ತೇನೆ. ಅವನಿಂದ ಬಂದಿರಯ್ಯ ಭೂಮಿ ದೇವ, ಅವನಿಂದ ಬಂದಿರಯ್ಯ ಭೂಮಿ ದೇವ, ಭೂಮಿ ದೇವ, ಅವನಿಂದ ಬಂದಿರಯ್ಯ ಭೂಮಿ ದೇವ, ಓ ಭೂಮಿ ದೇವ, ಅವನಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಪೋಪುದಿಲ್ಲಿ ಭೂಮಿ ದೇವ, ಶತ ಸಾವಿರವು ಪೋಪುದಿಲ್ಲಿ ಭೂಮಿ ದೇವ, ಭೂಮಿ ದೇವ. ಅವನಿಂದ ಬಂದಿರಯ್ಯ ಭೂಮಿ ದೇವ, ಶತ ಸಾವಿರವು ಪೋಪುದಿಲ್ಲಿ ಭೂಮಿ ದೇವ, ಜೀವಿತದ ಭೂಸುರರು ಭೂಮಿ ದೇವ, ಜೀವಿತದ ಭೂಸುರರು ಭೂಮಿ ದೇವ, ನೀವಿಂದ ಅವಲಿಂಗೆ ಭಜನವಯ್ಯ ಭೂಮಿ ದೇವ, ನೀವಿಂದ ಅವಲಿಂಗೆ ಭಜನವಯ್ಯ ಭೂಮಿ ದೇವ, ಅವಲಿಂದ ಬಂದಿರಯ್ಯ ಭೂಮಿ ದೇವ, ನೀವಿಂದ ಅವಲಿಂಗೆ ಭಜನವಯ್ಯ ಭೂಮಿ ದೇವ, ಭೂಮಿ ದೇವ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಏನಾಯ್ತು ಬ್ರಾಹ್ಮಣರೇ? ಏನಾಯ್ತು? ಕೋಲು ಊರು ಬೇಕು ಅಂತೇಳಿ ಊರಿಗೆ ಮಂಜುಗಡ್ಡೆ ಅಲ್ವಾ ಜಾರಿ ಹೋಯ್ತು. ನೀವು ಈ ವಯಸ್ಸಿನಲ್ಲಿ ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಳಬೇಕು. ನಾನು ಈ ಪ್ರಾಯದಲ್ಲಿ ಹೆಚ್ಚು ಜಾಗ್ರತೆ ಮಾಡುದು, ಮೊದಲು ಜಾಗ್ರತೆ ಮಾಡ್ತಿರ್ಲಿಲ್ಲ. ಹೌದಲ್ಲ? ಹೌದು. ಯಾಕಂದ್ರೆ ಆರೋಗ್ಯ ಬಹು ಪ್ರಾಮುಖ್ಯವಾದದ್ದು ಹೌದು. ಅಲ್ವೇ? ಆದ್ರೆ ನಮ್ಮ ಕೂಟದಲ್ಲಿ ನನ್ನ ಪ್ರಾಯದಲ್ಲಿ ನನ್ನಷ್ಟು ಆರೋಗ್ಯ ಬೇರೆ ಯಾರಿಗಿಲ್ಲ. ಬೇರೆಯವರಿಗೆ ವಾಯಿದೆಯಾಗಿ ಹೇಳಲಿಕ್ಕಾಗುವುದಿಲ್ಲ. ಹೌದು. ಆಗ್ಲಿ, ಅದು ದೇವರು ಕೊಟ್ಟಂತ ವರ ಅಂತ ನಾವು ಭಾವಿಸಬೇಕು. ನನಗೆ ದೇವರು ಸಂಪತ್ತು ಕೊಡದಿದ್ರು ಆರೋಗ್ಯವನ್ನು ಇಷ್ಟು ತನಕ ಚೆನ್ನಾಗಿ ಕೊಟ್ಟಿದ್ದಾನೆ. ದೇವರಲ್ಲಿ ಬೇಡಿಕೊಳ್ಳುವುದು ಹಾಗೆ ಅಲ್ವಾ? ಒಂದು ಕಷಾಯ ಕುಡಿದು ಗೊತ್ತಿಲ್ಲ, ಒಂದು ಗುಳಿಗೆ ನುಂಗಿ ಗೊತ್ತಿಲ್ಲ ನನಗೆ. ಹೌದಲ್ಲ? ಆಗ್ಲಿ ರಾಮಣ್ರೆ, ಮತ್ತೊಮ್ಮೆ ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳಮ್ಮ. ವೇದ ಪುರುಷನ ಮುಖದಿಂದ ಜನಿಸಿದವರು ಬ್ರಾಹ್ಮಣರು, ಹೌದು ಭುಜದಿಂದ ಕ್ಷತ್ರಿಯರು, ನಾಭಿಯಿಂದ ವೈಶ್ಯರು, ಪಾದದಿಂದ ಶೂದ್ರರು ಅಂತ ಹೇಳ್ತಾರೆ ಅಲ್ವೇ? ಮಾತ್ರವಲ್ಲ, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಎರಡು ಮಾತ್ರ. ಯಾವುದು? ಒಂದು ಹರಿದಾಡುವ ಸರ್ಪ, ಒಂದು ನಡೆದಾಡುವ ಬ್ರಾಹ್ಮಣ. ಸರ್ಪ ಕಚ್ಚಿದ್ರೆ ಒಬ್ಬ ಸಾಯ್ತಾನೆ, ಕರ್ಮಠ ಬ್ರಾಹ್ಮಣ ಶಾಪ ಕೊಟ್ಟರೆ ಇಡೀ ಕುಟುಂಬವೇ ಸರ್ವನಾಶ. ಹೌದಲ್ಲ? ದೇವಲೋಕದಲ್ಲಿ ದೇವತೆಗಳು ಬ್ರಾಹ್ಮಣ ಕರ್ಮಠನಾಗಿರ್ಬೇಕು, ಕರ್ಮಠನಾಗಿರ್ಬೇಕು. ಹೌದು. ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಭೂಲೋಕದಲ್ಲಿ ಬ್ರಾಹ್ಮಣರು ಶ್ರೇಷ್ಠರು. ಆದ್ದರಿಂದ ಭೂಸುರರು ಅಂತ ಹೇಳ್ತಾರೆ. ಭೂಸುರರು ಎನ್ನುವ ಹಾಗೆ ನಿಮ್ಮನ್ನು ಕೊಂಡಾಡುದು. ನಮಗೆ ಆಗದವರು ಹೇಳ್ತಾರೆ ಭೂಸುರರು ಅಂತ. ಅದು ಯಾಕೆ ಬ್ರಾಹ್ಮಣರೇ? ಬ್ರಾಹ್ಮಣರು ಊಟ ಮಾಡುವುದಕ್ಕೆ ಬಹಳ ನಿಸ್ಸೀಮರು ಅಂತ ಹೇಳಿ. ಅದು ಹಾಗೆಯಾ? ನಿಜವಾಗಿಯೂ ನಾನು ಹೇಳ್ತೇನೆ, ಬ್ರಾಹ್ಮಣರಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿದ್ದಷ್ಟು ಬೇರೆ ಯಾವ ಜಾತಿಗೂ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಹೇಳಿ. ಕ್ಷತ್ರಿಯರು ಉಣ್ಣುವುದು, ವೈಶ್ಯರು ತಿನ್ನುವುದು, ಶೂದ್ರ ಮಕ್ಕಳು ಮುಕ್ಕುವುದು, ಬ್ರಾಹ್ಮಣರು ಪುಂಜಿಸುವುದು ಅಂತ ಹೇಳ್ತಾರೆ. ಈಗ ಚಟ್ನಿಯಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಒಂದು ಪಲ್ಯದಲ್ಲಿ ಒಂದಿಷ್ಟ ಅನ್ನ, ಆಮೇಲೆ ಸಾರಲ್ಲಿ ಒಂದಿಷ್ಟ ಅನ್ನ, ಮೇಲಾರದಲ್ಲಿ ಒಂದು ಸ್ವಲ್ಪ ಇಷ್ಟ ಅನ್ನ, ಮೆಣಸಿನಕಾಯಲ್ಲಿ ಒಂದಿಷ್ಟ ಅನ್ನ, ಹುಳಿಯಲ್ಲಿ ಒಂದಿಷ್ಟ ಅನ್ನ, ತಂಬುಳಿಯಲ್ಲಿ ಒಂದಿಷ್ಟ ಅನ್ನ, ಹಪ್ಪಳ ಸಂಡಿಗೆ ಪಾಯಸ ಸೇರುವಾಗ ಸಾಧಾರಣ ಇಷ್ಟ ಆಗ್ತದೆ. ಯಾವುದನ್ನು ಕಲಸಿ ತಿಂದ್ರೆ ನಾಲ್ಗೆಗೆ ರುಚಿ ಕೊಡ್ತದ್ದು ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ
ಕ್ಷತ್ರಿಯರು ಏನ್ ಮಾಡುದು ಗೊತ್ತಾ? ರಾಜಕೀಯವಾಗಿ ಮಾತಾಡ್ತಾ ಹೆಂಡತಿ ಮಕ್ಕಳನ್ನು ಕೂರಿಸಿ ಚೂರೇ ಊಟ ಮಾಡ್ತಾ ರಾಜಕೀಯ ವಿಷಯ ಮಾತಾಡ್ತಾ ಊಟ ಮಾಡ್ತಾ ಉಣ್ಣುದು ಅಂತ ಹೇಳುದು. ಆಮೇಲೆ ವೈಶ್ಯರು ತಿನ್ನುದು. ವೈಶ್ಯರು ತಿಂದ್ರೆ ವ್ಯಾಪಾರ ಮಾಡುವವರು. ಅವರಿಗೆ ಕೂತ್ಕೊಂಡು ಊಟ ಮಾಡುವ ಯೋಗವೇ ಇಲ್ಲ. ಕಟ್ಟೆಯಲ್ಲಿ ಒಂದು ಇಷ್ಟ ಅನ್ನ ಹಾಕೊಂಡು ಅವನಿಗೆ ಹುಡಿ ಕಟ್ಟಿಕೊಂಡು ಇವನಿಗೆ ಮೆಣಸು ಕಟ್ಟಿಕೊಂಡು ಇವನಿಗೆ ಉಪ್ಪು ಕೊಡೋದು ತಿನ್ನೋದು. ವ್ಯಾಪಾರದ ಚಿಂತೆ. ಕೆಲಸದವನಿಗೆ ಏನಾದ್ರು ಒಳಗಾಗ್ತದೆ ನಿಂತ್ಕೊಂಡೇ ತಿನ್ನೋದು. ಇಲ್ಲಿ ಶೂದ್ರ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ. ಒಂದಿಷ್ಟು ಅನ್ನ ಹಾಕಿಕೊಂಡ್ರು, ಆಮೇಲೆ ಅದರ ತಲೆಯಲ್ಲಿ ಒಂದಿಷ್ಟು ಸಾಂಬಾರು ಹಾಕಿದ್ರು, ಅಂಗಡಿಯಲ್ಲಿ ಸಗಣಿ ಕಲಸಿದ್ರು, ತಿಂದ್ರು. ಹೊಟ್ಟೆ ತುಂಬಬೇಕಲ್ಲ, ಹೊಟ್ಟೆ ತುಂಬಿದ್ರೆ ಆಯ್ತು. ಬ್ರಾಹ್ಮಣರಿಗೆ ಊಟ ಮಾಡಲಿಕ್ಕೆ ಗೊತ್ತಿರುವಷ್ಟು ಬೇರೆ ಯಾವ ಜಾತಿಗೂ ಗೊತ್ತಿಲ್ಲ. ಹಾಗಾಗಿ ಹೇಳಿದ್ದು ಬ್ರಾಹ್ಮಣೋ ಭೋಜನ ಪ್ರಿಯ. ಹೌದು, ಬ್ರಾಹ್ಮಣೋ ಬಹುಜನ ಪ್ರಿಯ. ಬಹುಜನ ಪ್ರಿಯ. ಸಂಸ್ಕಾರಯುತವಾಗಿ ಹೇಗೆ ಊಟ ಮಾಡುವಂತ ಕಲಿಬೇಕಿದ್ರೆ ಬ್ರಾಹ್ಮಣರಲ್ಲಿ ಕಲಿಬೇಕು. ಬ್ರಾಹ್ಮಣರಲ್ಲಿ. ಹಾಗಾಗಿ ಕಣ್ಣಿಗೆ ಕಾಣುವಂತಹ ದೇವರಾದಂತಹ ನಿಮಗೆ ಶಿರಬಾಗಿದ್ದ ಆಶ್ಚರ್ಯವಾಗುತ್ತಾ ಇದೆ. ಯಾರು? ನಾನು ನಿಮ್ಮನ್ನು ಕಾಣುವಾಗ ನಾನು ಆಚಾರ್ಯಲ್ಲ, ಆಚಾರ್ಯರು. ಇದು ನಿಮ್ಮ ನೋಡುವಾಗ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆದದ್ದು. ಅವ್ರು ನನ್ನ ಜೊತೆಲಿ ಇವರು ಜಯರಾಮ್ ಆಚಾರ್ಯ, ಅವರಾದ್ರೆ ಆಚಾರ್ಯ. ಹೌದಾ? ಆಗ್ಲಿ, ಅವ್ರು ಬರ್ಲಿಲ್ಲ. ಇಲ್ಲ ಇಲ್ಲ, ಆಗ್ಲಿ, ಅವ್ರು ಕೈಗೊಟ್ಟರು. ಇದು ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಮಂದಿ ಲಕ್ಷ ಸಂಖ್ಯೆಯಲ್ಲಿ ವಿಧ ವಿಧವಾದಂತಹ ಭೂಸುರರನ್ನು ನಾನು ಕಾಣ್ತಾ ಇದ್ದೇನೆ. ತುಂಬಾ ಜನ ಇದ್ದಾರೆ. ಯಾರು? ಅಮ್ಮಣ್ಣರಿದ್ದಾರೆ, ಕೇಕುಣ್ಣರಿದ್ದಾರೆ, ಬೈಪಡಿತಾಯಿದ್ದಾರೆ, ಗಣಪಡಿತಾಯಿದ್ದಾರೆ, ಊರಾಳ್ರಿದ್ದಾರೆ, ಐತಾಳ್ರಿದ್ದಾರೆ, ಮುಂಚುಣ್ಣರಿದ್ದಾರೆ, ಬೆಳ್ಳುಳ್ಳಿಯರಿದ್ದಾರೆ, ಮುಡಿಪಡಿತಾಯಿದ್ದಾರೆ, ಗಣಪಡಿತಾಯಿದ್ದಾರೆ, ನಾವ್ರಿದ್ದಾರೆ, ಕಾರಂಟ್ರಿದ್ದಾರೆ, ಎಲ್ಲ ಬೇರೆ ಬೇರೆ ಜಾತಿಯ. ಹೌದು, ಬೇರೆ ಬೇರೆ ಪಂಕ್ತಿಯವರು ಸೇರಿಕೊಂಡು ಕಪ್ಪು ಬ್ರಾಹ್ಮಣರಿದ್ದಾರೆ, ಬಿಳಿ ಬ್ರಾಹ್ಮಣರಿದ್ದಾರೆ. ಕಪ್ಪು ಬ್ರಾಹ್ಮಣ, ಕಪ್ಪು ಬ್ರಾಹ್ಮಣರಂತೇಳಿ ಅಲ್ಲಿ ಮುಕ್ಕುಂದ್ರು ನಾವು. ಬಿಳಿಯವರಂದ್ರೆ ಬಿಳಿಯವರೆಂದ್ರೆ ಈಗಿನ ವಾತಾವರಣದಲ್ಲಿ ಇರುವವರು. ಸರಿ, ವಿಧ ವಿಧವಾದಂತಹ ಭೂಸುರರನ್ನು ನಾನು ಕಾಣ್ತಾ ಇದ್ದೇನೆ. ಇದು ಯಾವ ಭಾಷೆ? ಆಗ್ಲಿ. ಆದ್ದರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಾನು ಎಂತ ಹೇಳಿ. ಬ್ರಾಹ್ಮಣರು ಮಾತ್ರ ಅಲ್ಲ, ಹೆಂಡಿರು ಮಕ್ಕಳು ಸಖಾಯ ಭೂಮಿ ದೇವ, ಭೂಮಿ ದೇವ ಆಗ ಆಗ ಭೂಮಿ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ, ಕೂಡಿಕೊಂಡು ಪೋಪ ಕಾರ್ಯವು ಏನು ಭೂಮಿ ದೇವ, ಹೆಂಡಿರು ಮಕ್ಕಳು ಸಗ ಭೂಮಿ ದೇವ, ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ, ಕಂಡರೆ ಕೌತುಕವಿಂದು, ಕಂಡರೆ ಕೌತುಕವಿಂದು ಭೂಮಿ ದೇವ, ಬೆಸಕೊಂಡರೆ ಪೇಳಿದನಂದು ಭೂಮಿ ದೇವ, ಆವಲಿಂಗೆ ಪಯಣವಯ್ಯ ಭೂಮಿ ದೇವ, ಭೂಮಿ ದೇವ, ಕೇವಲ ಬ್ರಾಹ್ಮಣರು ಮಾತ್ರ ಇರುವುದಲ್ಲ. ಈ ಕಡೆ ನೋಡಿದ್ರೆ ಓಹೋ ಸೀಮಂತಿನಿಯರು ಇದ್ದಾರೆ, ಬ್ರಾಹ್ಮಣತಿಯರು ಇದ್ದಾರೆ. ಹೌದೌದು. ಈ ಬ್ರಾಹ್ಮಣ ಅವರೆಲ್ಲ ಗಂಡೆ ಹೆಂಡತಿ ಎಲ್ಲ ಒಟ್ಟಿಗೆ ಹೊರಟಿದ್ದಾರೆ. ಇವರು ಮಾತ್ರ ನನ್ನ ಒಬ್ಬಟ್ಟಿಗೆ ಹೊರಟದು. ಅವರೆಲ್ಲ ಹೌದಲ್ಲ, ನೋಡಿ ಅಲ್ಲೆಲ್ಲ ಜೋಡಿ ಜೋಡಿ ಆಗಿದ್ದಾರೆ. ಹೌದು, ಅದೇ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಇವರು ಸ್ವಲ್ಪ ಬೇಗ ಹೋಗ್ಬೇಕಂದ್ರೆ ಮುಂದೆ ಬಂದು ಕೂತಿದ್ದಾರೆ. ಹೌದು, ಬ್ರಾಹ್ಮಣರು ಶುಭ ಕಾರ್ಯಕ್ಕೂ ಹೊರಡುತ್ತಾರೆ, ಅಪರ ಕ್ರಿಯೆಗಳಿಗೂ ಬ್ರಾಹ್ಮಣರು ಬೇಕು. ಅಪರ ಕ್ರಿಯೆಗಾದ್ರೆ ನಾವು ಮಾತ್ರ, ನೀವು ಮಾತ್ರ, ಬ್ರಾಹ್ಮಣರು ಮಾಣಿಗಳು ಮಾಣಿಗಳು ಮಾತ್ರ. ಆದ್ರೆ
ಶ್ರೀಮಂತಿನಿಯರು ಹೊರಟಿದ್ದಾರೆ, ಬ್ರಾಹ್ಮಣತಿಯರು ಇದ್ದಾರೆ, ಆದ್ರೆ ಅಲ್ಲಿ ಶುಭ ಕಾರ್ಯ ಅಥವಾ ಮಂಗಲ ಕಾರ್ಯ ಇರಲೇಬೇಕು. ಶುಭ ಕಾರ್ಯ ಇಲ್ಲದ್ರೆ ಇವರೆಲ್ಲ ಹೊರಟು ಬರ್ತಾರ ಅಲ್ವೇ? ಹಾಗಾಗಿ ಹೇಳ್ತಾ ಇದ್ದೀನಿ, ಅವರನ್ನು ಆಶ್ಚರ್ಯವಾಗುತ್ತಾ ಇದೆ. ಹೆಂಡೀರು ಮಕ್ಕಳನ್ನು ಕೂಡಿಕೊಂಡು ಹೊರಡ್ತಾ ಇದ್ದೀರಿ ಅಂದ್ರೆ ಯಾವುದೋ ಒಂದು ಮಂಗಲ ಕಾರ್ಯಕ್ಕೆ ಹೊರಟಿದ್ದೀರಿ. ಹೌದು ಬ್ರಾಹ್ಮಣರೇ, ಇಷ್ಟೋ ಮಂದಿ ಬ್ರಾಹ್ಮಣರು ನೀವು ಹೋಗುತ್ತಿರುವುದಾದ್ರೂ ಎಲ್ಲಿಗೆ? ನಿಮಗೆ ಇಲ್ಲಿ ಇಷ್ಟೋ ಮಂದಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕಿದ್ರೆ ಅವ ಈ ಭೂಲೋಕದಲ್ಲಿ ಸಾಕ್ಷಾತ್ ಇಂದ್ರನೇ ಆಗಿರ್ಬೇಕು ಅಲ್ವೇ? ಶ್ರೀಮಂತ ಆಗರ್ಭ ಶ್ರೀಮಂತ ಆಗಿರ್ಬೇಕು. ಹಾಗಾಗಿ ಕೇಳ್ತಾ ಇರುವುದು, ಸ್ವಾಮಿ ತಪ್ಪಿಡಿಸಬೇಡಿ, ಕುತೂಹಲ ಕೆರಳಿ ಕೇಳುವುದು. ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ, ಆವಲ್ಲಿಗೆ ಪಯಣವಯ್ಯ ಭೂಮಿ ದೇವ. ಹೋಗುವಂತಹ ಕಾರ್ಯ ಯಾವುದು ನನ್ನಲ್ಲಿ ಹೇಳಬಹುದೇ ಬ್ರಾಹ್ಮಣರೇ? ನಾವು ಹೊರಟದ್ದೆಲ್ಲಿಗೆ ಅಂತೇಳಿ ಈಗ ಇಷ್ಟು ಕುತೂಹಲ. ಹೌದು, ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ. ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ, ನಾವು ಪೋಪೆವಮ್ಮ, ನಾವು ಪೋಪೆವಮ್ಮ. ತಕ್ಷಣ ಜಾಗಕ್ಕೆ ನಾವು ಪೋಪೆವಮ್ಮ, ಬಹು ದಕ್ಷಿಣೆಗಳಾಗಿ ಬರಂತೆ, ದಕ್ಷಿಣೆಗಳಾಗಿ ಬರಂತೆ ಕೇಳಿರಮ್ಮ, ಬಹು ದಕ್ಷಿಣೆಗಳಾಗಿ ಬರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಅಪೇಕ್ಷೆಯನ್ನು ಇವರಂತೆ ಕೇಳಿರೋಮ, ನಮ್ಮ ಅಪೇಕ್ಷೆಯನ್ನು ಇವರಂತೆ ಕೇಳಿರೋಮ. ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ, ಬಹು ದಕ್ಷಿಣೆಗಳ ಜೀವರಂತೆ ಕೇಳಿರಮ್ಮ. ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ, ಬಹು ದಕ್ಷಿಣೆಗಳ ಜೀವರಂತೆ ಕೇಳಿರಮ್ಮ. ನಾವು ಪೋಪೆವಮ್ಮ, ನೀವು ಕೇಳಿರಮ್ಮ. ಏನಾಯ್ತು ಬ್ರಾಹ್ಮಣರೇ? ಸ್ವಲ್ಪ ಹಿಡ್ಕೊಳ್ಳಿ ಅವರನ್ನು. ಈಗ ಹೇಳಿದ್ದು ನೀವು, ನಾನು ಎಂತದು ಗುಳಿಗೆಯೂ ತೆಕ್ಕೊಳ್ಳುವುದಿಲ್ಲ, ಕಷಾಯವೂ ತೆಕ್ಕೊಳ್ಳುವುದಿಲ್ಲ ಅಂತ ಹೇಳಿ. ಬ್ರಾಹ್ಮಣರೇ, ಎಂತ ಆಯ್ತು ಬ್ರಾಹ್ಮಣರೇ? ಏನಾಯ್ತು? ಅಲ್ಲೇ ಒರೆಸಿಕೊಂಡಿದ್ದು. ಅದ್ಯಾಕೆ ಹಾಗೆ? ಇಲ್ಲಿ ಯಾರಾದ್ರೂ ನಾವು ಹೋಗುವಾಗ ನಾನು ಉಗಿದಾಕಿದ್ರೆ ಬೆಣ್ಣೆ ಮುದ್ದೆ ಅಂತೇಳಿ ಕಾಲು ಜಾರಿ ಅದ್ರ ಮೇಲೆ ಬಿದ್ದು ಸೊಂಟ ಮುರಿದು ಈ ಮುದುಕರು ಹಾಳಾಗಿ ಸಾಯ್ಲೆಂತ ಶಾಪ ಕೊಡೋದಕ್ಕಿಂತ ನನ್ನ ತೆಗೆದು ನಾನೇ ಹೊರಿಸಿದ್ದು. ಅದು ನಾನಂತಲ್ಲ, ಮತ್ತೆ ಎಲ್ಲಾ ಮನೆ ಹೆಂಗಸರು ಮಾಡುದು ಸಹ ಅದನ್ನೇ. ಹೇಗೆ? ಮಕ್ಕಳದು ಮೂಗಿದ್ದು ಬಾಯಿದ್ದು ತೆಗೆದು ಇಲ್ಲೇ ಒರೆಸುದು. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲೇ ಬಟ್ಲು ಒರೆಸುದು, ಅದಕ್ಕೆ ತಿಂಡಿ ಹಾಕಿಕೊಳ್ಳುದು. ಇದು ಖಾಲಿ ದೋಸೆ ಇದ್ರೆ ತುಪ್ಪ ದೋಸೆ ಹಾಕ್ತದೆ, ತುಪ್ಪ ಇಲ್ಲೇ ಉಂಟಲ್ಲ. ಎಂತದ್ದು ನನಗೆ ಗೊತ್ತಿಲ್ಲ. ಹೇಳಿದ್ದ ನನ್ನ ಮಾತು. ಹಾಗಾಗಿ ಈ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಒಂದು ದಮ್ಮು ಕಮ್ಮು ಹೆಚ್ಚಾಗುವುದು. ಅದು ಯಾಕೆ ಭಟ್ರೆ? ಮನೆ ಬಿಡಬಾರ್ದು ಅಂತೇಳಿ ನನಗೆ ಗೊತ್ತುಂಟು, ಆದ್ರೆ ಅದಕ್ಕೆ ಗೊತ್ತಾಗ್ತದೆ ಬರಬಾರ್ದು ಅಂತೇಳಿ. ಅದರಷ್ಟಿಗೆ ಅದು ಕ್ರಿಯಾಶೀಲತೆಯಲ್ಲಿ ಮುಂದುವರಿತಾ ಇರ್ತದೆ. ಹಾಗಾಗಿ ಒಂದು ಹೆಚ್ಚು ಹೆಚ್ಚು
ಮಾತಿನ ಒತ್ತಡ ಬರುವಾಗ ಒಂದು ದಮ್ಮು ಬಂದ, ಬೇರೆ ಯಾವ ಕಾಯಿಲೆಯೂ ಇಲ್ಲ ನನಗೆ. ಈ ಕಾಯಿಲೆ ಇಲ್ಲ, ಏನಿಲ್ಲ. ದಮ್ಮು ಕೆಮ್ಮು ಮಾತ್ರ. ಹೌದು, ಆಗಾಗ ಒಂದು ಗಂಟು ನೋವು ಅಂತ ಬಿಟ್ರೆ ಬೇರೆ ಯಾವ ಕಾಯಿಲೆಯೂ ಇಲ್ಲ. ಬೇರೆ ಯಾವ ಕಾಯಿಲೆ ಇಲ್ಲ, ಗಂಟು ನೋವು ಒಂದು ಉಂಟು ಅಷ್ಟೇ. ಗಂಟು ನೋವು ಹೋದ್ರೆ ನಡಿಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಬೇರೆ ಯಾವ ಕಾಯಿಲೆಯೂ ಇಲ್ಲ. ನಡಿಲಿಕ್ಕೊಂದು ಆಗುದಿಲ್ಲ ಬಿಟ್ರೆ ಬೇರೆ ಯಾವ ಕಾಯಿಲೆ ಇಲ್ಲ. ಈ ಪ್ರಾಯದಲ್ಲೂ ಕ್ಷೇಮವಾಗಿದ್ದೇನೆ. ಹೌದಾ? ಮತ್ತೆ ಒಂದುಂಟಲ್ಲ, ಒಂದು ನೆನಪಿಟ್ಟುಕೊಳ್ಬೇಕು ಲೋಕದವರು, ಏನು? ನಮ್ಮ ಕೈ ಕಾಲು ಗಂಟು ನೋವಾದ್ರೆ ನಮಗೆ ನಡಿಲಿಕ್ಕೆ ಆಗುದಿಲ್ಲ. ಇನ್ನು ಯಾರ್ಯಾರ ಗಂಟು ಒಳಗಾಕಿದವರ ಸ್ಥಿತಿ ಹೇಗಾಗ್ಬೋದು? ಹೌದು, ಅದಕ್ಕೆ ದೇವರು ಕೈಕಾಲು ಗಂಟು ನೋವಾದ್ರೂ ಆದೀತು, ಅದಾಗ್ಲಿಕ್ಕಿಲ್ಲ. ಯಾರ್ಯಾರ ಗಂಟು ಒಳಗೆ ಹಾಕುದು ಬೇಡ. ಹಾಗೆ ನಾನು ಹೇಳಿಕೊಡು, ನಾವೀಗ ಎಲ್ಲಿಂದ ಪ್ರಾರಂಭ ಮಾಡುವುದು? ಅದೇ ನೀವು ಹೊರಟದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ನಾವು ಹೊರಟದ್ದು ಒಂದು ಬಹುದೊಡ್ಡ ಯಾಗಕ್ಕೆ ಹೊರಟದ್ದು. ಯಾಗಕ್ಕೆ ಹೊರಟದ್ದು? ಹೌದು. ನೀವು ಇಷ್ಟು ಮಂದಿ ಬ್ರಾಹ್ಮಣರು? ಓ ದೇವ್ರಿ, ಹೇಳಿದ್ರೆ ಅದು ಯಾಗಂತಂದ್ರೆ ಬಹುದೊಡ್ಡ ಯಾಗ. ಇಷ್ಟು ತನಕ ಯಾರು ಮಾಡ್ಲಿಲ್ಲ, ಇನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾ ಭೂತೋನ ಭವಿಷ್ಯತಿ, ನಾ ಭೂತೋ ನಾ ಭವಿಷ್ಯತಿ ಅಂದ್ರೆ ಹಿಂದೆ ಮಾಡ್ಲಿಲ್ಲ, ಮುಂದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಏನುಂಟು ವಿಶೇಷ? ವಿಶೇಷ ಅಂತಂದ್ರೆ ಭಯಂಕರ ಊಟದ ವ್ಯವಸ್ಥೆ. ಇವತ್ತು ಊಟ ಇಲ್ಲಿದ್ರೆ ಇವರೆಲ್ಲ ಇಷ್ಟು ಬಂದು ಸೇರ್ತಿದ್ರ. ಹಾಗಾಗಿ ಊಟದ ವ್ಯವಸ್ಥೆ ಭಯಂಕರ ಅಲ್ಲಿ. ಆಮೇಲೆ ನಾನಾ ರೀತಿಯ ಭಕ್ಷ್ಯಭೋಜ್ಯಗಳೆಲ್ಲ ಉಂಟು. ಅಲ್ಲ, ಯಾಕಂತ ಹೇಳಿದ್ರೆ ಮತ್ತೆ ಕಡೆಗೆ ಯಾಗ ಸಮಾಪ್ತಿ ಆದ್ಮೇಲೆ ಊಟ ಅನ್ನದಾನ ಕೊಡದಿದ್ರೆ ಅದು ಸಮಾಪ್ತಿ ಆಗುದಿಲ್ಲ. ಬರೇ ಊಟ ಮಾತ್ರ ಅಲ್ಲ, ಅನ್ನದಾನ ಅಲ್ಲ, ಮತ್ತೆ ಬಹು ವಿಧದ ದಾನಗಳನ್ನು ಮಾಡ್ತಾರೆ ಅಲ್ಲಿ. ಯಾವುದೆಲ್ಲ? ದನದ ರಾಶಿ ಬೆಟ್ಟದಷ್ಟು. ಗೋವಲ್ಲ, ಮತ್ತೆ ದನ ಬಾಲ ಉಂಟು, ಧನ. ಧಕ್ಕೆ ಬಾಲ ಉಂಟು, ದನಕ್ಕೂ ಬಾಲ ಉಂಟು. ಧನದ ರಾಶಿ ಅದೇ ಅದು ಹಾಯ್ಕೊಳ್ಳುವುದಿಲ್ಲ. ಒಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಇಡುವಂತದ್ದು. ದನದ ರಾಶಿ ಬೆಟ್ಟದಷ್ಟು ರಾಕಿ ಹಾಕಿದ್ದಾರೆ. ಬಂದವರಿಗೆ ಬಾಚುದು ದೋಚುದು ಕೊಡುದು, ಬಾಚುದು ದೋಚುದು ಕೊಡುದು, ಬಾಚುದು ದೋಚುದು. ಈಗ ಹೀಗೆ ಬಾಚುದಲ್ಲ, ಮತ್ತೆ ಈಗ ಹೀಗೆ ಮಾಡಿದ್ರೆ ಹೀಗೆ ತಂದಿದ್ದಾರೆ ಹಾಕುದು ಅಲ್ಲ ಹಾಕುದು. ಅಲ್ಲ ಬ್ರಾಹ್ಮಣರೇ, ಇದು ಇಷ್ಟೇ ಕೊಡುವುದಂತ ಒಂದು ಹೇಳಿ ನಿಗದಿ ಆಗಿದ್ರೆ ಅದು ತೊಂದರೆ. ಎಷ್ಟು ಇಷ್ಟೇ ಕೊಡ್ತಾರೆ ಅಂತ ಒಂದು ನಿರೀಕ್ಷೆಯಲ್ಲಿ ಇರ್ತದೆ. ಇವತ್ತು ನಿರೀಕ್ಷೆಯಲ್ಲಿ ಕೊಟ್ಟಷ್ಟು ದನ ತಗೊಂಡು. ಹೌದು, ಕೆಲವರಿಗೆ ಎಷ್ಟು ಕೊಟ್ಟರು ಸಮಾಧಾನ ಅಂತ ಆಗ್ಲಿಕ್ಕಿಲ್ಲ. ನಿರೀಕ್ಷೆ ಇರಬಾರ್ದು. ಹಾಗಾಗಿ ಬೇಕಾದಷ್ಟು ಬಾಚಿದು ದೋಚುದು ಕೊಡುದು. ಅದು ಇದು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ. ಇದು ಯಾಗ ಆಗುವಂತಹ ಸ್ಥಳ ಯಾವುದು, ಮಾಡಿಸುವವರು ಯಾರು, ಇದೆಲ್ಲ ಹೇಳ್ತಾ ಯಾಗದ ಸ್ಥಳ ಯಾವುದು? ಯಾಗದ ಬಂದದ್ದೆಲ್ಲಿಗಾದ್ರೂ ನೆನಪುಂಟ? ಅದು ಊಟ ಮಾಡ್ಲಿಕ್ಕೆ ಏನೆಲ್ಲ ಇತ್ತನ್ನೋದು ನೆನಪಿತ್ತ? ಕೆಲವು ನೆನಪಿಲ್ಲಿ ಇರ್ತದೆ, ಸರಿ ತಗೊಂಡಿದ್ಯಲ್ಲ. ಇದು ನಾವು ನಿಮ್ಮ ಪ್ರಾಚೀನ ಕರ್ಮ ಅಲ್ಲ. ಯಾವ ಕರ್ಮ ಬಟ್ರಿ ಸುಮ್ಮನೆ? ಪ್ರಾಚೀನ ಕರ್ಮ, ಪ್ರಾಚೀನ ಬರಿಹಿ. ಪ್ರಾಚೀನ ಬರಿಹಿಯಲ್ಲಿ ಅಷ್ಟು ದೊಡ್ಡ ಯಾಗವನ್ನು ಮಾಡುವಂತಹ ವ್ಯಕ್ತಿ ಯಾರು? ಪ್ರಾಚೀನ ಬರಿಹಿಯಲ್ಲಿ ಬೃಹಸ್ಪತಿ ಸಮ ಯಾಗವನ್ನು ಮಾಡುವವರು ಬೇರೆ ಯಾರು ಅಲ್ಲ. ಯಾರು? ಯಾರ ಮಾಡುವುದು? ಯಾರು? ಮರಿಯಾಣ. ಯಾರು? ಪ್ರಾಚೀನ ಬರಿಹಿಯಲ್ಲಿ ಯಾಗ ಮಾಡುವುದು ದಕ್ಷ ಪ್ರಜಾಪತಿಯವರು. ದಕ್ಷ ಪ್ರಜಾಪತಿ ಮಾಡುವ ಯಾಗಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಹೋಗುವ ಬನ್ನಿ. ಇದ್ಯಾಕೆ ಮುಖವಂತರ ಹುಳಿ ತಿಂದಾಗ ಆಯ್ತಲ್ಲ? ಅರಿಯದವರ ಮಗಳಲ್ಲವೇ ನೀವು ಅಮ್ಮ? ಅರಿಯದವರ ಮಗಳಲ್ಲವೇ ನೀವು ಅಮ್ಮ? ಹೋಗದಿರುವ ಕಾರಣಗಳ ಹೇಳಿರಮ್ಮ. ನೀವು ಹೋಗದಿರುವ ಕಾರಣಗಳ ಹೇಳಿರಮ್ಮ. ಮರೆತರೋ ನೀವು ಮನು ಕರೆಯಲೇನಿರಮ್ಮ. ಮರೆತರೋ ನೀವು ಮನು ಕರೆಯಲೇನಿದಮ್ಮ. ಆದರೆಮ್ಮ ಸಂಗಡ ಬನ್ನಿ, ಎಮ್ಮ ಸಂಗಡ ಬನ್ನಿ, ಬನ್ನಿ ಹೋಗುವಮ್ಮ, ನಾವು ಹೋಗುವಮ್ಮ. ಮರೆತ
ಹೇಗೆ ಬಾಡಿ ಬಸವಳಿದು ಹೋಗುದು ಹಾಗೆ ಒಂದು ಗಳಿಗೆಯಲ್ಲಿ ಬಸವಳಿದು ಹೋಯ್ತಲ್ಲ. ಯಾಕೆ ಈಗ ನೋಡುವ, ನೀವು ಅವರೇ ಅಲ್ವಾ, ನೀವು ಅವರೇ ಅಲ್ವಾ ದಾಕ್ಷಿಣ್ಯಮ್ಮ, ದಾಕ್ಷಿಣ್ಯಮ್ಮ ಅಲ್ವಾ? ದಾಕ್ಷಾಯಿಣಿ ನಿಮ್ಮನ್ನು ಚಂದ್ರಮೂಲ್ಯನಿಗೆ ಕೊಟ್ಟದಲ್ವಾ? ಚಂದ್ರಮೂಲ್ಯ ಯಾರದು? ಚಂದ್ರಮೂಲ್ಯ, ಚಂದ್ರಚೂಡ, ಚಂದ್ರಚೂಡ, ಗಂಜುಂಡ, ನೀಲಗಂಡ, ನೀಲಕಂಠ, ಅಯ್ಯೇ ಕೈಲಾಸವಾಸನೆ, ಕೈಲಾಸವಾಸಿ ಅವರ ಹೆಂಡತಿ ಅಲ್ವಾ? ಹೌದು. ನಿಮ್ಮ ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಗೆ ಹೇಳಿಕ್ ಬರ್ಲಿಲ್ವಾ? ನೀವು ಆಡುತ್ತಿರುವುದು ಸುಳ್ಳಲ್ಲವಲ್ಲ? ಇಲ್ಲಪ್ಪ, ಬ್ರಾಹ್ಮಣರು ಸುಳ್ಳು ಹೇಳ್ತಾರ ಯಾವತ್ತಾದ್ರೂ? ಸುಳ್ಳು ಹೇಳಿದ್ರೆ ಇನ್ನೊಬ್ಬರಿಗೆ ಗೊತ್ತಾಗ್ಲಿಕ್ಕೆ ಉಂಟದು. ದಕ್ಷ ಪ್ರಜಾಪತಿ ಮಾಡುವಂತಹ ಯಾಗ ಪ್ರಾಚೀನ ಬರಿಯಲ್ಲಿ. ಹೌದು. ಆದ್ರೆ ಮಗಳಾದಂತಹ ದಾಕ್ಷಾಯಿಣಿಗೆ ತಿಳಿದಿಲ್ಲ. ತಿಳಿದಿಲ್ಲ. ಇದೊಂದು ನಾಚಿಕೆಯ ವಿಷಯವೇ ಸರಿ. ಅಪ್ಪ ಮರ್ತಪ್ಪ, ಅಪ್ಪ ಮರ್ತಪ್ಪ, ಇರಬಹುದು. ಮರ್ತಪ್ಪ ಮರ್ತಪ್ಪ, ಮರೆತಿರಬಹುದು. ಮರೆತನೋ ಅಪ್ಪ, ಮರೆತನೋ ಅಪ್ಪ, ಮರೆತನೋ ಮರೆತನೋ ಅಪ್ಪ. ನಿಮ್ಮ ಅಕ್ಕ ತಂಗಿಯರೆಲ್ಲ ಹೋಗುದನ್ನು ನಾನು ನೋಡಿದೆ. ಅಕ್ಕ ತಂಗಿಯಂದಿರು ಕೃತಿಕಾ, ಅಶ್ವಿನಿ, ಭರಣಿ, ರೋಹಿಣಿ, ಮೃಗಶಿರ ಇವರೆಲ್ಲ ನನ್ನ ಮನೆಯ ಮುಂದೆ ಎಲ್ಲ ಹೋಗುವುದು. ಹೋಗುವಾಗ ಅಲ್ಲಿ ಭರಣಿ ಬಿದ್ದು ಚೂರಿ ಏನೋ ನೋವಾದಾಗಿ ನನಗೆ ನನ್ನ ಹತ್ರ ಬೆಲ್ಲ ನೀರು ಕೇಳಿ ಅದನ್ನು ತಂದಿಟ್ಟಾಗ ಬೆಲ್ಲವನ್ನು ಮಾತ್ರ ತಿಂದು ನೀರನ್ನು ಅಲ್ಲೇ ಬಿಟ್ಟು ಹೋದವರಿದ್ದಾರೆ. ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕೆ ಮೊದಲಾದವರು ಮುಂಚೆಯೇ ಸಾಗಿದ್ದಾರೆ. ಹಾಗಾದ್ರೆ ಅವರಿಗೆಲ್ಲ ಹೇಳಿಕೆ ಹೋಗಿದೆ, ನಿನಗೆ ಹೇಳಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸ ಆಗಿರ್ಬೇಕು. ಅಪ್ಪ ಮರ್ತಪ್ಪನೇ. ಹೌದು, ಅಪ್ಪನ ಮನೆಗೆ ಹೋಗ್ಲಿಕ್ಕೆ, ಗಂಡನ ಮನೆಗೆ ಹೋಗ್ಲಿಕ್ಕೆ ಇನ್ನೊಬ್ಬರ ಅಪ್ಪನೇ ಬೇಕಾ? ಇಲ್ಲ. ತವರ ಮನೆಗೆ ಹೋಗ್ಬೇಕಾದ್ರೆ ನೇರ ಹೋಗುದೇ ಮನಸ್ಸು ಬಂದಾಗ. ನಾವು ತುಂಬಾ ಮಂದಿ ಹೆಂಗಸರು ಮಕ್ಕಳಿದ್ದಾರೆ, ನಮ್ಮ ಜೊತೆಲಿ ನೀವು ಬನ್ನಿ, ಹೋಗುವ ಹೋಗುವ ಹೋಗುವ. ಬ್ರಾಹ್ಮಣರೇ, ಓ ಬಹಳ ಉಪಕಾರ ಹೊಂದಿದೆ ಸ್ವಾಮಿ, ಉಪಕಾರ ಹೊಂದಿದೆ ಸ್ವಾಮಿ, ಮತ್ತಿದ ಒಂದು ಯಾಗವ ಕೈವ ಎಂದಿರಲ್ಲ, ಮತ್ತಿದ ಒಂದು ಯಾಗವ ಕೈವ ಎಂದಿರಲ್ಲ, ಮುಂದೆ ತೆರಳಿ ಪತಿಯೊಂದಿಗೆ ಬಗೆನು, ಮುಂದೆ ತೆರಳಿ ಪತಿಯೊಂದಿಗೆ ಬಗೆನು, ಸಟೆ ಮಾತಿದಲ್ಲ. ಉಪಕಾರ ಉಪಕಾರ ಉಪಕಾರಗೊಂದಿದೆ ಸ್ವಾಮಿ, ಸ್ವಾಮಿ. ಬ್ರಾಹ್ಮಣರೇ, ನಿಮ್ಮಿಂದ ಬಹಳ ಉಪಕಾರ ನನಗಾಯಿತು. ನನ್ನ ತಂದೆಯ ಮನೆಯಲ್ಲಿ ನಡೆಯುವಂತಹ ಯಾಗ, ಈ ವಿಚಾರವನ್ನು ನನಗೆ ತಿಳಿಸಿದವರಿದ್ದೀರಿ. ಹೌದಮ್ಮ. ಒಂದು ವೇಳೆ ನೀವು ಹೇಳದೇ ಇರುತ್ತಿದ್ರೆ ಅಥವಾ ನಿಮ್ಮನ್ನು ನಾನು ಮಾತನಾಡಿಸದೇ ಇರುತ್ತಿರದಿದ್ರೆ ನನಗೆ ಈ ವಿಚಾರವೇ ತಿಳಿದಿರ್ತಿರ್ಲಿಲ್ಲ. ಹಾಗಾಗಿ ನನಗೆ ಆಗ ಬರುವಾಗ ತಲೆ ಬಿಸಿಕ್ಕೆ ಯಾರು ನನ್ನನ್ನು ಮಾತಾಡಿಸಲಿಲ್ಲ ಅಂತೇಳಿ ಅಲ್ವಾ? ನೀವು ಸಿಕ್ಕಿದಾದ್ಮೇಲೆ ಎಷ್ಟು ಚಂದ ಮಾತಾಡಿಸ್ಬಿಟ್ರಮ್ಮ. ನೀವು ಹೇಳಿದಂತೆ ನಿಮ್ಮೊಂದಿಗೆ ನಾನು ಕೂಡ ಪ್ರಾಚೀನ ಬರಹಿಗೆ ಬರಬಹುದಿತ್ತು. ಹೋಗುವ, ಆಗುದಿಲ್ಲ. ನಮ್ದೆಲ್ಲ ನಾವು ಎಲ್ಲ ಸತಿಪತಿಯರು ಹೋಗುವಾಗ ನೀವು ಬನ್ನಿ. ಹಾಗಾಗುದಿಲ್ಲಲ್ಲ. ನಾನು ಒಂದು ವೇಳೆ ತವರ ಮನೆಗೆ ಬಂದಾಕ್ಷಣವೇ ಮೊದಲು ಕೇಳುವುದು, ದಾಕ್ಷಾಯಿಣಿ ಬಂದೆಯಾ, ನಿನ್ನ ಗಂಡ ಎಲ್ಲಿ ಎನ್ನುವ ಹಾಗೆ ಕೇಳುತ್ತಾರೆ. ಹೌದು. ಸತಿಪತಿಯರು ಒಂದಾಗಿ ಎಲ್ಲಿಗೆ ಬಂದ್ರೆ ಚಂದ ತಾನೆ. ಸತಿಪತಿಗಳು ಒಂದಾಗಿ ಬಂದ್ರೆ ಒಳ್ಳೇದು. ಹಾಗಲ್ಲ, ಸತಿಪತಿಯರು ಅಲ್ವೇ? ಅದಕ್ಕೆ ಬೇಕಾಗಿ ನೀವು ನೇರವಾಗಿ ಪ್ರಾಚೀನ ಬರಹಿಗೆ ತೆರಳಿ, ನೀವು ಅಲ್ಲಿಗೆ ತಲುಪಿ ಹಿಂದೆ ನೋಡುವಷ್ಟರಲ್ಲಿ ನಾವು ಸತಿಪತಿಯರಲ್ಲಿ ಇರ್ತೇವೆ. ಸರಿಯಮ್ಮ, ಆದಷ್ಟು ಬೇಗ ಬನ್ನಿ. ನಿಮ್ಗೆ ವಾಹನದಲ್ಲಿ ಒಂದು ಗಳಿಗೆ ಬಂದು ಮುಟ್ಟಬಹುದು, ನಮಗೆ ಹೋಗ್ಲಿಕ್ಕೆ ನಡ್ಕೊಂಡೇ ಹೋಗ್ಬೇಕಲ್ಲ. ಹೌದು, ಆಯ್ತು. ನಿಮಗೆ ಬೇರೆ ವಾಹನ, ನಿಮ್ಮ ಗಂಡನಿಗೆ ಬೇರೆ ವಾಹನ, ಮಕ್ಕಳಿಗೆ ಬೇರೆ ವಾಹನ, ಎಲ್ಲ ಬೇರೆ ಬೇರೆ ವಾಹನ. ಒಂದು ಕುಟುಂಬದಲ್ಲಿ ಎಷ್ಟು ವಾಹನ ಉಂಟು ನಿಮಗೆ? ನಮ್ಮ ಕುಟುಂಬದಲ್ಲಿ ಕುಟುಂಬವೇ ಇತ್ತು, ವಾಹನವೇ ಇಲ್ಲ. ಬಹಳ ಉಪಕಾರ ಆಯ್ತು. ಹೋಗುದಲ್ವಾ? ಏನಾಯ್ತು ಬ್ರಾಹ್ಮಣ, ಹೋಗ್ಲಿಕ್ಕೆ ಮನಸ್ಸಿಲ್ವ ನಿಮಗೆ? ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಒಂದು ವಿಷಯ ಮಾತಾಡಿ ಹೋಗುವ ಅಂತೇಳಿ ಬಂದೆ. ಏನು? ಎಷ್ಟು ಬಹುದೊಡ್ಡ ಯಾಗ ಮಾಡುದು ನಿಮ್ಮ ಅಪ್ಪ. ಹೌದಪ್ಪ, ಯೋಗ್ಯತೆ ಅಂತದ್ದು. ಅಪ್ಪನ ಮನೆಗೆ ಬರ್ತೀರಿ ನೀವು, ಅಷ್ಟು ಯೋಗ್ಯತಾವಂತರು ಬೇರೆ ಯಾರು ಇಲ್ಲ ಸದ್ಯಕ್ಕೆ. ಅಪ್ಪನ ಮನೆಗೆ ಬರುವಾಗ ದಾನ ದಕ್ಷಿಣಾದಿಗಳನ್ನು ಮಾಡಿಕೊಂಡು ಹೋಗ, ನನ್ನ ಬಗ್ಗೆ ಒಂದು ಗಮನ ಇರಲಿ. ಮಾತಾಡಿಸಿದ ಭಟ್ರು ನನಗೆ ಎಚ್ಚರ ಕೊಟ್ಟವರು ಅಂತೇಳಿ. ಅಂದ್ರೆ ಏನಾದ್ರೂ ಒಂದು ದಕ್ಷಿಣೆ ಕೊಡ್ಬೇಕಂತ ಹೇಳುದು. ದಕ್ಷಿಣೆ ಬೇಕಾದಷ್ಟಲ್ಲಿ ಕೊಡ್ತಾರಲ್ಲ. ಅವರು ಕೊಡುದಕ್ಕೂ ಮಗಳು ಕೊಡುದಕ್ಕೊಂದು ವ್ಯತ್ಯಾಸ ಇರುವುದಿಲ್ಲ. ನಾನು ಕೊಟ್ಟರೆ ನಿಮಗೆ ಸಂತೋಷ ಹೆಚ್ಚು. ಏನು ಕೊಡ್ಬೇಕಂತ ಇವತ್ತೇ ಹೇಳಿ, ನಾನು ಅಲ್ಲಿ ಕೊಡುದು. ತುಂಬಾ ವರ್ಷದಿಂದ ನನ್ನ ಹೆಂಡತಿ ಚೊರ್ರೆ ಅಂಡೆ ಅವರು. ನಿಮ್ಮ ಹೆಂಡತಿ ಅಲ್ವಾ? ನೆಯ್ ಬಿಟ್ರೆ
ಬೇರೆ ಏನಿಲ್ಲ. ಇಷ್ಟು ವರ್ಷ ಯಾವಾಗಲೂ ಹೇಳಿದ್ರೆ ಎಲ್ಲೆಲ್ಲಿ ಹೋಗ್ತೀರಿ ತಿರುಗಾಟದಲ್ಲಿ ಇಷ್ಟು ವರ್ಷ ಇಷ್ಟು ಮಂದಿ ಪರಿಚಯದವರಿದ್ದಾರೆ, ಒಂದು ಪಟ್ಟೆ ಸೀರೆ ತಂದು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ಕೊಂಡು. ಪಟ್ಟೆ ಸೀರೆ. ಹಾಗಾಗಿ ನನ್ನ ಹೆಂಡತಿಗೆ ನೀವೊಂದು ಪಟ್ಟೆ ಸೀರೆ ಕೊಟ್ರೆ ಇನ್ನು ಮುಂದಿನ ತಿಂಗಳಿಂದ ಬೈಗಳು ಕಮ್ಮಿ ಆಗ್ಬೋದು. ಪಟ್ಟೆ ಸೀರೆ ಉಡ್ತಾರ? ಬ್ರಾಹ್ಮಣರು ಪಟ್ಟೆ ಸೀರೆ ಉಡಬಾರ್ದಂತ ಉಂಟು, ಆದ್ರೆ ಹಣ ಕೊಟ್ಟು ಉಡಬಾರ್ದು. ಧರ್ಮಕ್ಕೆ ಸಿಕ್ಕಿದ್ರೆ ಎಷ್ಟು ಉಡಬಹುದು. ನಾವು ಎಡೆಯಲ್ಲಿ ಒಂದು ಶಾಸ್ತ್ರವನ್ನು ತಿರುಗಿಸುವ ಹಾಗೆ. ಆಯ್ತಪ್ಪ, ಕೊಡುವ. ಆದ್ರೆ ನನಗೆ ಅಲ್ಲಿ ಅಷ್ಟೂ ಮಂದಿ ಲಕ್ಷ ಸಂಖ್ಯೆಯಲ್ಲಿ ನಿಮ್ಮ ಪರಿಚಯ ಆಗುದು ಹೇಗೆ? ಅದು ನೀವು ಆಗ ದಾನ ಧರ್ಮ ಮಾಡ್ತಾ ಬರುವಾಗ ದೊಡ್ಡ ಸಭೆಯಲ್ಲಿ ನಾನು ಒಮ್ಮೆ ಎದ್ದು ನಿಂತ್ರೆ ನಾನು ಕಾಣುದಿಲ್ಲ, ನನಗಿಂತ ಉದ್ದದವರಿದ್ರೆ ನಾನು ಕಾಣುದಿಲ್ಲ. ನಾನು ಎದ್ದು ನಿಂತು 3 ಸಲ ಕೆಮ್ಮಿ 3 ಸಲ ಸುತ್ತಾಕಿ ಕೂತ್ಕೊಳ್ತೇನೆ. ಆಗ ನಾನು ಎಂದು ತಿಳ್ಕೊಂಡ್ರೆ ಆಯ್ತು. ಆಯ್ತಾ? ಬೇರೆ ಯಾರು ಸುತ್ತಾಕಿದ್ರು ನನ್ನ ಹಾಗೆ ಕೆಮ್ಮು ಬರ್ಲಿಕ್ಕಿಲ್ಲ ಅವರಿಗೆ. ಇಲ್ಲ. ಹೌದು. ಆಯ್ತು, ನೀವು ಹೇಳಿದ್ದನ್ನು ಕೊಡ್ತೇನೆ. ಆಯ್ತಾ? ಬರ್ತೇನೆ. ಶುಭವಾಗಿ. ಭೂಸುರನು ದಾಂಬೆರಳಲಿತ್ತ ಗುಣವಂತೆ ಸತಿ ಮನದಿ ಚಿಂತಿಸುತ್ತ ಮರೆತರೆಂಬನು ತೇಳಲಿರಲಾರದೆನ್ನ ಪತಿಗರು ಈ ಕರೆದೊಯ್ವೆನವರ ಅಧ್ವರಗೆ ಕರೆದೊಯ್ವೆನವರ. ಏನು ಆಶ್ಚರ್ಯವಿದು! ನನ್ನ ತಂದೆಯ ಮನೆಯಲ್ಲಿ ನಡೆಯುವಂತಹ ಮಹತ್ತರವಾದಂತಹ ಯಾಗ, ಮಗಳಾದಂತಹ ದಾಕ್ಷಾಯಿಣಿಗೆ ಹೇಳಿಕೆ ಇಲ್ಲ. ಬ್ರಾಹ್ಮಣರ ಮುಖೇನವಾಗಿ ನಾನು ತಿಳಿದುಕೊಳ್ಳಬೇಕಾಯಿತು. ಅವರು ಹೇಳಿದ ಮೇಲೂ ನಾನು ಅಲ್ಲಿ ಹೋಗದೆ ಉಳಿದಿನೆಂದಾದರೆ ನನ್ನ ತಂದೆ ತಾಯಂದಿರದು ಎಷ್ಟು ನೋಯಿಸಬಹುದು, ಎಷ್ಟು ನೋವುಂಟಾಗಬಹುದು ಅವರಿಗೆ. ಹಾಗಾಗಿ ಹೇಳಿದ ಮೇಲೂ ನಾನು ಇಲ್ಲಿ ಕೈಲಾಸದಲ್ಲಿ ನಿಲ್ಲುವುದಲ್ಲ. ಈ ವಿಚಾರವನ್ನು ನನ್ನ ಗಂಡನಲ್ಲಿ ಹೇಳಿ ಆ ಮಹಾತ್ವರದೆಡೆಗೆ ನನ್ನ ಪತಿದೇವರನ್ನು ಕರೆದುಕೊಂಡು ಹೋಗಬೇಕು. ಹೋಗುತ್ತೇನೆ ತತ್ತ ಕಡೆಗೆ. ಗಂಡನಿಗೆ ಬಹಳ ಸಲ ನಮಸ್ಕಾರ ಮಾಡ್ತಾಳೆ ಅಂತಾದ್ರೆ ಏನೋ ಒಂದು ಕೆಲಸ ಉಂಟು ಅಂತ. ಹೌದು. ಈ ನಮಸ್ಕಾರಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ ಇಲ್ಲ? ಏನು ಅಂತ ಪ್ರತಿಕ್ರಿಯೆ? ಸತ್ಕಾರ ಮಾಡಬೇಕು ಬೇಡವೋ? ಆಗಲ್ಲ. ಹೋಗುವಾಗ ನಿನ್ನ ಮುಖ ನೋಡಿದ್ದೇನೆ, ಬರುವಾಗ ನೋಡ್ತಾ ಇದ್ದೇನೆ. 3 ಮಡಿ ಅಲ್ಲ 100 ಮಡಿ ಸಂತೋಷದಿಂದ ಬಂದಿದ್ದೀಯ. ಹೌದು. ಅದಕ್ಕೆ ಕಾರಣವನ್ನು ಕೇಳಬಹುದೇ? ಹೇಳ್ತೇನೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ನೋಡಿರಿ ದ್ವಿಜರು ಪೋಪುದನೋ ನೋಡಿ 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 ಆ ಆ ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ, ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನೋಡಿ. ನದಿಕ ಸಂಭ್ರಮ ಬಂದಿ ಆಡಲಿ ಅಧಿಕ ಸಂಭ್ರಮ ಬಂದಿ ಬಂಧುಗಳು ಕೂಡಿ ನಟಿಸು ಬರದೆ
ನಿಜವಂತೆ ನೋಡಿ ದ್ವಿಜರು ಪೋಪುದನು. ಸ್ವಾಮಿ, ಸತೀದೇವಿ ಅತಿಯಾದಂತಹ ಸಂತೋಷದಿಂದ ಉತ್ಸಾಹದಿಂದ ನೇರವಾಗಿ ನಿಮ್ಮ ಬಳಿಗೆ ನಾನು ಬಂದವಳು. ನಿನಗೆ ಗಂಡನಾದದ್ದರಿಂದಲೇ ನನಗೆ ಸತೀಶ ಅಂತ ಹೇಳಿ. ಹೌದಲ್ಲ ಸ್ವಾಮಿ? ಈಗ ನಿಮ್ಮಲ್ಲೊಂದು ಕೇಳ್ತಾ ಇರುವುದು, ನಾವು ಕೈಲಾಸದ ಎತ್ತರ ಭಾಗದಲ್ಲಿದ್ದೇವೆ. ಸರಿ, ಇಲ್ಲಿಂದಲೇ ನೀವು ದೃಷ್ಟಿಯನ್ನು ಹಾಯಿಸಿದಿರಿ ಎಂದಾದರೆ ನಿಮಗೇನು ಗೋಚರಿಸುತ್ತಾ ಇದೆ ಅಲ್ಲಿ? ನನಗೊಂದು ದಾರಿ ಕಾಣಿಸ್ತಾ ಉಂಟು. ಬರೀ ದಾರಿ ಮಾತ್ರ ಕಾಣುವುದಾ? ಹೆಂಡತಿಯಾದವಳು ಗಂಡನಿಗೆ ದಾರಿ ತೋರಿಸ್ತಾಳೆ ಅಂತಾದ್ರೆ ಅದು ಬಹಳ ಅಪಾಯ ಅಂತಲೇ. ಸ್ವಾಮಿ, ನಿಮಗೆ ದಾರಿ ತೋರಿಸಿದ್ದಲ್ಲ ನಾನು. ಮತ್ತೆ ದಾರಿಯಲ್ಲಿ ಏನು ಕಾಣ್ತಾ ಇದೆ? ದಾರಿಯಲ್ಲಿ ಹೋಗ್ತಾರೆ ಬರ್ತಾರೆ, ಆಹಾ, ಅದಕ್ಕೆ ಪಥ ಅಂತ ಹೇಳುವುದು. ಪಾಂಥರು ಹೋಗುವ ಕಾರಣ. ಹೌದು, ದಾರಿ ಇರುವುದೇ ಹೋಗುವುದಕ್ಕೆ ಬರುವುದಕ್ಕೆ. ಸತ್ಯ. ನೀವು ಮನೆಯಲ್ಲಿ ಕೂತ್ಕೊಂಡು ದಾರಿಯಲ್ಲಿ ಯಾರು ಹೋಗ್ತಾರೆ ಅಂತ ಲೆಕ್ಕ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರುವುದು. ಇವತ್ತು ನಾವು ಈ ಹೇಳಿ ದಾರಿ ನೋಡುದು ಯಾರು ಗೊತ್ತಾ? ಯಾರು? ಏನು ಕೆಲಸ ಇಲ್ಲದೆ. ಇಲ್ಲ ಸ್ವಾಮಿ, ಇವತ್ತೊಂದು ನಮಗೆ ಕೆಲಸ ಉಂಟು. ಹಾಗಾಗಿ ನಾನು ಏನು ಕಾಣ್ತಾ ಇದೆ, ಆ ದಾರಿಯಲ್ಲಿ ಏನು ಕಾಣ್ತಾ ಇದೆ ಎನ್ನುವುದು ಸೂಕ್ಷ್ಮವಾಗಿ ನಿಮ್ಮಲ್ಲಿ ಕೇಳಿದ್ದು. ಏನು ಕಾಣಿಸ್ತಾ ಉಂಟು? ಯಾರು ಹೋಗುತ್ತಾ ಇದ್ದಾರೆ ಆ ದಾರಿಯಲ್ಲಿ? ಯಾರೋ ಹೋಗ್ತಾರೆ. ಅವರೆಲ್ಲ ಹೋಗುತ್ತಾ ಇರುವುದು ಬ್ರಾಹ್ಮಣರು. ಬ್ರಾಹ್ಮಣರು? ಹೌದು, ಅಷ್ಟು ಮಂದಿಯು? ಅಷ್ಟು ಮಂದಿ ಬ್ರಾಹ್ಮಣರೇ. ಭಾರಿ ಪ್ರಿಯವಾದದ್ದು. ಪ್ರಿಯವಾದ ನಾನು ಸ್ಮಶಾನವಾಸಿ, ನನಗೆ ಸಾವಿನದ್ದೇ ಜಾಗ ಅಲ್ವಾ? ಅದು ಸತ್ಯ. ಈ ಸಾವಿನ ಹಾ, ಒಂದು ಹೋಗ ಉಂಟಲ್ಲ, ಹೌದು. ಒಂದು 4 ದಿವಸದ ಊಟ ಉಂಟು. ಯಾವುದು? 10ನೇ ದಿವಸ ಪ್ರಾರಂಭ ಆಗ್ತದೆ, 13ರವರೆಗೆ ಬರೀ ಊಟ. ಊಟ. ಬ್ರಾಹ್ಮಣರು ಏನೋ ಹೋಗ್ತಾ ಇದ್ದಾರೆ ಹಾಗೆ. ಸ್ವಾಮಿ, ಓ, ನೀವು ಹಾಗೆ ತಿಳ್ಕೊಳ್ಬಾರದು. ಮತ್ತೆ ಅವರೆಲ್ಲ ಬ್ರಾಹ್ಮಣರಂತ ನನಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಪಂಚ ಲಕ್ಷಣಗಳು ಎನ್ನುವಂಥದ್ದಿದೆ ಬ್ರಾಹ್ಮಣರಿಗೆ. ಹಣೆಯಲ್ಲಿ ಬೊಟ್ಟು, ಹಾ. ತಲೆಯಲ್ಲಿ ಜುಟ್ಟು, ಜುಟ್ಟು, ನೆರಿಗೆ ದೋತ್ರ ಉಟ್ಟು, ಹಾ. ಜನ್ನದಾರ, ಹಾ. ದರ್ಬೆಯ ಕಟ್ಟು, ಅಲ್ವೇ? ಇಂಥದ್ದನ್ನೆಲ್ಲ ಹಿಡ್ಕೊಂಡು ಈ ಕಾಲದಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ಅಷ್ಟು. ಬರುವಾಗ ಎಷ್ಟಾಗ್ತದ ಗೊತ್ತಿಲ್ಲ. ನಮಗೆ ಈ ಕಾಲ ಬದಲಾದಾಗೆ ಕೊರಳಲ್ಲಿ ಬೆರಳಲ್ಲಿ ಕೊಟ್ಟಿಗೆಯಲ್ಲಿ ಅಲ್ಲ ಹೇಳಲಿಕ್ಕೆ ನಾವು ಈ ಕಾಲದ ಮಾತ್ರ ಚಿಂತೆ ಮಾಡುವ, ಬರುವ ಕಾಲದ್ದು ಮತ್ತೆ ನೀವಿದ್ದೀರಲ್ಲ ನೋಡ್ಕೊಳ್ಳಿಕ್ಕೆ. ಸ್ವಾಮಿ, ಅದೆಲ್ಲ ಆಲೋಚಿಸುತ್ತಾ ಇರುವುದು. ಅವರೆಲ್ಲರೂ ಕೂಡ ಒಂದೇ ವರ್ಣದವರು ಮಾತ್ರವಲ್ಲ, ತಮ್ಮ ಬಾಯಿಯಲ್ಲಿ ವೇದ ಮಂತ್ರವನ್ನು ಘೋಷಿಸುತ್ತಾ ಉದ್ಘೋಷಿಸುತ್ತಾ ಮುಂದೆ 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 ಸಾಗುತ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಂದೇ ದಾರಿಯನ್ನು ಹಿಡಿದುಕೊಂಡು ಒಂದೇ ಕಡೆಗೆ ಸಾಗುತ್ತಾ ಇದ್ದಾರೆ. ಒಂದೇ ಲಕ್ಷದಿಂದ ಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಹೋಗುತ್ತಾ ಒಂದೇ ಕಡೆಗೆ ಹೋಗ್ತಾ ಇದ್ದಾರೆ. ಹೌದು. ಎಲ್ಲಿಗಂತೆ? ಇದು ಒಳ್ಳೆಯ ಪ್ರಶ್ನೆ. ಎಲ್ಲಿಗೆ? ಅವರೆಲ್ಲ ಹೋಗುತ್ತಿರುವುದು ನಮ್ಮ ಮನೆಗೆ. ನೀನು ಇತ್ತೀಚೆಗೆ ಹೀಗೆ ಮಾತಾಡುದು ಯಾಕೆ? ಯಾಕೆ? ಏನಾಯ್ತು ಸ್ವಾಮಿ? ನಮ್ಮ ಮನೆಗೆ ಹೋಗುತ್ತಾ ಇದ್ದಾರೆ ಎನ್ನುವ ವಾಕ್ಯವೇ ತಪ್ಪು. ಯಾಕೆ? ನಮ್ಮ ಮನೆಗೆ ಬರುತ್ತಿದ್ದಾರೆ ಅದಾದ್ರೆ ಸರಿ, ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ? ನಿಮ್ಮ ದಾಕ್ಷಾಯಣಿ ಯಾವತ್ತೂ ಕೂಡ ತಪ್ಪನ್ನಾಡಿದವಳಲ್ಲ. ಅಲ್ಲ. ಇವತ್ತು ಯಾಕೆ ಹೀಗಾಡಿದಳು? ಯಾಕೆ? ನಮಗೆ ಮನೆ ಇರುವುದು ಒಂದೇ ಸ್ವಾಮಿ. ಅದೇ ಭಕ್ತರ ಮನವೇ ನಮ್ಮ ಮನೆ. ಕಟ್ಟಿದ ಮನೆಯೆಲ್ಲ ನಮ್ಮ ಮನೆ ಅಂತಲೇ ತಿಳ್ಕೊಳ್ಬಹುದು. ಅದೊಂದು ವಿಷಯ ಬೇರೆ ಅಲ್ವೇ? ದೇವತ್ವದ ಮಟ್ಟದಲ್ಲಿ ಅಲ್ವೇ? ಅದರೊಂದು ಸಾಂಸಾರಿಕವಾಗಿ ಗಂಡ ಹೆಂಡತಿ ಮಾತಾಡುವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಯಾವ ಮನೆಗೆ? ನಮಗೆ ಅಂತ ಒಂದು ಮನೆ ಇಲ್ವೇ? ಎಲ್ಲಿ? ಭೂಲೋಕದಲ್ಲಿ. ಯಾವುದದು? ನಿಮ್ಮ ಮಾವನ ಮನೆ. ಯಾರ? ವಸಂತವನ ಮಾವ? ದೇವ್ರೇ, ನನಗೆ ಅಪ್ಪನೇ ಇಲ್ಲ, ಮತ್ತೆ ಮಾವ ಇದ್ದದ್ದು? ಸ್ವಾಮಿ, ನನಗೆ ಅಪ್ಪ ಇಲ್ಲಲ್ಲ. ನಮ್ಮದು ಜೇತು ಜೇತು ಆದಿಬಾಯಿ. ಹಾಗಲ್ಲ ಸ್ವಾಮಿ. ಈಗ ನಿಮಗೆ ಅಪ್ಪ ಇಲ್ಲದಿರಬಹುದು, ನನಗೆ ಅಪ್ಪ ಇಲ್ವಾ? ನಿನಗೆ ಅಪ್ಪ ಇದ್ದಾರಲ್ಲ. ಹೌದು. ಅದಕ್ಕೆ ಹೇಳಿದ್ರೆ ನಿಮ್ಮ ಮಾವನ ಮನೆಗೆ ಹೋಗುತ್ತಾ ಇರುವುದು ಎನ್ನುವ ಹಾಗೆ. ನಿನ್ನ ಅಪ್ಪನನ್ನು ನನ್ನ ಮಾವ ಅಂತ ಹೇಳಿ? ಹೌದು. ಯಾಕೆ ಏನಾಯ್ತು ಹೇಳಬಾರದಾ? ಹೇಳ್ಬೋದು. ಹೆಂಡತಿಯಾದವಳು ನನ್ನ ಮನೆ, ನನ್ನಪ್ಪ, ನನ್ನ ತಾಯಿ ಹೀಗೆಲ್ಲ ಹೇಳಿಕೊಳ್ಳಬಾರದಂತೆ ಗಂಡನ ಮುಂದೆ. ಏನೇ ಸಂಬಂಧವನ್ನು ಹೇಳಿಕೊಳ್ಳುವುದಿದ್ದರೂ ಕೂಡ ಗಂಡನ ಮುಖೇನವಾಗಿ ಹೇಳಬೇಕು. ಹೌದು. ಇದು ಕಡೆಯ ತನಕ ನೆನಪುಳಿತದಲ್ಲ. ಕಡೆಯ ತನಕ ನೆನಪುಳಿತದೆ. ಗಂಡನನ್ನು ಬಿಟ್ಟು ಹೆಂಡತಿಯಾದವಳಿಗೆ ಯಾವ ಸಂಬಂಧವೂ ಇಲ್ಲ. ಇಲ್ಲ. ಗಂಡನನ್ನು ದಾಟಿ ಯಾವ ಕೆಲಸವೂ ಹೆಂಡತಿಗಿಲ್ಲ. ಇಲ್ಲ. ಈಗ ಬ್ರಾಹ್ಮಣರು ಹೋಗ್ತಾ ಇರುವುದು ನಿನ್ನ ಅಪ್ಪನ ಅಲ್ಲ, ನನ್ನ ಮಾವನ ಮನೆಗೆ. ಹೌದು. ಯಾಕಂತೆ? ಅಲ್ಲಿ ವಿಶೇಷವಾದಂತಹ ಯಾಗ, ನಭೂತೋನ ಭವಿಷ್ಯತಿ, ಮಹತ್ತರವಾದಂತಹ ಯಾಗ, ಅಧಿಕ ಯಾಗ. ಅಧಿಕ ಮಾಡಿಯ? ಎಂತ ಅಧಿಕ ಮಾಡಿಯದು? ಅದು ಒಂದು ಒಳ್ಳೆ ರೀತಿಯ ಸಂಪಾದನೆ ಮಾಡಿದವರೆಲ್ಲ ಅಧಿಕ ಮಾಡುವುದು, ಚಂದದಲ್ಲಿ ಮಾಡುವುದು.
ಅಧಿಕ ಅಂತ ಹೇಳಿ ಈ ಬೇರೆ ಬೇರೆ ವಿಷಯದಿಂದ ಸಂಪಾದನೆ ಮಾಡಿದವರಿದ್ದಾರಲ್ಲ, ಹೌದು. ಅವರು ಉತ್ಪ್ರೇಕ್ಷೆ ಮಾಡುದು, ಅಧಿಕವೇ ಮಾಡುದು. ಇಲ್ಲ ಸ್ವಾಮಿ, ಈ ಹಿಂದೆ ನಡೆದಿರಬಾರದು, ಮುಂದೆ ಇಂಥದ್ದು ನಡೆಯಬಾರದು ಎನ್ನುವಂತ ಉದ್ದೇಶದಿಂದ ಅಂತಹ ಯಾಗವನ್ನು ಮಾಡಿದ್ದಾನೆ. ಹಾಗಾಗಿ ಆ ಬ್ರಾಹ್ಮಣರ ಬಾಯಿಯಿಂದ ಆ ಮಾತುಗಳನ್ನು ಕೇಳಿದ ಮೇಲೆ ನಿನಗೆ ಏನಾಗ್ತದೆ? ಕೇಳಿ ಸೈರಿಸದು ಎನ್ನ ಮನವಲ್ಲಿ ಹೋಗದೆ ಕೇಳಿ ಕೇಳಿ ಸೈರಿಸದು ಎನ್ನ ಮನವು ಅಲ್ಲಿ ಹೋಗದೆ ಹೌದು ಸ್ವಾಮಿ, ಹೇಳಿದೆಯು ಇರೋದಿರಲಿ ಹೇಳಿ ಹೇಳಿ ನೀವು ಹೇಳಿ. ಹೇಳಿ ಯಾಕೆ? ಹೇಳಿ ಹೇಳಿದೆಯು ಇರೋದಿರಲಿ ನೋಡಿ ಕೇಳಿಸಿರಿಸದಿಲ್ಲ ಮನದಲ್ಲಿ ಹೋಗಿದೆ ಹೇಳಿಯು ಇಂದಿರಲಿ ಲೀಲೆಯಿಂದ ಕೀಳ ವೈಭವಗಳ ನೋಡಿ ಲೀಲೆಯಿಂದ ಕೀಳ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಇದ್ದು ನಾಳೆ ಬರುವುದಿಲ್ಲಿಗೆ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಕೇಳಿ ಸೇರಿಸದಿಲ್ಲ ಮನದಲ್ಲಿ ಹೋಗಲಿ ಹೇಳಿ ನೀವು ಯೋದಿನಲ್ಲಿ ಸ್ವಾಮಿ, ನಿನಗೆ ಏನಾಗ್ತಾ ಉಂಟು? ಕರಿಬಿಚ್ಚಿದ ಹಕ್ಕಿ ಹಾಗೆ ಹಾರುವುದಕ್ಕೆ ತಯಾರಾಗಿದ್ದೀಯಾ? ಹೌದಲ್ಲ? ಕುಣಿತಿ ಹಾ, ಕಣ್ಣು ಬಾಯಿ ಅಂತಲ್ಲ, ಎಷ್ಟು ಮಾತಾಡ್ತದೆ, ನಿನ್ನ ಅಂಗಾಂಗಗಳೆಲ್ಲ ಮಾತಾಡ್ತಾ ಉಂಟಲ್ಲ. ಸಂತೋಷದಿಂದ ಕುಪ್ಪಳಿಸುತ್ತಾ ಇದ್ದೇನೆ ನಾನು. ಯಾಕೆ? ಕಾರಣ ಉಂಟು ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನಾನು ನೋಡಿಲ್ಲ ಇಂಥ ಸಂತೋಷ ನಿನ್ನ ಮುಖದಲ್ಲಿ. ಅಲ್ವೇ? ಬ್ರಾಹ್ಮಣರು ಹೇಳಿಕೆ ತಡ, ತವರು ಮನೆಯಲ್ಲಿ ನಡೆಯುವಂತಹ ಯಾಗ, ಅದನ್ನು ನನ್ನ ಮನಸ್ಸಿನಲ್ಲಿ ಕೇಳಿದ ಕ್ಷಣವೇ ನನ್ನ ಮನಸ್ಸಿಗೆ ಇಲ್ಲಿಲ್ಲ. ಮತ್ತೆ ಕ್ಷೀಣ ವಸನವನ್ನು ಬಿಸಿಲಿಗೆ ಒಣಗಿಸುವುದಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬಂದರೆ ಏನಾಗುತ್ತದೆ? ಒಣಗಿದ್ರೆ ಕಾಳಿಗೆ ಹಾರಿ ಹೋಗ್ತದೆ, ಹಾರಿ ಹೋಗಿ ಹೋಗಿ ಮತ್ತೆ ನಮ್ಮ ಕೈಗೆ ಸಿಗುವುದಿಲ್ಲ, ಕೆಲವು ಸಲ ಸಿಗುವುದಿಲ್ಲ. ಅಲ್ವೇ? ಹಾಗೆ ಈ ದಾಕ್ಷಾಯಿಣಿ ಈ ಮಾತನ್ನು ಕೇಳಿದ ಮೇಲೆ ಹಾರುವಾಗಲೇ ನೋಡಿದ್ರೆ ಸಿಗ್ತದೆ. ಹೌದಲ್ಲ? ಹೌದೌದು. ದಾಕ್ಷಾಯಿಣಿ ಈ ಮಾತನ್ನು ಕೇಳಿದ ಕೂಡಲೇ ನನ್ನ ಮನಸ್ಸೀಗ ಕೈಲಾಸದಲ್ಲಿಲ್ಲ, ನೇರವಾಗಿ ಹಾಗೆ ಕ್ಷೀಣ ವಸನದಂತೆ ಹಾರಿ ಹೋಯಿತು ಪ್ರಾಚೀನ ಬರಿಹಿಗೆ. ಮನಸ್ಸು ಎನ್ನುವುದು ಮರ್ಕಟದ ಹಾಗೆ ಅಲ್ಲಿ ಇಲ್ಲಿ ಹರ್ತಾ ಇರ್ತದೆ. ಹೌದಲ್ಲ? ಆದ್ರೆ ನಮ್ಮಲ್ಲಿ ಒಂದು ಕಡಿವಾಣ ಬೇಕು. ಕಡಿವಾಣ ಬೇಕು. ಎಲ್ಲಿ ಹಾರಿದ್ರು ಅದನ್ನು ತರ್ಲಿಕ್ಕೆ ಈ ಗಾಳಿಪಟ ಬಿಟ್ಟ ಹಾಗೆ. ಹೌದು. ಅದರ ಹಗ್ಗ ನಮ್ಮ ಕೈಯಲ್ಲಿದ್ರೆ ಹೇಗೆ ಬೇಕಾದ್ರೂ ಮೇಲೆ ಕೆಳಗೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಕಡಿವಾಣ ಹಾಕಬಹುದಿತ್ತು, ಆದ್ರೆ ಆ ಸಂತೋಷ ನನ್ನನ್ನು ಬಿಡುತ್ತಾ ಇಲ್ಲ, ಓಹೋ. ಅಲ್ವೇ? ಹಾಗಾಗಿ ಆ
ಅಖಿಲ ವೈಭವವನ್ನು ನಾವು ಕಂಡು ನಾವಿಬ್ಬರು ಹೋಗಿ ಹೋದ್ರೆ ಎಷ್ಟು ಖುಷಿ ಪಡ್ತಾರೆ ನಮ್ಮ ತಂದೆ ತಾಯಂದಿರು. ದಾಕ್ಷಾಯಿಣಿ ಯಾರೆಲ್ಲ ಇದ್ದಾರೆ? ಅಲ್ಲಿ ಅಕ್ಕ ತಂಗಿಯಂದಿರು ಮೊದಲೇ ಹೋಗಿ ಸೇರಿದ್ದಾರಂತೆ. ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕೆ ಇವರೆಲ್ಲ ಹೋಗಿ ಮೊದಲೇ ಹೋಗಿ ಸೇರಿಕೊಂಡಿದ್ದಾರಂತೆ. ಹಾಗಾಗಿ ಆ ಬಂಧು ಬಾಂಧವರನ್ನು ಕಾಣುವುದು, ಅಕ್ಕ ತಂಗಿಯಂದಿರನ್ನು ಕಾಣುವುದು, ಹೆತ್ತ ತಂದೆ ತಾಯಂದಿರನ್ನು ಕಾಣುವುದು, ಎತ್ತದ ಸೊಬಗನ್ನು ಕಂಡು ಇದ್ದು ನಾಳೆ ಬರುವ ಇಲ್ಲಿ. ಇವತ್ತು ಹೋಗುವುದು, ಅಲ್ಲಿ ಇರುವುದು, ನೋಡುವುದು, ನಾಳೆ ಬರುವುದು. ಈಗ ಅವರೆಲ್ಲ ಹೋಗ್ತಾ ಇದ್ದಾರಲ್ಲ? ಹೋಗ್ತಾ ಇದ್ದಾರೆ. ಅವರಿಗೆ ಹೇಳಿಕೆ ಉಂಟಲ್ಲ? ಅವರಿಗೆ ಹೇಳಿಕೆ ಉಂಟು, ಹೋಗ್ತಾ ಇದ್ದಾರೆ. ಹೇಳಿದ್ದರಿಂದ ನಿನಗೆ ಗೊತ್ತಾಯ್ತು. ಹೌದು. ನಿನಗೆ ಹೇಳಿಕೆ ಉಂಟಾ? ನಮಗೆ ಹೇಳಿಕೆ ಇಲ್ಲ. ಹೇಳಿಕೆ ಇಲ್ಲದೆ ಇದ್ದಲ್ಲಿ ಹೋಗುವುದಾ? ಹೋಗಬಹುದು ಸ್ವಾಮಿ. ಅದು ಹೇಗಾಗುತ್ತೆ? ಅನುಚಿತ ಎನ್ನಬೇಡ, ಅರುಗಬೇಕೆಂಬುದಿಲ್ಲ ಕಾಂತ. ನಮಗೆ ಹೇಳಿಕೆಯೇ ಬರಲಿಲ್ಲ, ನಾವು ಹೇಗೆ ಹೋಗುವುದು ಎನ್ನುವ ಹಾಗೆ. ನೆರೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಉಂಟು, ನಾವು ಬಹಳ ಆತ್ಮೀಯರು, ನಮಗೆ ಹೇಳಿಕೆ ಆಮಂತ್ರಣ ಇಲ್ಲ, ಆ ಒಂದು ದಿವಸದ ಮಟ್ಟಿಗಾದ್ರೂ ನಾವು ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ. ಗೊತ್ತುಂಟು, ಹೌದಲ್ಲ? ಅದು ಶಾಸ್ತ್ರ, ನೀವು ಹೇಳಿದ್ದು ಸತ್ಯ, ಸಂಪ್ರದಾಯ ಹೌದು. ಹಾಗಂತ ಹೇಳಿ ಕೆಲವೊಂದು ಶಾಸ್ತ್ರ ಹೇಳುತ್ತದೆ, ಕೆಲವೊಂದು ಕಡೆಗೆ ಆಮಂತ್ರಣ ಇಲ್ಲದಿದ್ದರೂ ಕೂಡ ನಾವು ಹೋಗಬಹುದು ಎನ್ನುವ ಹಾಗೆ. ಅದು ಶಾಸ್ತ್ರ ಉಂಟು, ಅದ್ರಿಗೆ ಗೊತ್ತಿಲ್ವಾ? ಓದುವಾಗ ಪುಟ ಬಿಟ್ಟು ಹೋಯ್ತಾ ಇರಬಹುದು, ನಿಮಗೆ ಪುಟ ಬಿಟ್ಟು ಹೋಗುದು. ಅಲ್ಲ ನೋಡುವ, ನೀನು ಹರಿದು ಹೋಗಿರ್ಬೋದು, ಬಿಟ್ಟು ಹೋಗ್ಲಿಕ್ಕಿಲ್ಲ. ಅಲ್ಲ, ನಾನು ಓದಿದ ಹೊತ್ತಗೆಯಲ್ಲಿ ಹರಿದು ಹೋದ ಪುಟ ಯಾವುದು ನಾನು ಹೇಳ್ತೇನೆ. ಈಗ ಇದು ಗುರು, ಅವನ ಶಿಷ್ಯ ಇರುತ್ತಾರೆ, ಗುರುವಿನ ಮನೆಯಲ್ಲಿ ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ, ಅಥವಾ ಗುರುಮಠದಲ್ಲಿ ಏನೋ ಒಂದು ವಿಶೇಷವಾದಂತಹ ಕಾರ್ಯವಿದೆ. ಗುರುವಾದವನು ಶಿಷ್ಯನಾದವನಿಗೆ ಮೂಲೆಯನ್ನು ಕಳುಹಿಸಬೇಕೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಗುರುವಿನ ಮಾತ್ರವಲ್ಲ, ಒಂದು ಊರಿನ ಅರಸನ ಅರಮನೆಯಲ್ಲಿ ನಡೆಯುವಂತಹ ಶುಭ ಶೋಭನಾದಿ ಕಾರ್ಯಕ್ರಮಗಳು, ಅದಕ್ಕೆ ಪ್ರಜೆಗಳಿಗೆ ಸಂಭ್ರಮದ ಮೂಲೆ ಕಳುಹಿಸಬೇಕೇ? ಅದಿಲ್ಲ, ಇಲ್ಲ, ಅವರೇನಿತ್ತು ಮಾಡಬೇಕಾದ ಕಾರ್ಯಕ್ರಮ ಅಲ್ವೇ? ಆಮೇಲೆ ಹೆಂಡತಿ ಗಂಡ ಹೆಂಡತಿಯರನಾಗ, ಹೆಂಡತಿ ಆದವಳು ತವರ ಮನೆಗೆ ಹೋಗಿರ್ತಾಳೆ, ಗಂಡನ ಮನೆಗೆ ಬರಬೇಕು, ಗಂಡನಾದವರು ಹೆಂಡತಿಗೆ ಹೇಳಿ ಕಳುಹಿಸಬೇಕೇ? ಹೆಂಡತಿ ಬಾಯಿ ಎನ್ನುವ ಹಾಗೆ
ಯಾವುದಕ್ಕೆ? ಮನೆಗೆ ಯಾವುದೋ ಕಾರ್ಯಕ್ರಮಕ್ಕೆ. ಅಯ್ಯೋ, ಕಾರ್ಯಕ್ರಮ ಹೆಂಡತಿ ಇಲ್ಲದಿದ್ರೆ ಕಾರ್ಯಕ್ರಮ ಆಗ್ತದ? ಇಲ್ಲಲ್ಲ, ಹೆಂಡತಿ ಇದ್ರೆ ಕಾರ್ಯಕ್ರಮ. ಹೌದು, ಹೆಂಡತಿಯೇ ಒಂದು ಕಾರ್ಯಕ್ರಮ. ಹಾಗಾಗಿ ಹೆಂಡತಿ ಆದವಳು ನೇರವಾಗಿ ಬಂದು ಗಂಡನ ಮನೆಯಲ್ಲಿ ಸೇರಬೇಕು. ಅವಳ ಕರ್ತವ್ಯ ಅದು ಅಲ್ವೇ? ಆಮೇಲೆ ಮಗ ದೂರದ ಊರಿನಲ್ಲಿ ಇರ್ತಾನೆ, ತನ್ನ ಮನೆಯಲ್ಲಿ ನಡೆಯುವಂತಹ ಶುಭ ಶೋಭನಾದಿ ಕಾರ್ಯಗಳು, ಅದಕ್ಕೆ ಬೇಕಾಗಿ ಮನೆಯವರವನಿಗೆ ಓಲೆ ಕಳುಹಿಸಬೇಕ ಬಾ ಅಂತ ಹೇಳಿ ಮಗನ ಕರ್ತವ್ಯ ತನ್ನ ಮನೆಯಲ್ಲಿ ನಡೆಯುವಂತಹ ಕಾರ್ಯ ಅದು. ಮತ್ತೆ ಇದು 4 ಶಾಸ್ತ್ರದಲ್ಲಿ ಇರುವಂತಹ. ಇನ್ನೂ ಕೆಲವು ಇದೆ. ಯಾವುದು? ಮನೆ ಇದು ಊರಿನಲ್ಲಿರುವಂತಹ ದೇವರ ಉತ್ಸವಕ್ಕೆ ನೋಡ್ಲಿಕ್ಕೆ ಹೋಗ್ಬೇಕಿದ್ರೆ ಅದಕ್ಕೆ ಓಲೆ ಬೇಡ, ಬೇಡ ಬೇಡ, ಯಾರು ಕಳಿಸುವಂತ ಅವಶ್ಯಕತೆ ಇಲ್ಲ, ನಾವು ಹೋಗಬಹುದು. ಗ್ರಾಮ ದೇವಸ್ಥಾನ ಆದ್ರೆ ಹೌದು. ಹೌದಲ್ಲ? ಹಾಗಾಗಿ ಈ ಕಡೆಗಳಿಗೆ ನಾವು ಆಮಂತ್ರಣ ಇಲ್ಲದೆಯೂ ಕೂಡ, ಹೇಳಿಕೆಯೂ ಇಲ್ಲದೆಯೂ ಕೂಡ ಹೋಗಬಹುದು. ಈಗ ನನಗದು ಗ್ರಾಮ ದೇವಸ್ಥಾನವ? ನಿನ್ನ ಅಪ್ಪನ ಮನೆ ಅಲ್ಲ, ನನ್ನ ಗುರುವ ನಿನ್ನ ಅಪ್ಪ. ನಿನಗೆ ಲೋಕವೇ ಗ್ರಾಮ ಸ್ವಾಮಿ. ಅಲ್ಲ, ನಿನ್ನ ಅಪ್ಪ ಗುರುವ, ನೀವು ಲೋಕಕ್ಕೆ ಗುರು. ಹೌದಲ್ಲ? ಜಗದ್ಗುರು. ನಿನ್ನ ಅಪ್ಪ ನನಗೆ ಗಂಡನ, ನೀವು ಜಗತ್ಪತಿ ಅಲ್ವೇ ಸ್ವಾಮಿ? ಮತ್ತೆ ನಿಂತದ್ದು ಹೇಳಿದ್ದು ನೀನು. ಮತ್ತೆ ಮಗ, ನಾನು ಅವನ ಮಗನ. ಅಲ್ಲ, ನಮ್ಗೆ ಅಪ್ಪ ಮಗನ ಸಂಬಂಧ ಉಂಟ? ಮತ್ತೇನು? ಗುರು ಶಿಷ್ಯರು. ಗುರು ಶಿಷ್ಯರಲ್ಲೂ ಅಲ್ಲ. ಅಲ್ಲ, ಈ ಯಾವ ನ್ಯಾಯದಲ್ಲಿ ನೋಡಿದ್ರು ನನಗೆ ಅನ್ವಯ ಆಗುದಿಲ್ಲ. ಅದಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲದ ಶಾಸ್ತ್ರ ಯಾವುದದು ಅಂತ. ನಾನು ಊರವರ ಶಾಸ್ತ್ರ ಮಾತಾಡಿದ್ದಲ್ಲ. ನಮಗೆ ಹೇಳಿಕೆ ಇಲ್ಲದೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಬರ್ತದಾ? ಹೌದು ಸ್ವಾಮಿ. ನೀನು ಹೇಳುವ ನ್ಯಾಯ ಹೌದು ಅಲ್ಲ ಅಂತ ನಾ ಹೇಳುವುದಿಲ್ಲ. ಅಲ್ಲವಲ್ಲ? ಯಾರಿಗೆ? ಯಾರಿಗೆ? ಗುರು ಶಿಷ್ಯರಿಗೆ, ಅರಸ ಪ್ರಜೆಗೆ, ತಾಯಿ ಮಕ್ಕಳಿಗೆ, ಗಂಡ ಹೆಂಡತಿಗೆ, ಊರ ದೇವಸ್ಥಾನಕ್ಕೆ, ಭಕ್ತರಿಗೆ, ಇದೆಲ್ಲ ಹೌದು. ಹೌದಲ್ಲ? ಆದ್ರೆ ನನಗೆ ಅನ್ವಯ ಆಗ್ತದ? ಅಳಿಯ ದೇವರು ಅಳಿಯನನ್ನು ಬರಮಾಡಿಸಿ ಕಾಲು ತೊಳೆದು ಬಂಗಾರದ ಮನೆಯಲ್ಲಿ ಕುಳ್ಳಿರಿಸಬೇಕು ಅಂತ ಶಾಸ್ತ್ರ ಇದೆ. ಹೌದಾ? ಈಗ ನಿನ್ನ ಅಕ್ಕಂದಿರಿಗೆ, ನಿನ್ನ ಭಾವಂದಿರಿಗೆ, ಅಲ್ಲ ಊರಲ್ಲಿರುವ ಬ್ರಾಹ್ಮಣರಿಗೆ ಎಲ್ರಿಗೂ ಹೇಳಿಕೆ ಹೋಗಿದೆ. ಒಂದು ಕಾಗೆ ಕಾಲಲ್ಲಾದ್ರೂ ಸ್ವಲ್ಪ ಬರೆದು ನಿನ್ನ ಅಪ್ಪ ಕಳಿಸಬಹುದಿತ್ತಲ್ಲ ಇಲ್ಲಿಗೆ. ನಿನ್ನ ಕೈಲಾಸಕ್ಕೆ ಹೋಗ್ತೀಯ ಕಾಗೆ, ಹೋಗು ಒಂದು ಕೊಡು ಅವರಿಗೆ ಹೇಳ್ಬೋದಿತ್ತಲ್ಲ. ಕೊಕ್ಕಿನಲ್ಲಿ ಅದು ಕಳುಹಿಸಬಹುದಿತ್ತು. ಇಲ್ಲ. ಹಾಗಾದ್ರೆ ಏನಿದ್ರ ಅರ್ಥ? ಬಹುಶಃ ನಿನ್ನನ್ನು ಕರೆಯದೆ ಕಾರ್ಯಕ್ರಮ ಮಾಡಿಸುವ ಉದ್ದೇಶ ಉಂಟು. ಇಲ್ಲ ಸ್ವಾಮಿ. ನೋಡಿ, ನಿಮಗೆ ಗಂಡಸರಿಗೆ ಇದು ಯಾವುದು? ಲೋಕವೇ ಮನೆ. ನಮಗೆ ಹಾಗಲ್ಲ. ನಮಗೆ ಮನೆಯೇ ಲೋಕ. ನಿಮಗೆ ಒಂದು ಮನೆ, ನಮಗೆ ಹಾಗಲ್ಲ. 2 ಮನೆ, ಒಂದು ಹುಟ್ಟಿದ ಮನೆ ಮತ್ತೊಂದು ಸೇರಿದಂತಹ ಮನೆ ಅಲ್ವೇ? ಹೆಣ್ಣಾದವಳು ಹುಟ್ಟಿದ ಮನೆಯನ್ನು ಮತ್ತು ಸೇರಿದ ಮನೆಯನ್ನು ಬೆಳಗಬೇಕಾದದ್ದು ಅವಳ ಕರ್ತವ್ಯ. ಗಂಡನ ಮನೆಯಲ್ಲಿ ಎಷ್ಟೇ ಸಂಪತ್ತಿರ್ಲಿ, ಎಷ್ಟೇ ಐಶ್ವರ್ಯ ಇರ್ಲಿ, ಅದು ನಮಗೆ ಮುಖ್ಯ ಅಲ್ಲ. ಅದಕ್ಕಿಂತಲೂ ಹೆಣ್ಣಿಗೆ ಮುಖ್ಯವಾಗುವ ಯಾವುದಕ್ಕೆ ಗೊತ್ತೇ? ತನ್ನ ತವರು ಮನೆಯಲ್ಲಿ ತಂದೆ ತಾಯಂದಿರೊಂದಿಗೆ ಒಂದು ಹೊತ್ತು ಊಟವನ್ನು ಮಾಡಬೇಕು ಎನ್ನುವಂತಹ ಆಸೆ ಅವಳಲ್ಲಿ ಇರುತ್ತದೆ. ಪತಿಯಲ್ಲಿ ಎಷ್ಟೇ ವೈಭವ ಇದ್ರೂ ಕೂಡ ಪಿತೃಗೃಹದ ಉತ್ಸವ ಅವಳಿಗೆ ಅತಿ ಮುಖ್ಯವಾದದ್ದು. ಅಷ್ಟೇ ಅಲ್ಲ, ನಾನು ಕೈಲಾಸದಲ್ಲಿದ್ದರೇನು, ಶಿವನ ಮಡದಿಯಾದರೇನು, ಗೌರಿ ಸತಿಯಾದರೇನು, ನನಗೂ ಒಂದು ಸಂಸಾರ ಅಂತ ಇಲ್ವೇ? ಸಂಸಾರವೆಂಬ ವೃಕ್ಷಕ್ಕೆ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ. ಮಂದಿಗಳಿಲ್ಲದಂತಹ ರಾಜ್ಯ, ಕನ್ನನಿಲ್ಲದಂತಹ ಭಾಗ್ಯ, ಬಂಧುಗಳಿಲ್ಲದಂತಹ ಮನೆತನ, ಇದು ಇದ್ದೂ ನಾವು ಅದನ್ನು ಬಳಸಿಕೊಳ್ಳದೆ ಹೋದ್ರೆ ಅದು ವ್ಯರ್ಥ ಸ್ವಾಮಿ, ವ್ಯರ್ಥ. ನೀನು ಎಣಿಸಿದ ಹಾಗೆ ಪರಿಸ್ಥಿತಿ ಇಲ್ಲ ಗೌರಿ, ವಿಷಮವಾಗಿದೆ. ಅಲ್ಲಿಗೆ ಹೋಗುವುದು ಬೇಡ ಅಂತಲೇ ನಾನು ಹೇಳುವುದು. ಯಾಕೆ ಸ್ವಾಮಿ ಇಂತಹ ಹಠ? ಹೇಳಿ ನೀವು, ನಾವು ಹೋಗಿ ಬರೋಣ. ನಾನು ಇಷ್ಟು ಹೇಳಿದ್ರು ಕೂಡ ಔದಾಸೀನ್ಯ ನಿಮಗೆ ಯಾಕೆ? ಇದು ತನಕ ಹೇಳಬಾರದು ಅಂತ ನಾನು ಯಾವುದನ್ನು ಮುಚ್ಚಿಟ್ಟಿದ್ದೇನೋ ಅದನ್ನು ಹೇಳ್ತೇನೆ. ಏನಂತ? ಒಂದು ದಿವಸ ತಾನು ಕುಳಿತಿ ಪರಸಬೇಕಿಯೇ ಕುಳಿತಿ
ಅಲ್ಲಿ ಏನೋ ನಡೆಯುತ್ತದೆ. ಅದನ್ನೆಲ್ಲ ಮನೆಯೊಳಗೆ ಬಂದು ಹೇಳುವುದಕ್ಕೆ ತೊಡಗಿದ್ರೆ ಮನೆಯಲ್ಲಿ ಇರುವವರಿಗೆ ತಲೆಬಿಸಿ ಆಗ್ತದೆ. ಅದಕ್ಕಾಗಿ ಏನು ನಡೆದ್ರು ಕಹಿ ಘಟನೆಗಳನ್ನು ಮನೆಯಲ್ಲಿ ಸಭ್ಯರಾದವರು ಹೇಳುವುದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಕೂತವಳು ಅದರ ಬಗ್ಗೆ ಮಾರನೇ ದಿವಸವೂ ಚಿಂತಿಸ್ತಾರೆ. ಮನೆಯಲ್ಲಿ ಕೂತವರ ತಲೆಹಾಳು ಮಾಡುವುದು ಯಾಕೆ ಅಂತ ಹೇಳುವುದಿಲ್ಲ. ಇವತ್ತು ನೀನು ಒತ್ತಾಯ ಮಾಡುವಾಗ ಅದಕ್ಕೆ ಸಂಬಂಧಿಸಿ ಹೇಳದೆ ಹೋದ್ರೆ ವಿಷಯದ ಸ್ಪಷ್ಟೀಕರಣ ನಿನಗಾಗುವುದಿಲ್ಲ. ಅದಕ್ಕಾಗಿ ಹೇಳ್ತೇನೆ, ಏನಾಯ್ತಂತದ್ದು? ಮರೀಚಿ ಬ್ರಹ್ಮ ಕೈಗೊಂಡಿರುವಂತಹ ಜ್ಞಾನಸತ್ರ ತ್ರಿವೇಣಿ ಸಂಕ್ರಮದಲ್ಲಿ ನಡೆದದ್ದು. ಅದಕ್ಕೆ ನಾನೇ ಅಧ್ಯಕ್ಷನಾಗಬೇಕು ಅಂತ ದೇವಾನುದೇವತೆಗಳು ಕೇಳಿಕೊಂಡ್ರು. ಆ ಪ್ರಕಾರ ನಾನು ವಹಿಸಿಕೊಂಡಿದ್ದೆ. ಸರಿ, ಕಲಾಪಗಳು ಪ್ರಾರಂಭವಾಗಿ ಸ್ವಲ್ಪ ಹೊತ್ತಿನಲ್ಲೇ ನಿರ್ಣಯನಾದಂತಹ ತಕ್ಷಣ ಆಗಮನವಾಯಿತು. ಸಭೆಯನ್ನು ಸುತ್ತ ನಿರೀಕ್ಷಿಸಿದ ಕೆಲವರೆಲ್ಲ ಎದ್ದು ನಿಂತು ಗೌರವವನ್ನು ಅವನಿಗೆ ಸೂಚಿಸಿದರು. ಸಭಾಧ್ಯಕ್ಷನಾದ ನಾನು ನನ್ನ ಘನತೆ ಗೌರವ ಏನುಂಟೋ ಅದನ್ನು ಬಿಟ್ಟುಕೊಡದೆ ನಾನು ಕುಳಿತಿದ್ದೆ ಗಂಭೀರನಾಗಿ. ನನ್ನನ್ನು ನೋಡಿದ ತಕ್ಷಣದಲ್ಲಿ ಅವನಿಗೆ ಸಿಟ್ಟು ಏರಿತು. ಏನೋ ಒಂದು ಪೂರ್ವೋದ್ದೇಶ ಇದ್ದ ಹಾಗೆ ಜರೆಯುವುದಕ್ಕಾರಂಭ ಮಾಡಿದ. ಎಷ್ಟು ಜರೆದ ಕೇಳಿದರೆ ಇಲ್ಲದೇ ಇದ್ದದ್ದನ್ನು ಅಲ್ಲದೇ ಇದ್ದದ್ದನ್ನೆಲ್ಲ ಒಟ್ಟು ಸೇರಿಸಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ. ನನಗೆ ತಂದೆ ಇಲ್ಲವಂತೆ, ನನಗೆ ಸಂಸ್ಕಾರ ಇಲ್ಲವಂತೆ, ನನಗೆ ಸ್ಥಾನಮಾನ ಇಲ್ಲವಂತೆ, ನನಗೆ ಒಂದರ್ಥದಲ್ಲಿ ಸ್ಥಾನವಾದ ನನಗೆ ಸ್ಥಾನವೇ ಇಲ್ಲ ಎನ್ನುವುದನ್ನು ಅಲ್ಲಿ ಸ್ಥಾಪಿಸುವುದಕ್ಕೆ ತೊಡಗಿದ. ಕಟ್ಟ ಕಡೆಗೆ ಕೊಸರಿ ಹೊರವಂಟ ಸಭೆಯಿಂದ. ಆದರೆ ಅವನನ್ನು ಯಾರು ಅನುಮೋದಿಸಲಿಲ್ಲ. ಆದರೂ ಸಾವಿರ ಜನ ಸೇರಿದಂತಹ ಸಭೆಯಲ್ಲಿ ಸಾವಿಗೆ ಸಮಾನವಾಗಿರುವಂತಹ ಒಂದು ಅಪಮಾನವನ್ನು ಬೇಕು ಅಂತಲೇ ಬಂಧುತ್ವದ ಒಳಗೆ ಒಬ್ಬ ಮಾಡ್ತಾರೆ ಅಂತ ಇದ್ರೆ ಅವನನ್ನು ಬಂಧು ಅಂತ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅವನ ಮನೆಯ ಕಾರ್ಯಕ್ರಮಕ್ಕೆ ಕರೆಯದೆ ನಾವು ಹೋಗುವುದಕ್ಕೆ ಸಾಧ್ಯವೇ? ಆದದ್ದರಿಂದ ಆ ದೇಶದ ಕಾರಣದಿಂದಲೇ ಕಾರಣವೇ ಕೆಟ್ಟ ಮನುಷ್ಯರಿಗೆ ದೇಹವಿಡೀ ವಿಷ. ಆ ದ್ವೇಷದಿಂದಲೇ ಆ ಹಠದಿಂದಲೇ ಸಾಧಿಸಬೇಕು ಎನ್ನುವಂತಹ ಛಲವನ್ನು ತೊಟ್ಟಿರುವ ನಿನ್ನಪ್ಪ ನನಗೆ ಅಪಮಾನ ಮಾಡಬೇಕು ಎನ್ನುವುದಕ್ಕಾಗಿ ಒಂದು ಕೃತವನ್ನು ಕೈಗೊಂಡಿದ್ದಾನೆ. ಏನದು? ಯಜ್ಞವನ್ನು ಕೈಗೊಳ್ಳುವುದು ಅಂತ ಹೇಳಿದ್ರೆ ಅದೊಂದು ಪುಣ್ಯ ಕಾರ್ಯ ಅಂತ ಲೆಕ್ಕ. ಹಾಗೆ ಸಾಧಿಸುವುದಕ್ಕೊಬ್ಬ ಯಜ್ಞ ಮಾಡ್ತಾನೆ ಅಂತ ಇದ್ರೆ ಅದನ್ನು ದುಷ್ಟಕೃತು ಅಂತ ಹೇಳುವುದು. ಅಂತಹ ಒಂದು ಹುನ್ನಾರಕ್ಕೆ, ಅಂತಹ ಒಂದು ವ್ಯೂಹದ ಮಧ್ಯೆ ನಾವು ಸಿಕ್ಕಿಕೊಂಡು ಅಪಮಾನವನ್ನು ಹೊಂದುವಲ್ಲಿ ಯಾವ ಅರ್ಥವೂ ಇಲ್ಲ. ಆದ್ದರಿಂದ ಅಲ್ಲಿಗೆ ಹೋಗದೆ ನಮ್ಮ ಮನೆಯಲ್ಲಿ ಇದ್ದ ಮರ್ಯಾದೆಯನ್ನು ಉಳಿಸಿಕೊಂಡು ನಾವು ನಮ್ಮಷ್ಟಕ್ಕೆ ಇರುವುದು ಬಹಳಷ್ಟು ಚಂದ. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಹೇಳ್ತಾರೆ. ಕೆಲವರನ್ನು ಒಳ್ಳೆ ಕಾರ್ಯ ಮಾಡುವುದಕ್ಕೆ ತೊಡಗಿದಾಗ ಅವರಿಗೆ ಬಹುವಿಘ್ನಗಳು ಕಾಡುತ್ತವೆ. ಅಂತೆಯೇ ನನ್ನ ಅಪ್ಪ ನಿಮಗೆ ಬೈದಿರಬಹುದು, ನಿಂದಿಸಿರಬಹುದು, ಆ ಹೊತ್ತಿನಲ್ಲಿ ಮತ್ತೆ ಮನಸ್ಸಿನಲ್ಲಿ ಎಣಿಸಿರಬಹುದು, ಅಯ್ಯೋ ನನ್ನ ಅಳಿಯನಿಗೆ ನಾನು ಬೈದನಲ್ಲ ಎನ್ನುವ ಹಾಗೆ. ಉತ್ತಮರಿಗೆ ಕೋಪ ಅಂತ ಇರುತ್ತದೆ, ಅಧಮರಿಗೆ ಕೋಪ ಅಂತ ಇರುತ್ತದೆ. ನನ್ನ ಅಪ್ಪನದು ಉತ್ತಮವಾದಂತಹ ಕೋಪ. ಅಧಮರಾದವರು ಆ ಕೋಪವನ್ನು ಕಡೆಗಾಲದವರೆಗೆ ಕಟ್ಟಿಕೊಳ್ಳುತ್ತಾರೆ. ಉತ್ತಮರು ಹಾಗಲ್ಲ ಸ್ವಾಮಿ, ಕ್ಷಣಿಕ ಕಾಲ ಕೋಪ ಬರುತ್ತದೆ. ನನ್ನ ಅಪ್ಪನಿಗೆ ಶೀಘ್ರ ಕೋಪವಾದರೂ ಕೂಡ ದೀರ್ಘವಾಗಿ ದ್ವೇಷವನ್ನು ಕಟ್ಟಿಕೊಳ್ಳಲು ಸ್ವಾಮಿ. ಜ್ಞಾನೇಶ್ವರನಾದ ನನ್ನ ಜ್ಞಾನ ಸಂಬಂಧವಾಗಿ ಯೋಚಿಸುವಾಗಲೂ ಈ ಕಾಲಕ್ಕವ ದುಷ್ಟಕೃತವನ್ನು ಆಚರಿಸುತ್ತಾ ಇರುವುದು ನನ್ನನ್ನು ಅಪಮಾನ ಮಾಡುವುದಕ್ಕಾಗಿ.
ಶಿವದ್ವೇಷ ಎನ್ನುವುದನ್ನು ಅಂತರಂಗದಲ್ಲಿ ಇರಿಸಿಕೊಂಡೇ ಅವ ಮಾಡುತ್ತಿರುವಂತಹ ಯಜ್ಞ. ಇದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೀನು ಕೇಳಬೇಡ, ನಾನು ಹೇಳುವುದಿಲ್ಲ. ಅಂತಿಮವಾಗಿ ಒಂದು ನಿರ್ಧಾರ, ನಾನಲ್ಲಿಗೆ ಬರುವುದಿಲ್ಲ, ನೀನಲ್ಲಿಗೆ ಹೋಗುವುದು ಬೇಡ. ಸ್ವಾಮಿ ಪ್ರಭು ಕೇಳಿಸಲು ಬೇಡ, ಪತಿಯನು ಕಾಡಿದಳು ಕಮಲಾಕ್ಷಿ, ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬರಿದುಂಬಿ ಗೋಳಿರುತ್ತ ಬೇಡವೋ ಕೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬನಿ ಕೋರಿಡುತ್ತ ಕ್ಷಮಿಸಬೇಕು. ಮತ್ತೊಮ್ಮೆ ಆ ಬೇಡ ಎನ್ನುವಂತಹ ಶಬ್ದವನ್ನು ಆಡಬೇಡಿ ಪ್ರಭುವೇ. ನಿಮ್ಮ ಆಜ್ಞಾ ರೂಪದ ಬೇಡ ಎನ್ನುವಂತಹ ಆ ಶಬ್ದವನ್ನು ಆಡಿ ಕೆಡಿಸದಿರು. ಯಾವ ನಾಲಗೆಯಿಂದ ನೀವು ಬೇಡ ದಾಕ್ಷಾಯಿಣಿ ಎನ್ನುವ ಹಾಗೆ ಹೇಳಿದಿರು, ಮತ್ತೆ ಅದೇ ನಾಲಗೆಯಿಂದ ನಡೆ ಎನ್ನುವ ಹಾಗೆ ಹೇಳುವವರು ನೀವಲ್ಲ. ಪಂಚಶಿರೋಧಾರಿಯಾದಂತಹ ನಿಮ್ಮ ಬಾಯಿಂದ ಬಂದರೆ ಅದು ವೇದ ವಾಕ್ಯ. ಅದನ್ನು ಈ ಪ್ರಪಂಚದಲ್ಲಿ ಯಾರು ಕೂಡ ಮೀರುವುದಕ್ಕೆ ಸಾಧ್ಯವಿಲ್ಲ. ಹೆಚ್ಚೇಕೆ ನಿಮ್ಮ ಮಡದಿಯಾದಂತಹ ಈ ಸತೀದೇವಿಯು ಕೂಡ ಮೀರುವುದಕ್ಕೆ ಸಾಧ್ಯವಿಲ್ಲ. ಅದು ಪ್ರಭು ಸಂಹಿತ, ಪ್ರಭು ಸಂಹಿತ. ಯಾವ ನಾಲಿಗೆಯಿಂದ ನೀವೀಗ ಬೇಡ ಎನ್ನುವ ಹಾಗೆ ಹೇಳಿದಿರೋ, ಮತ್ತೆ ನೀವು ದಾಕ್ಷಾಯಿಣಿ ನಡೆ ಎಂದು ನೀವು ಖಂಡಿತವಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇರುವುದು ಒಂದೇ, ಆ ಬೇಡ ಎನ್ನುವಂತಹ ಆಜ್ಞಾ ರೂಪದ ಆ ಶಬ್ದವನ್ನು ಆಡಿ ಕೆಡಿಸದಿರು ಪ್ರಭುವೇ, ಕೆಡಿಸದಿರು, ಕೆಡಿಸದಿರು. ನೋಡಿ ನಿಶ್ಚಯಿಸಿ ನೋಡಿ ಪುರಗರ ನಿಶ್ಚಯಿಸಿ ನಿಗೆ ಮಾತಾಡದಿ ಎಂದಳ ಭುಜಾಕ್ಷಿ ಇವಳ ಹಠವನ್ನು ನೋಡಿದ್ರೆ ಏನೋ ಒಂದು ಕೆಡುಕನ್ನು ತಾನಾಗಿಯೇ ಮೈಮೇಲೆ ಆವಾಹಿಸಿಕೊಳ್ಳುವಂತೆ ಉಂಟು. ಹೆಂಡತಿ ತುಂಬ ಹಠ ಮಾಡ್ತಾಳೆ ಅಂತಾದರೆ ಬೈಯುವುದಲ್ಲ, ಗಂಡ ಮಾತಾಡದೆ ಕೂತ್ಕೊಳ್ಬೇಕು. ಆಗ ಎಲ್ಲ ಉತ್ತರ ಸಿಗ್ತದೆ. ತಾಣವಾದ ನಾನು ತಾಣವಾಗಿಯೇ ಇರ್ತೇನೆ, ನೋಡೋಣ. ಮನವು ಅಲ್ಲಿ ಹೋಗದೆ ಪ್ರಾಣದ
ಬರೆಯಬೇಕು, ನಾನು ಅಲ್ಲಿಗೆ ತೆರಳಬೇಕು, ಎದ್ದಿದ ಸೊಬಗನ್ನು ಕಾಣಬೇಕು, ನನ್ನ ತಂದೆ ತಾಯಂದಿರನ್ನು ನೋಡಬೇಕು, ಬಂಧು ಬಾಂಧವರ ಜೊತೆ ಮಾತಾಡಬೇಕು. ನನ್ನ ಮನಸ್ಸು ಇಲ್ಲಿಲ್ಲ ಸ್ವಾಮಿ, ನೇರವಾಗಿ ಪ್ರಾಚೀನ ಬರಹಿಗೆ ಹೋಗಿಬಿಟ್ಟಿದೆ. ಏನು ನಿಮ್ಮ ದಾಕ್ಷಾಯಿಣಿ ಪ್ರಾಚೀನ ಬರಹಿಯಲ್ಲಿ ಉಳಿದುಕೊಳ್ಳುವುದಕ್ಕೆ ಹೊರಟಿದ್ದಾಳೆ ಎನ್ನುವ ಹಾಗೆ ಭಾವಿಸಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಇಂದಿನ ದಿವಸ ನಾನು ಎದ್ದಿದ ಸೊಬಗನ್ನು ಕಂಡು, ನನ್ನ ಬಂಧು ಬಾಂಧವರನ್ನು ಕಂಡು, ನಾಳೆಯ ದಿವಸ ಈ ಕೈಲಾಸಕ್ಕೆ ಈ ದಾಕ್ಷಾಯಿಣಿ ಬರುವವಳಿದ್ದಾಳೆ. ನಾಳೆ ಪ್ರಾತಃ ಕಾಲದಲ್ಲಿ ನಿಮ್ಮ ಸೇವೆಗೆ ಈ ದಾಕ್ಷಾಯಿಣಿ ಸಿದ್ಧಳಾಗಿರುತ್ತಾಳೆ. ಸ್ವಾಮಿ, ಹೋಗೋದು ಬೇಡ ಎನ್ನುವ ಹಾಗೆ ಹೇಳಬೇಡಿ, ನನ್ನನ್ನು ಕಳುಹಿಸಿಕೊಡಿ, ಕಳುಹಿಸಿಕೊಡಿ ಸ್ವಾಮಿ, ಒಮ್ಮೆ ಮಾತಾಡಿ. ಯಾಕೆ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಾರೆ? ದಾಕ್ಷಾಯಿಣಿ ಪ್ರಭು ಪರಮೇಶ್ವರ ದೇವರನ್ನು ಎಷ್ಟು ಬಾರಿ ಒಲಿಸಿಕೊಂಡರೂ ಕೂಡ ಮಾತಾಡುತ್ತಾ ಇಲ್ಲ. ನಮ್ಮ ಸಂಬಂಧ ಅಂದ್ರೆ ಹೇಗೆ? ಅಗ್ನಿ ಮತ್ತೆ ಹೊಗೆ ಇದ್ದ ಹಾಗೆ, ಹೂವು ಮತ್ತೆ ಗಂಧ ಇದ್ದ ಹಾಗೆ, ದೇಹ ಮತ್ತೆ ಪ್ರಾಣ, ಪ್ರಾಣಕ್ಕೆ ದೇಹದ ಆವರಣ. ದೇಹವನ್ನು ಬಿಟ್ಟು ಪ್ರಾಣ ಇರುವುದಕ್ಕೆ ಸಾಧ್ಯವಿಲ್ಲ, ಅಗ್ನಿಯನ್ನು ಬಿಟ್ಟು ಹೊಗೆ ಇರುವುದಕ್ಕೆ ಸಾಧ್ಯವಿಲ್ಲ, ಹೂವನ್ನು ಬಿಟ್ಟು ಗಂಧ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪ್ರಭು ಪರಮೇಶ್ವರ ದೇವರು ಇನ್ನು ಮಾತನಾಡದೆ ಶಿವ ಸಾನ್ನಿಧ್ಯರಾಗಿ ಕುಳಿತಿದ್ದಾರಲ್ವಾ? ಮಾತಾಡಿ ಸ್ವಾಮಿ, ಒಮ್ಮೆ ಕಳುಹಿಸಿಕೊಡಿ. ದಾಕ್ಷಾಯಿಣಿ ನಡೆ ಎನ್ನುವ ಹಾಗೆ ಹೇಳಿ. ಇಲ್ಲಿ ನೋಡಿ ಸ್ವಾಮಿ, ನೀವು ಕಣ್ಣೆತ್ತಿಯೊಮ್ಮೆ ನೋಡಿ. ನೀವು ನೋಡುವುದಿಲ್ಲ, ನೀವು ಮಾತಾಡುವುದಿಲ್ಲ, ಅಪ್ಪಣೆಯೂ ಬೇಡ ನನಗೆ. ಆಯ್ತು, ಗಂಡನಾದವನು ಅಪ್ಪಣೆಯನ್ನು ಕೊಡದಿದ್ರೆ ಹೆಂಡತಿ ಆದವಳು ಮತ್ತೆ ಒಂದೇ ಕೆಲಸ. ಕಾತುರದಿಂದ ಎದ್ದು ನಡೆಯುವುದೇ. ಹೋಗುತ್ತೇನೆ, ನನಗೆ ಯಾರ ಅಪ್ಪಣೆಯೂ ಬೇಕಂತಿಲ್ಲ, ಹೋಗುತ್ತೇನೆ, ನಾನು ಹೋಗುತ್ತೇನೆ. ಇಲ್ಲ, ಹೋಗಬಾರದು. ಸತೀದೇವಿ ಗಂಡನ ಮಾತನ್ನು ಧಿಕ್ಕರಿಸಿ ನಡೆದಳು ಎಂದಾದರೆ ಖಂಡಿತವಾಗಿಯೂ ನಾನು ಲೋಕಕ್ಕೆ ಆದರ್ಶರಾಗಿರ್ತೇನೆಯೇ? ಖಂಡಿತ ಇಲ್ಲ. ಅವರಲ್ಲಿ ಅಪ್ಪಣೆ ಪಡೆದೇ ಹೋಗಬೇಕು. ಇವರಿಗೆ ಕೋಪ ಬಂದಿದೆ. ಕೋಪ ಬಂದದ್ದು ಅಥವಾ ಕೋಪ ಬಂದ ಹಾಗೆ ನಟನೆ ಮಾಡುವುದು? ಕೋಪ ಬಂದ ಈಶ್ವರದ್ದು ಕೈಕಾಲೆಲ್ಲ ಅಲ್ಲಾಡ್ತದ? ಇಲ್ಲ ಅಲ್ಲ. ಆಹಾ, ನನಗೆ ಗೊತ್ತಾಯಿತು. ಇದು ಕೋಪ ಬಂದದಲ್ಲ, ಶಿವದೇವರಿಗೆ ಕೋಪ ಬಂದ ಹಾಗೆ ನಟಿಸುತ್ತಾ ಇದ್ದಾರೆ. ಇವರು ನಟನೆ ಮಾಡಿದ್ರೆ ಏನಾಯ್ತಂತೆ? ಇವರ ಹೆಂಡತಿಯಾಗಿ ನನಗೊಂದು ಅಭಿನಯ ಮಾಡುವುದಕ್ಕೆ ಆಗುದಿಲ್ವೇ? ಹಾಗೆ ಮಾಡ್ತೇನೆ ನಾನು. ಸ್ವಾಮಿ ಪ್ರಭು, ನಿಮಗೆ ಕೇಳುವುದಿಲ್ಲಲ್ಲ? ಹೇಳುವುದನ್ನು ಹೇಳಿದಕ್ಕೆ ಎಂತಾಗ್ಬೇಕಂತ. ಸ್ವಾಮಿ, ದಾಕ್ಷಾಯಿಣಿ ಪ್ರಾಚೀನ ಬರಹಿಗೆ ಹೋಗುವುದಿಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ. ನನಗೆ ಗೊತ್ತಿತ್ತು, ನನ್ನ ದಾಕ್ಷಾಯಿಣಿ ನಾನು ಹೇಳದೆ ಹೋಗುವುದಿಲ್ಲ ಅಂತ ನನಗೆ ಗೊತ್ತಿತ್ತು. ಓಹೋ, ನಿಮಗೆ ಬಾಯಿ ಬರ್ತದೆ ಈಗ? ನಿನಗೆ ಯಾವ ಸಂಬಂಧ ಇದ್ರೂ ನನ್ನನ್ನು ಹೊರತುಪಡಿಸಿ ಸಂಬಂಧ ಇಲ್ಲವಲ್ಲ? ಇಲ್ಲ. ನಿನ್ನ ಅಪ್ಪನನ್ನಾದ್ರೂ ನೀನು ಹೇಳುವುದು ಹೇಗೆ? ಅಮ್ಮ, ನಿಮ್ಮ ಮಾವ. ಹೌದು. ಹಾಗಾದ್ರೆ ನಿನಗೆ ಅಪ್ಪನಿಗಿಂತಲೂ ಗಂಡ ನನ್ನ ಸಂಬಂಧದ ಮೂಲಕ ನಿನಗೆ ಅಪ್ಪ. ಹೌದು. ಎದ್ದಿದ್ರೆ ಈಗ ಹೋಗ್ತಿರ್ಲಿಲ್ವ ದಾಕ್ಷಾಯಿಣಿ? ನನಗೆ ಅರ್ಥ ಆಗ್ತದೆ. ಮತ್ತೆ ಕೆಲವೆಲ್ಲ ವಿಷಯ ಈ ನಿಮ್ಮಂತವರ ತಲೆಗೆ ಬಿದ್ದರೆ ಅದು ಮತ್ತೆ ತಿರುಗುತ್ತಾ ಇರ್ತದೆ. ಹೌದು. ಮತ್ತೆ ಅದರ ಬಗ್ಗೆ ಯೋಚಿಸಿ 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 ತಲೆ ಹಾಳಾಗ್ತದೆ, ತಲೆ ಹುಣ್ಣಾಗ್ತದೆ. ಹೌದು. ನಿನ್ನನ್ನು ಅಲ್ಲಿಗಿಂತ ಬೇರೆ ಕಡೆಗೆ ತಿರುಗಿಸುವುದಕ್ಕೆ ನಾನೊಂದು ಉಪಾಯ ಮಾಡ್ತೇನೆ. ಏನದು? ಒಂದು ಕತೆ ಹೇಳ್ತೇನೆ. ಕತೆ? ಹೌದು. ಹೇಗೆ? ಆ ಕಥೆಯಲ್ಲಿ ಬರಬಹುದಾದಂತಹ ಸ್ವಾರಸ್ಯಕರವಾದ ವಿಷಯಕ್ಕೆ ನೀನು ಸ್ಪಂದಿಸಬೇಕು. ಸ್ಪಂದಿಸ್ತೇನೆ. ಸ್ಪಂದಿಸ್ತೀಯಲ್ಲ? ಹೌದೌದು.
ಒಂದು ಸಂಬಂಧದ ಕತೆ. ಆ, ಅರ್ಥ ಆಯ್ತಾ? ಅರ್ಥ ಆಯ್ತು. ನಿನಗೀಗ ಸಂಬಂಧದ ವಿಷಯದಲ್ಲಿ ಒಂದು ಸಂಬಂಧದ ಕತೆ ಹೇಳ್ತೇನೆ. ಆ ಸಂಬಂಧ ಹೇಗೆ ಅಂತ ನೀನು ಹೇಳಬೇಕು. ಒಬ್ಬ ಅಪ್ಪ ಒಬ್ಬ ಮಗ. ಅಪ್ಪ ಗಿಡ್ಡ ಇದ್ದಾನೆ, ಮಗ ಉದ್ದ ಇದ್ದಾನೆ. ಅವರು ಹುಡುಕುತ್ತಾ ಹೋಗ್ತಾರೆ. ಅಪ್ಪನಿಗೆ ಹೆಂಡತಿ ಸತ್ತಿದೆ, ಮಗನಿಗೆ ಮದುವೆ ಆಗುವ ಪ್ರಾಯ ಬಂದಿದೆ. ಹೋಗ್ತಾ ಹೋಗ್ತಾ ಇರುವಾಗ ಹೊಳೆಯ ಆಚೆ ಬದಿಯಲ್ಲಿ ಇಬ್ಬರು ಹುಡುಗಿಯರು ಕಾಣ್ತಾರೆ. ಸರಿ. ಅವರಲ್ಲಿ ಒಬ್ಬಳು ಗಿಡ್ಡ, ಒಬ್ಬಳು ಉದ್ದ. ಯೋಚನೆ ಮಾಡ್ತಾರೆ, ಗಿಡ್ಡ ಇದ್ದವಳು ಮಗಳಿರಬಹುದು, ಉದ್ದ ಇದ್ದವಳು ಅಮ್ಮ ಇರಬಹುದು ಅಂತ ಇವರು ಯೋಚನೆ ಮಾಡ್ತಾರೆ. ಮದುವೆ ಆಗ್ತಾರೆ. ಆದ್ರೆ ಕಾಲಾಂತರದಲ್ಲಿ ಗೊತ್ತಾಗ್ತದೆ, ಮಗ ಅಮ್ಮನನ್ನು ಮದುವೆಯಾಗಿದ್ದ, ಅಪ್ಪ ಮಗಳನ್ನು ಮದುವೆಯಾಗಿದ್ದ. ಇಬ್ಬರೂ ಹೆತ್ತರು. ಈಗ ಸಮಸ್ಯೆ ಇರುವುದಿಲ್ಲ, ಏನು ಹುಟ್ಟಿದ ಮಕ್ಕಳಿಗೆ ಸಂಬಂಧ ಏನು ಅಂತ. ಅಪ್ಪ ಮಗಳಿಂದ ಪಡೆದ ಮಗುವಿಗೂ ಮಗ ಅಮ್ಮನಿಂದ ಪಡೆದ ಮಗುವಿಗೂ ಸಂಬಂಧ ಏನು? ಏನು ಸಂಬಂಧದೇ ಮಗಳು. ಮಗ ಹುಟ್ಟಿದ್ರೆ ಮಗ, ಮಗಳು ಹುಟ್ಟಿದ್ರೆ ಮಗಳು. ಆಗಲ್ವೇ? ಮತ್ತೆ ಅವುಗಳಿಗೆ ಸಂಬಂಧ ಏನು ಅಂತ. ಏನು ಸಂಬಂಧ? ಏನೂ ಸಂಬಂಧ ಸಿಕ್ಕುವುದಿಲ್ಲ. ಹಾಗೆ ಕೆಲವೆಲ್ಲ ಸಂಬಂಧಕ್ಕೆ ಅರ್ಥವೇ ಇಲ್ಲ ಅಂತ. ಅರ್ಥ ಆಯ್ತಾ? ಆದ್ರೆ ನಮ್ಮ ಸಂಬಂಧ ಯಾವತ್ತು ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲಲ್ಲ. ಅಲ್ಲಿಗೆ ಹೋಗ್ಬೇಡ ನೀನು. ಅಲ್ಲಿಗೆ ಬೇಡ. ಆಯ್ತು, ಸಂಬಂಧದ್ದು ಬೇಡ. ಇನ್ನೊಂದು ಬೇರೊಂದು ಕತೆ ಹೇಳ್ತೇನೆ. ಹೇಗೆ? ಇದರಲ್ಲಿ ಉತ್ತರ ಕೊಡ್ಬೇಕು. ಕಡೆಗೆ ಒಂದು ಪ್ರಶ್ನೆ ಹುಟ್ಟಿಕೊಳ್ತದೆ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಸರಿ, ಗೊತ್ತಾಯ್ತಾ? ಒಬ್ಬಾಕೆ ಗೋಪಗೃಹಿಣಿ ತಲೆ ತುಂಬ ಕೊಡದಲ್ಲಿ ಹೊತ್ತುಕೊಂಡು ಹಾಲಿನ ಭಾಂಡವನ್ನು ಮಾರುಕಟ್ಟೆಗೆ ತಕೊಂಡು ಹೋಗ್ತಾಳೆ. ಸರಿ. ಮೇಲಿನಿಂದ ಹಾರುವ ಗರುಡ ಸರ್ಪನನ್ನು ತನ್ನ ಆಹಾರವಾಗಿ ಹಿಡಿದುಕೊಂಡು ಹೋಗ್ತಾ ಇದ್ದಾನೆ. ಗರುಡನ ಹಿಡಿತಕ್ಕೊಳಗಾಗಿರುವಂತಹ ಸರ್ಪ ವಿಲವಿಲನೆ ಒದ್ದಾಡಿ ವಿಷದ ಹನಿಯನ್ನು ಉದುರಿಸ್ತದೆ. ಆ ಹನಿಯ ಹುಂಡು ನೇರವಾಗಿ ಇವಳು ಹೊತ್ತಿರುವಂತಹ ಹಾಲಿನ ಕೊಡದೊಳಗೆ ಇಳಿಯುತ್ತದೆ. ಯಾರಿಗೂ ಗೊತ್ತಿಲ್ಲ ಇದು. ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ. ತೆಕ್ಕೊಂಡವರೆಲ್ಲ ಉಪಯೋಗಿಸ್ತಾರೆ, ಉಪಯೋಗಿಸಿದವರೆಲ್ಲ ಸತ್ತೋಗ್ತಾರೆ. ಈಗ ಪ್ರಶ್ನೆ ಉಂಟು, ಏನು ಅವರ ಸಾವಿಗೆ ಕಾರಣ ಕೊಡವನ್ನು ಹೊತ್ತುಕೊಂಡು ಹೋದ ಗೋಪಗೃಹಿಣಿಯೇ ಅಲ್ಲ, ಮೇಲ್ಭಾಗದಿಂದ ಮತ್ತೊಬ್ಬರಿಗೆ ಉಪದ್ರ ಆಗ್ತದೋ ಇಲ್ವೋ ಎನ್ನುವುದನ್ನು ತಿಳಿಯದೆ ಕಚ್ಚಿಕೊಂಡು ಹೋಗುತ್ತಿದ್ದಂತಹ ಗರುಡನೇ, ಅಥವಾ ತಾನು ನೋವನ್ನೇ ಅನುಭವಿಸಿದರೂ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ವಿಷವನ್ನು ಉದುರಿಸಬೇಕು ಎನ್ನುವ ಕಾಳಜಿ ಇಲ್ಲದೆ ಇರುವ ಸರ್ಪವೇ, ತೆಕ್ಕೊಂಡವರು ಅದನ್ನು ಚೆನ್ನಾಗಿ ಪರೀಕ್ಷಿಸದೆ ಕುಡಿದದ್ದೇ. ಸಾವಿಗೆ ಕಾರಣರು ಯಾರು? ಇದು ತೆಕ್ಕೊಂಡವರು ಸರಿಯಾಗಿ ಪರೀಕ್ಷಿಸದೆ ಕುಡಿದದ್ದೇ ಕಾರಣ ಆಗಿ ಹೋಗ್ತದೆ. ಈಗ ಹಾಲು ಯಾವಾಗಲೂ ಬರ್ತದೆ. ಹೌದು. ಈಗ ಎಲ್ಲರ ಮನೆಯಲ್ಲಿ ಹಾಗೆಲ್ಲ ಪರೀಕ್ಷೆ ಮಾಡ್ತಾರ? ಯಾವಾಗಲೂ ಹಾಲು ಕೊಡುವವರು ಒಳ್ಳೆ ಹಾಲೇ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಹೌದು. ಈಗ ಯಾರು ಅಂತ ಸರಿಯಾದ ಉತ್ತರ ಹೇಗೆ ಸಿಕ್ಕುವುದು ಹೇಳು? ಇದಕ್ಕೆ ಉತ್ತರ ಸಿಗುವುದಿಲ್ಲ. ಆದ್ರೆ ನನಗೆ ನನ್ನ ತಲೆಗೆ ಹೊಳೆಯುವುದು ಒಂದು, ಈಗ ಹೀಗೆ ಹಾಲಿನ ವಿಷಯ ಮಾತಾಡಿದಾಗ ನಮ್ಮ ಪ್ರಾಚೀನ ಬರಿಯಲ್ಲಿ ಯಜ್ಞಕಾರಕ್ಕೆ ಎಷ್ಟು ಹಾಲು ಬೇಕಾದೀತು. ಅದೆಲ್ಲ ಹಾಳಾಗಿರ್ಬೋದು. ಈಗ ಅದು ಹಾಳಾಗಿ ಎಲ್ಲ ಮುದ್ದೆ ಆಗಿರ್ಬೋದು ಸ್ವಾಮಿ. ಅಲ್ಲಿಯ ಹಾಳೆಲ್ಲ ಹಾಳೇ ಆದೀತು. ಯಾಕಂದ್ರೆ ಅಲ್ಲಿ ಒಳ್ಳೆಯವರು ಯಾರೂ ಇಲ್ಲ. ಅವರು ಕೈ ಹಾಕಿದ್ರೆ ಹಾಲಲ್ಲ, ಎಲ್ಲ ಒಳಗಿದ್ದದ್ದು ಹಾಳಾದೀತು. ದಾಕ್ಷಾಯಿಣಿ ಸ್ವಾಮಿ, ಹುಚ್ಚು ಕಟ್ಟಬೇಡ. ಮನಸ್ಸೆನ್ನುವುದು ಮರ್ಕಟದ ಹಾಗೆ. ನಮ್ಮ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂತಹ ಮನಸ್ಸು ನಮಗೆ ಕೈ ಕೊಡ್ತದೆ ಅಂತ ಲೆಕ್ಕ. ಪ್ರಾಚೀನ ಬರಿಗೆಯಲ್ಲಿ ಆಗುತ್ತಾ ಇರುವುದು ಯಜ್ಞವಲ್ಲ, ಯಾವುದೋ ಒಂದು ದ್ವೇಷ ಸಾಧನೆ ಅಂತ ಆಗಲೇ ಹೇಳಿದ್ದೇನೆ ನಾನು. ಹೋಗಿ ನಮ್ಮ ಮಾನವನ್ನು ಕಳ್ಕೊಳ್ಳುವುದಕ್ಕಿಂತ ಹೋಗದೇ ಇದ್ದ ಮಾನವನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು. ಆದುದರಿಂದ ಅಲ್ಲಿಯ ವಿಷಯವನ್ನು ಬಿಡು, ಕೈಲಾಸದ ವಿಷಯವನ್ನು ಎಣಿಸು. ನಿನ್ನ ಪತಿದೇವನಾದಂತಹ ನನ್ನ ಬಗ್ಗೆ ಚಿಂತಿಸು. 8 ಮಂದಿಗಳೆಲ್ಲ ಪ್ರಣವದ ಸ್ವರೂಪವಾದಂತಹ ನನ್ನ ಜಪಸ್ವರವನ್ನು ಹೇಳ್ತಾರೆ, ಪಂಚಾಕ್ಷರಿಯನ್ನು ಹೇಳ್ತಾರೆ, ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಅದನ್ನು ಹೇಳು, ಸ್ತಬ್ಧಳಾಗು, ಸ್ತುತಿಸು, ಅಂತರಂಗ ಕಿಳಿ, ಹೊರಗೆ ನೋಡಬೇಡ, ಕಣ್ಣು ಮುಚ್ಚು. ಓಂ ನಮಃ ಶಿವಾಯ, ಓಂ ನಮಃ ಇಲ್ಲ, ನನಗೆ ಪ್ರಾಚೀನ ಬರೆಯೇ ನೆನಪಾಗುತ್ತದೆ ನನಗೆ ಸ್ವಾಮಿ. ಪಂಚಾಕ್ಷರಿ ಮಂತ್ರವನ್ನು ಹೇಳಿದರೂ ಕೂಡ ನನ್ನ ಮನಸ್ಸಿನಲ್ಲಿರುವುದು ಒಂದೇ ಪ್ರಾಚೀನ ಬರಿ. ದಕ್ಷ ಮಾಡುವಂತಹ ಯಾಗ ತಂದೆ ತಾಯಂದಿರು ಯಾಕೆ ಗೊತ್ತೇ? ಸಣ್ಣ ಮಗುವೊಂದು ಅಪ್ಪನ ಬಳಿಗೆ ಹೋದಾಗ ಗುರುಮಠದಿಂದ ಬಂದಂತಹ ವಿದ್ಯಾರ್ಥಿ ಏನು ಹೇಳ್ತಾರೆ, ಆ ಮಗು ಅಪ್ಪ ಕೇಳ್ತಾನೆ, ಮಗನೇ ನೀನು ಏನು ಕಲಿತೆ, ಎಷ್ಟು ಕಲಿತೆ ಎನ್ನುವ ಹಾಗೆ. ಆಮೇಲೆ ಎಲ್ಲ ಹೇಳಿದ ಮೇಲೆ ಹೋಗಿ ಊಟ ಮಾಡುವಂತ ಅಪ್ಪ ಹೇಳ್ತಾನೆ. ಅದೇ ತಾಯಿಯಾದವಳು ಹಾಗಲ್ಲ, ಮಗನೇ ಬಾ ಮೊದಲು ಉಣ್ಣು, ಆಮೇಲೆ ಹೇಳು ಏನು ಕಲಿತೆ ಎಷ್ಟು
ಕಡಿತ ಎನ್ನುವ ಹಾಗೆ ಮಗುವಿಗೆ ತಂದೆ ಹೊಡೆದರೂ ತಾಯಿಯ ಬಳಿಗೆ ಹೋಗುತ್ತದೆ, ತಾಯಿ ಹೊಡೆದರೂ ಕೂಡ ತಾಯಿಯ ಬಳಿಗೆ ಹೋಗುತ್ತದೆ. ಅಂತಹ ತಾಯಿಯನ್ನು ಕಾಣಬೇಕು ಅನ್ನಂತಹ ಆಸೆ ನನಗಾಗಿದೆ ಸ್ವಾಮಿ, ಅದಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ನಿನ್ನ ಯಾವ ಆಶೆಯೂ ಈಡೇರುವುದಿಲ್ಲ, ನಿನ್ನ ತಾಯಿಯೂ ನಿನ್ನಲ್ಲಿ ಮಾತಾಡುವುದಿಲ್ಲ. ಯಾಕಂದ್ರೆ ಅಪ್ಪನ ಅಂಕೆಯಲ್ಲಿದ್ದಾಳೆ ಅವಳು. ಆದದ್ದರಿಂದ ಹೇಳ್ತೇನೆ, ಬೇಡ ದಾಕ್ಷಾಯಿಣಿ, ಹೋಗಲೇಬೇಕು ನನಗೆ, ಬೇಡ, ಹೋಗಲೇಬೇಕು, ಬೇಡ. ಹೋಗುತ್ತೇನೆ ಸ್ವಾಮಿ, ಹೋಗ್ತಿ, ಹೋಗುತ್ತೇನೆ, ಹೋಗ್ತಿ, ಹೋಗಲೇಬೇಕು, ಹೋಗ್ತಿ, ಹೋಗುತ್ತೇನೆ. ಬಂಧು ದರ್ಶನ ಪಾರವಶ್ಯದಲ್ಲಿ, ಬಂಧು ದರ್ಶನ ಪಾರವಶ್ಯದಲ್ಲಿ ಪತಿದೇವರಲ್ಲಿ ಪರಿಪರಿಯಾಗಿ ನಾನು ಬೇಡಿಕೊಂಡರೂ ಕೂಡ ನನ್ನ ಮನಸ್ಸು ಪತಿದೇವರಿಗೆ ಅರ್ಥವಾಗುತ್ತಾ ಇಲ್ಲ, ಹೋಗಬೇಡ ಎನ್ನುವ ಹಾಗೆ ಹೇಳುತ್ತಾ ಇದ್ದಾರೆ. ಈಗ ಪತಿದೇವರಿಗೆ ನಿಜವಾಗಿಯೂ ಕೋಪ ಬಂದಿದೆ, ಶಿವಸ್ಥಾಣವಾಗಿ ಕುಳಿತಿದ್ದಾರೆ. ದಕ್ಷನ ಹೆಸರನ್ನು ಹೇಳುವಾಗ ಮೈ ರೋಮಾಂಚನವಾಗುತ್ತಾ ಇದೆ, ಕೋಪ ನೆತ್ತಿಗೇರುತ್ತಾ ಇದೆ. ಇಲ್ಲವಾದಲ್ಲಿ ಸರಸದ ಮಾತುಗಳನ್ನಾಡಿ ನಾನು ಒಲಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಇಲ್ಲ ವಿಚಾರ ಪೂರ್ಣವಾದಂತಹ ಮಾತುಗಳನ್ನು ಆಡಿ ಅವರನ್ನು ಒಲಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಇಲ್ಲ ಕಾಡಿ ಬೇಡಿ ಕಣ್ಣೀರು ಗರೆದು ಬೇಡಿದೆ, ಪಾದದ್ವಯಗಳನ್ನೇ ತೊಳೆದೆ, ಇಲ್ಲ ನನ್ನ ಪ್ರತಿದೇವರ ಮನಸ್ಸು ಕರಗುತ್ತಾ ಇಲ್ಲ. ಒಂದೇ ದಾಕ್ಷಾಯಿಣಿ ಹೋಗಬೇಡ ಎನ್ನುವ ಹಾಗೆ, ಇಲ್ಲ ಇನ್ನು ಮುಂದೆ ನಾನು ಇವರಲ್ಲಿ ಕಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಸ್ವಾಮಿ, ಇದು ನೀವು ಕಳುಹಿಸಿ ಕೊಡದಿದ್ರೆ ಏನಾಯಿತಂತೆ? ನಿಮ್ಮ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಂಡು ನಾನು ತೆರಳುವವಳಿದ್ದೇನೆ. ನೀವು ಆಶೀರ್ವದಿಸದಿದ್ದರೂ ಕೂಡ ನಿಮ್ಮ ಪಾದದ ಧೂಳುಗಳನ್ನೇ ನಮ್ಮ ನೆತ್ತಿಗೆ ನೇವರಿಸಿಕೊಂಡಿದ್ದೇನೆ. ಅದುವೇ ನನಗೆ ಶ್ರೀರಕ್ಷೆಯಾಗಲಿ, ಅದುವೇ ನನಗೆ ಶ್ರೀರಕ್ಷೆಯಾಗಲಿ. ಇದು ದಾಕ್ಷಾಯಿಣಿ ನಿಮಗೆ ನಮಸ್ಕರಿಸುತ್ತಾ ಹೊರಡುತ್ತಾ ಇದ್ದಾಳೆ ಸ್ವಾಮಿ, ಹೊರಡುತ್ತಾ ಇದ್ದಾಳೆ. ನಿಲಯವನು ಹೊರಬಾಟಳಂಗನೆ. ಸ್ವಾಮಿ, ಮತ್ತೊಮ್ಮೆ ಈ ದಾಕ್ಷಾಯಿಣಿ ಬರುತ್ತೇನೆ ಎನ್ನುವ ಹಾಗೆ ಹೇಳಲಾಗಿದೆ. ನಿಲಯವನು ಕೈಲಾಸವನ್ನು ಬಿಟ್ಟು ನಾನು ನಡೆಯುತ್ತಾ ಇದ್ದೇನೆ ಸ್ವಾಮಿ. ಗೌರಿ ದೇವಿ ನಡೆಯುತ್ತಿದ್ದಾಳೆ ಸ್ವಾಮಿ, ಪ್ರಾಚೀನ ಬರುವಿಗೆ ನಡೆಯುತ್ತಿದ್ದಾಳೆ. ದಕ್ಷಾತ್ರಿಗೆ ದಾಕ್ಷಾಯಿಣಿ ಎದ್ದು ನಡೆದೇ ಬಿಟ್ಟಳೆ ದಾಕ್ಷಾಯಿಣಿ. ಯಾರಲ್ಲಿ ಪ್ರಮತಾದಿಗಳು? ಉಟ್ಟ ಬಟ್ಟೆಯಲ್ಲಿ ಹೊರಟಿರುವಂತಹ ಅವಳು ಹಾಗೆಯೇ ತಾಯಿ ಮನೆಯನ್ನು ಸೇರಕೂಡದು. ದಿವ್ಯವಾದಂತಹ ದುಕೂಲಗಳನ್ನು ಹೊತ್ತುಕೊಂಡು ಹೋಗಿ ಅವಳ ರಕ್ಷಣೆಗೆ ಪ್ರಮತಾದಿಗಳು ಹೊರಡಿ ಹೊರಡಿ ಹೊರಡಿ. ಭೃಗು ಮಹರ್ಷಿ, ಎಲ್ಲ ವ್ಯವಸ್ಥೆ ಆಗಿದೆ. ಸಭೆ ಆಗಕ್ಕಿಂತ ಈಗ ಹೆಚ್ಚುಂಟ, ಹೌದೌದು. ಅಂದ್ರೆ ಅಷ್ಟು ಜನ ಸೇರಿದ್ದಾರೆ. ಹಾ ಅಂತರ್ವೀಧಿ, ಬಹಿರ್ವೀಧಿ, ಮಖವೀಧಿ, ಜನವೀಧಿ, ಪತ್ನಿ ಶಾಲೆ ಹಾ ತುಂಬಿ ತುಳುಕುತ್ತಾ ಉಂಟು. ಹೌದು. ಎಲ್ಲ ಬರ್ಲಿಲ್ವಾ ಅಂತ ಎಲ್ಲ ಯಾರು? ಸ್ವರ್ಗದವರು. ಸ್ವರ್ಗದವರ ಆವಾಜ. ಲಕ್ಷ್ಮೀಪ್ರದೇಶ್ವರ ಒಳ್ಳೆದಾಗ್ಲಿ, ಒಳ್ಳೆದಾಗ್ಲಿ. ನೇರ ಸ್ವರ್ಗದಿಂದ ಇಲ್ಲೇ ಇದ್ದದ್ದು. ಒಳ್ಳೆದಾಗ್ಲಿ. ನೇರ ಬಂದದ್ದು. ಐರಾವತದಲ್ಲಿ ಮಂಜೆ, ಉಚ್ಚೈಷ್ಟವದಲ್ಲಿ ಮಂಜೆ. ನನಗೆ ಐರಾವತೇ ಮುಖ್ಯ. ಆಸನ ಎಲ್ಲ ವ್ಯವಸ್ಥೆ. ವ್ಯತ್ಯಾಸ ಇದೆ ಐರಾವತದಲ್ಲಿ ಬರುವಾಗ. ಹೇಳ್ಕೊಂಡು. ಇದು ಇದು ನನ್ನ ಹೆಂಡತಿ, ಗೊತ್ತಾಯ್ತು. ಹೌದೌದು. 24 ಮಕ್ಕಳಾದ್ರೂ ಹಾಗೆ ಇದ್ದಾರೆ. ಹೌದೌದು. ನಾನೆಲ್ಲಿ ಕುಳಿತುಕೊಳ್ಳಿ? ಇಲ್ಲಿ ಬಾ, ಇಲ್ಲಿ ಬಾ, ಹಿಂದೆ ಬಾ. ನಿಮ್ಮ
ನಮ್ಮದು ಏನಿದ್ರು ಇನ್ನೊಮ್ಮೆ ಹೆಚ್ಚು ಮಾಡುವ, ಈಗ ಬೇಗ ಮುಗಿಬೇಕು. ಈಗ ಸಮಸ್ಯೆ ಅವ್ರದ್ದು ಬಿಟ್ಟರೆ ನಮ್ದೇನಿಲ್ಲ. ಸರಿ, ಈಗ ಯಾವುದು ಮಾಡಿದ್ರು ಈ ಲೋಕದಲ್ಲಿ ಇಲ್ಲ. ಓಂ ಅಗ್ನಿ ಪ್ರತಿಷ್ಠಾಪಯಾಮಿ, ಓಂ ಹೋಮ ಕರಿಷ್ಯೆ, ಅಗ್ನಿ ಪ್ರಜ್ವಲಿತಂ ವಂದೇ ಜಾತ ವೇದ ಹುತಾಸನಂ ಸುವರ್ಣ ವರ್ಣ ವರ್ಣಂ ಸವಿತಂ ವಿಶ್ವತೋಮುಖಂ ಅಖಿಲ ವೈಭವಗಳಿಂದ ಅಖಿಲ ವೈಭವಗಳಿಂದ ಸುರಪ ಮುಖ್ಯ ಸುರಮ ಮುಖ್ಯ ಪರವರ್ಗದಿಂ ಸ್ವರ್ಗದಿಂ ನೆರಡು ಮಳಿ ಅತಿಶಯಾನಂದದಿಂ ಚಂದದಿಂ ಧರ್ಯನೋ ಧನಮಾನ ಮಂತ್ರದಿಂ ತಂತ್ರದಿಂ ಮೆರಿದುದ ಯಜ್ಞಶಾಲೆ ಯಜ್ಞಶಾಲೆ ಕಾಣುತ್ತಾ ಇದ್ದೇನೆ. ಆಹಾ, ಎಂತಹ ಸಭೆ ಕಣ್ಣು ತುಂಬಿ ಬರುತ್ತಾ ಇದೆ. ಸಮುದ್ರ ಗಂಭೀರವಾದಂತಹ ಸಭೆಯನ್ನೇ ನಾನು ಕಾಣುತ್ತಾ ಇದ್ದೇನೆ. ದೇವತೆಗಳು, ಕಿನ್ನರರು, ಕಿಂಪುರುಷರು, ಗರುಡರು, ಸಿದ್ಧರು, ಸಾಧ್ಯರು, ಬ್ರಾಹ್ಮಣರು, ಪಂಡಿತರು ಇವರೆಲ್ಲರೂ ಸೇರಿದಂತಹ ಸಭೆ. ಈ ಯಜ್ಞವನ್ನು ನಡೆಸುತ್ತಿರುವುದು ಬೃಹಸ್ಪತಿ ಆಚಾರ್ಯರು. ಮಾತ್ರವಲ್ಲ, ದೀಕ್ಷಾಬದ್ಧರಾಗಿ ಕುಳಿತಿದ್ದಾರೆ ತಂದೆ ತಾಯಂದಿರು. ನನ್ನಪ್ಪ ದಕ್ಷ ಪ್ರಜಾಪತಿ ಹೆಸರಲ್ಲಿ ಕೂಡ ದಕ್ಷತೆಯನ್ನೇ ಮೆರೆಯುತ್ತಾ ಇದ್ದಾನೆ. ಆಹಾ, ಇಲ್ಲಿಯೇ ಕಣ್ತುಂಬುವುದಲ್ಲ, ನಾನು ಮುಂದುವರಿದು ನಡೆಯಬೇಕಾಗಿದೆ. ನಡೆಯುತ್ತೇನಂತೆ ಆ ಮಹಾತ್ಮರದೆಡೆಗೆ. ಭುವನಸ್ಥೋ ಬಂಧುಸ್ತೋ ಅಮ್ಮ ದಾಕ್ಷಾಯಿಣಿಯ ಪ್ರಣಾಮಗಳು. ಅಕ್ಕ ತಂಗಿಯಂದಿರೆ, ಹೀಗೆ ಬನ್ನಿ. ಎತ್ರ ಜಾತನ ಕೊಟ್ಟು ಪಾನೀಯ ಕುಡಿದು ಕುಳಿತುಕೊಳ್ಳಿ. ನುಡಿಸದೆ ತಾಮುದಿ ಗುಳ್ಳಿಯಲು ಸತಿ ಚಿತ್ತ ನದಿಯೊಳಗಿ ಮುಳುಗಿದಳದಿಗೆ ಬೆರಗಿರಲಿ
ಸಂತೋಷದಿಂದ ತಂದೆಯ ಬಳಿಗೆ ಹೋಗಿ ನಮಸ್ಕರಿಸಿದರೆ, ಅಯ್ಯೋ ದಾಕ್ಷಾಯಿಣಿ ಸತ್ತು ಹೋದಳು, ನನ್ನ ಮಗಳೇ ಸತ್ತು ಹೋದಳು ಎನ್ನುವಂತಹ ಉದ್ಗಾರವನ್ನು ಮಾಡಿಬಿಟ್ಟರಲ್ಲ. ಬಿಡೋಣ. ತಾಯಿಯ ಬಳಿಗೆ ಹೋಗಿ ಮಾತಾಡಿದರೆ ಅಪ್ಪನ ಕಣ್ಸನ್ನೆಯನ್ನೇ ನೋಡಿ ತಾಯಿ ಮೌನವಾಗಿ ಕುಳಿತಿದ್ದಾಳೆ. ಅಕ್ಕ ತಂಗಿಯಂದಿರು ಯಾರು ಹತ್ತಿರ ಬರ್ತಾ ಇಲ್ಲ, ಬಂಧು ಬಾಂಧವರು ಯಾರು ನನ್ನಲ್ಲಿ ಕರೆದು ಮಾತಾಡ್ತಾ ಇಲ್ಲ. ದಾಕ್ಷಾಯಿಣಿ ಬಂದೆಯ ಕುಳಿತುಕೋ ಎನ್ನುವ ಹಾಗೆ ಕೇಳುತ್ತಾ ಇಲ್ಲ. ಇರಲಿ, ಇವರು ಸತ್ಕರಿಸದಿದ್ದರೆ ಏನಂತೆ, ನಾನು ಬಂದದ್ದು ಯಾಕೆ ಬೇಕಾಗಿ? ಈ ಯಜ್ಞದ ಸೊಬಗನ್ನು ಕಾಣುವುದಕ್ಕೆ ಬೇಕಾಗಿ ಅಲ್ವೇ? ಆ ಕರ್ಮವನ್ನು ಒಮ್ಮೆ ನೋಡಿಬಿಡುತ್ತೇನಂತೆ, ನೋಡಿಬಿಡುತ್ತೇನೆ. ಆರಂಭ ಆಗಲಿ. ಇಂದ್ರನಿಗೆ ಅಗ್ನಿಗೆ ಯಮಾಯ ಸ್ವಾಹ ನಿರುತಿಯೇ ಸ್ವಾಹ ಯಾಗದ ಸೊಬಗೆ ವೀಕ್ಷಿಸಿ ವಾಯುವೇ ಸ್ವಾಹ ವಾಯುವಿಗೆ ಕುಬೇರಾಯ ಸ್ವಾಹ ಕುಬೇರನಿಗೆ ಕುಬೇರ ಯಾಗದ ಸೊಬಗೆ ವೀಕ್ಷಿಸಿ ಈಶಾಯ ಸ್ವಾಹ ಸಭೆಯೋ ಎದೆಗೆ ಮುಂದಿನು ತಾನೇ ಪಾದಕ್ಕೆ ಮಾಡುವ ರೀತಿಯ ಮೂಲರೆಯದ ಪದಿಗಳಿಗೆ ತ್ರೈಲೋಕ್ಯದ ಕೃತಲಿನ ಬಾಲ್ಯವ ಕೊಡದಿರ ಪದಿಯುದು ಯಾರಿ ನಿನಗೆ ಬರುದು ನಿನಗೆ ಅದಕ್ಕೆ ಬರುದು ಹೊದಿ ದುಷ್ಟರು ದುರ್ಮತಿಗಳು ಕೂಡಿಗೆ ತಂದೆಗೆ ತಾನು ಏನಕ್ಕೆ ಬಂದಿರುವುದ ಶಿವ ಶಿವ ಇರುತ್ತ ಶಿವ 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 ಶಿವ, ಯಾಕೆ ಬಂದೆ ನಾನು? ಈ ಪ್ರಾಚೀನ ಬರಹೆಗೆ ನಾನು ಯಾಕೆ ಬಂದೆ? ಈ ಸಭೆಗೆ ನಾನು ಯಾಕೆ ಬಂದೆ? ಈ ಯಜ್ಞವನ್ನು ಕಾಣುವುದಕ್ಕೆ ನಾನು ಯಾಕೆ ಬಂದೆ? ಯಾಕೆ ಬಂದೆ? ಅಯ್ಯೋ, ಇಂತಹ ಪಾಪ ಕಾರ್ಯವನ್ನು ಕಾಣುವುದಕ್ಕಾಗಿ ನಾನು ಬಂದು ಬಿಟ್ಟೇನೆ? ಇಲ್ಲ, ನನ್ನ ಕಣ್ಣುಗಳಿಂದ ಈ ಪಾಪ ಕಾರ್ಯವನ್ನು ನೋಡಬಾರದು. ಯಾಕಂದರೆ ದೇವತೆಗಳಿಗೆ ಹವಿಸ್ಸನ್ನು ನೀಡುವಂತಹ ಈ ಸಮಯದಲ್ಲಿ ಈಶಾನ್ಯ ಭಾಗವೊಂದು ಶೂನ್ಯವಾಗಿದೆ. ಇಲ್ಲಿ ಮಾಡುತ್ತಿರುವುದು ದ್ವೇಷಕ್ಕೆ ದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ, ಶಿವ ದ್ವೇಷವನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಈ ನಿರೀಶ್ವರ ಯಾಗವನ್ನು ಮಾಡುತ್ತಾ ಇದ್ದಾರಲ್ಲ. ಈ ಯಾಗವನ್ನು ನಾನು ಕಾಣುವುದಕ್ಕೆ ಬಂದೇನೆ, ಈ ಪಾಪ ಕಾರ್ಯವನ್ನು ನಾನು ಕಾಣುವುದಕ್ಕೆ ಬಂದೇನೆ. ಇಲ್ಲವಾದಲ್ಲಿ ಲೋಕದಲ್ಲಿ ಮಾಡುವಂತಹ ಸತ್ಕರ್ಮವೆಲ್ಲವೂ ಕೂಡ ಪರಮೇಶ್ವರ ದೇವನಿಗೆ ಅರ್ಪಿತವಾದದ್ದು. ಇಲ್ಲಿ ನೋಡಿದರೆ ಇವರೆಲ್ಲರೂ ಸೇರಿಕೊಂಡು ಪಾಪ ಕಾರ್ಯವನ್ನು ಕಟ್ಟಿಕೊಂಡು ಶಿವ ದ್ವೇಷಕ್ಕೆ ಕಾರಣರಾಗಿ ಹೋದರು. ಮಾತ್ರವಲ್ಲ, ಶಿವದೇವರಲ್ಲಿ ದ್ವೇಷವನ್ನು ಕಟ್ಟಿಕೊಂಡು ಈ ಯಜ್ಞವು ಹಾಳಾಗಿ ಹೋಯಿತು, ಈ ಯಜ್ಞವು ಕೆಟ್ಟು ಹೋಯಿತು. ಇದನ್ನು ಮಾಡುತ್ತಿರುವುದು ಯಾರು? ನನ್ನ ಅಪ್ಪ. ಇವ ನನ್ನ ಅಪ್ಪನೂ ಅಲ್ಲ, ಇವ ದಕ್ಷ ಪ್ರಜಾಪತಿಯೂ ಅಲ್ಲ, ಇವನ ಅಪ್ಪನ ಪಾತಕಿ ಪಾತಕಿ ಪಾತಕಿ. ಇವರೊಟ್ಟಿಗೆ ಸೇರಿ ಈ ದುರ್ಮತಿಗಳು ಕೂಡ ಕೆಟ್ಟು ಹೋದ್ರು, ಕೆಟ್ಟು ಹೋದ್ರು. ಇಲ್ಲ ಇಲ್ಲ, ಈ ಪಾಪ ಕಾರ್ಯವನ್ನು ಕಾಣುವುದಕ್ಕೆ ನಾನು ಬರಬಾರದಿತ್ತು. ಶಿವನೇ ಶಿವನೇ, ಯಾಕೆ ಬಂದೆ? ಹೋಗದಿರೋದಲ್ಲಿ ಹೋದರೆ ಆಗುವುದೀತನೇನು ಆಗಲಿ ಬದಿಗಿರೋ ಬೆಳೆಯುವುದ ನೀನಿಲ್ಲ
ಅವಮಾನ ಎನ್ನುವಂಥದ್ದು ಕಟ್ಟಿದ್ದಂತಹ ಬುತ್ತಿ ಎನ್ನುವ ಹಾಗೆ ಅದನ್ನು ತಿಳಿದು ಕೂಡ ನನ್ನ ಪತಿದೇವರ ಮಾತನ್ನು ನಾನು ಮೀರಿ ಬಂದೆ. ಒಂದು ವೇಳೆ ನಾನು ಕೈಲಾಸವನ್ನು ಸೇರಿಕೊಂಡರೆ ನನ್ನ ಗಂಡ ನನ್ನಲ್ಲಿ ಕೇಳಿಬಿಟ್ಟರು, ದಾಕ್ಷಾಯಿಣಿ ಹೋದೆಯ ಪ್ರಾಚೀನ ಬರೆಗೆ ನಿನ್ನನ್ನು ಹೇಗೆ ಸತ್ಕರಿಸಿದರು ಎನ್ನುವ ಹಾಗೆ. ಇಲ್ಲಿ ನಡೆದಂತಹ ವಿಚಾರವನ್ನು ಏನಾದರೂ ಹೇಳಿದ್ರೆ ಖಂಡಿತವಾಗಿಯೂ ಶಿವ ದ್ವೇಷಕ್ಕೆ, ಶಿವನ ಕೋಪಕ್ಕೆ ಇವರು ಗುರಿಯಾಗುತ್ತಾರೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಅತ್ತ ಕಡೆ ಗಂಡನ ಮಾತನ್ನು ನಾನು ಮೀರಿ ಬಂದೆ. ಇಲ್ಲಿ ನಾನು ತವರು ಮನೆಯಲ್ಲಿ ಅವಮಾನಕ್ಕೆ ಒಳಗಾದೆ. ಗಂಡನ ಮನೆಯನ್ನು, ತವರು ಮನೆಯನ್ನು ಉಳಿಸಬೇಕಾದಂತಹ ಧರ್ಮ ಹೆಣ್ಣಿನದ್ದು. ಆದರೆ ಈ ಹೊತ್ತಿಗೆ ಎರಡೂ ಮನೆಯನ್ನು ನಾನು ಕಳೆದುಕೊಂಡು ಬಿಟ್ಟೆನಲ್ಲ ಶಿವನೇ. ಎರಡೂ ಮನೆಯನ್ನು ಕಳೆದುಕೊಂಡವಳಿಗೆ ಇನ್ನೇನು ಗತಿ? 1000 ಮಂದಿಯೊಳಾದಂತಹ ಅಪಮಾನ ಅದು ಸಾವಿಗೆ ಸಮಾನವಂತೆ. ಅದಕ್ಕೆ ಬೇಕಾಗಿ ಒಂದೇ ಒಂದು ನಿರ್ಧಾರ, ದೇಹತ್ಯಾಗ, ದೇಹತ್ಯಾಗ. ಯಾರು ಕನಿಕರ ಪಡಬೇಡಿ. ಇದು ವಿಷದ ಬಿಂದುವನ್ನು ಬಿತ್ತಿದ್ರೆ ಅಮೃತದ ಫಲ ಬರ್ತದ? ಈಗಿನ ಹೆಣ್ಣು ಮಕ್ಕಳ ಸ್ಥಿತಿಯೇ ಹೀಗೆ. 20 ವರ್ಷ ಸಾಕಿದ ಅಪ್ಪ ಅಮ್ಮನ ನೆನಪಿಲ್ಲ, 3 ತಿಂಗಳು ಒಟ್ಟಿಗೆ ಇದ್ದ ಗಂಡಿನೊಟ್ಟಿಗೆ ಓಡಿ ಹೋಗುದು. ಮತ್ತೆ ಆ ಕಡೆಯೂ ಇಲ್ಲ, ಈ ಕಡೆ ಇಲ್ಲ. ಹೆಣ್ಣ ಕೆರೆಯಲ್ಲಿಯೋ ಬಾವಿಯಲ್ಲಿಯೋ ಮಾಡಿದನ್ನು ಅನುಭವಿಸ್ತಾ ಇದ್ದಾಳೆ. ಈಗ ನೀವು ತಟ್ಟದೇ ಇರುವ ಕೈ ಯಾಕೆ ಪ್ರಸಾದ ಅಂಜಲಿಕ? ಈಗ ನಗದೇ ಇರುವ ಹಲ್ಲು ಯಾಕೆ? ಕೈ ತಕ್ಕಿ ನಗಾಡಿ. ಅದು ಎರಡನ್ನೂ ಮಾಡದೆ ಕರದಟ್ಟಿ
ಚಪ್ಪಾಳೆಯನ್ನು ಮಾಡಿದ್ದೀರಾ? ಕರತಟ್ಟಿ ಆಡಿದಿರಾ? ಯಾರೆಲ್ಲ ಕಣ್ಣು ಬಿಟ್ಟು ನೋಡಿದಿರೋ ನಿಮ್ಮ ಕಣ್ಣುಗಳನ್ನೇ ಕಿತ್ತು ಹಾಕಲಿ. ಯಾರೆಲ್ಲ ಕರತಟ್ಟಿ ಚಪ್ಪಾಳೆಯನ್ನು ಮಾಡಿದಿರೋ ನಿಮ್ಮ ಕಣ್ಣುಗಳನ್ನೇ ಕತ್ತರಿಸಲಿ. ಯಾರು ಹಲ್ಲು ಬಿಟ್ಟು ನೆಗಾಡಿದಿರೋ ನಿಮ್ಮ ಹಲ್ಲುಗಳನ್ನೇ ಪುಡಿ ಪುಡಿ ಮಾಡಲಿ. ಋಷಿ ಮುನಿಗಳಿಗೆ, ದೇವತೆಗಳಿಗೆ, ಪಂಡಿತರಿಗೆ, ಸಾವಂತರಿಗೆ ನನ್ನ ಪತಿದೇವರು ಶಿಕ್ಷೆಯನ್ನು ಕೊಡುತ್ತಾರೆ. ಇದು ಸತ್ಯ, ಸತ್ಯ, ಸತ್ಯ. ದೇವೇಂದ್ರ, ನೀನು ಹೆದರಬೇಡ. ಒಮ್ಮೊಮ್ಮೆ ತಪ್ಪಿ ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚುತ್ತದೆ, ನಮ್ಮ ಹಲ್ಲನ್ನು ತೆಗಿಲಿಕ್ಕೆ ಆಗ್ತದ? ಇದು ನನ್ನದೇ, ನನ್ನ ಮಗಳು. ಎಂತ ನಿನ್ನ ಮಗಳೆನ್ನುವಂಥದ್ದು ಸಾಕು. ಈ ಪ್ರಾಚೀನ ಬರಹೆ ಸಾಕು. ಈ ಯಜ್ಞ ಸಾಕು. ಈ ಜೀವನ ಸಾಕು, ಸಾಕು. ಏನು ನಿನಗೊಂದು ಅಹಂಕಾರ? ಹೇಗೆ? ನನ್ನಿಂದ ಹುಟ್ಟಿಕೊಂಡ ಕಿಡಿ ಎಷ್ಟು ಹಾರಿದ್ರಷ್ಟೇ. ದಕ್ಷನ ಮಗಳು ದಾಕ್ಷಾಯಿಣಿ ಎನ್ನುವ ಹಾಗೆ ನೆನಪಿಟ್ಟುಕೋ, ನೆನಪಿಟ್ಟುಕೋ. ನಾನು ಪಿನಾಕಿ ಅರ್ಧ ಶರೀರಿಯಾಗಿ ಬಾಳುತ್ತೇನೆ ವಿನಃ ದಕ್ಷನ ಮಗಳಾಗಿ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಬಯಸುವುದಿಲ್ಲ. ಅದಕ್ಕಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ನಿನ್ನಿಂದಲೇ ನಿರ್ಮಿತವಾದಂತಹ ದೇಹವನ್ನು ಕಾಣುತ್ತಿರುವಂತಹ ಅಗ್ನಿಗೆ ಯಾರಿಗೆ ಬೇಕು ಪ್ರಭು ಪರಮೇಶ್ವರ ದೇವವನ್ನು ಸದಾಕಾಲ ಸೇವಿಸಿದ ಪರಿಣಾಮವಾಗಿ ನನ್ನಲ್ಲಿ ಹುಟ್ಟಿರುವುದು ಯೋಗ ಅಗ್ನಿ. ಇದು ಸ್ವಾಮಿ ಕ್ಷಮಿಸಿ ಬಿಡಿ, ಸ್ವಾಮಿ ಕ್ಷಮಿಸಿ ಬಿಡಿ. ಮತ್ತೊಮ್ಮೆ ನಾನು ಈ ಹುಟ್ಟಿ ಮತ್ತೊಂದು ರೂಪದಲ್ಲಿ ಬಂದು ನಿಮ್ಮನ್ನು ಸೇರುವವಳಿದ್ದೇನೆ. ಇದು ಇದು ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾನು ಹತಗೊಳ್ಳುವವಳಿದ್ದೇನೆ. ಪದ್ಮಾಸನವನ್ನೇ ಬಲಿದಿದ್ದೇನೆ. ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದವರೆಗೆ ನನ್ನ ಪ್ರಾಣವಾಯುವನ್ನೇ ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ಸಹಸ್ರ ರಂಧ್ರಗಳಿಂದ ಪ್ರಾಣವಾಯುವನ್ನೇ ಸ್ಫೋಟಿಸಿ ನನ್ನ ದೇಹವನ್ನು ಅಗ್ನಿಗೆ ಆಹುತಿ ಕೊಡುತ್ತೇನೆ. ನೋಡಿ 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 ನೋಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮವರೆಲ್ಲ ಅವರು ಸುಟ್ಟು ಹೋಗುವಾಗ ಕರತಾಡನ ಮಾಡುದು ನೋಡಿ. ಒಮ್ಮೆ ಉಪದ್ರ ಹೋಗ್ಲಿಂತ ಇವರು ಕಾಯ್ತಾ ಇದ್ರು. ಅವಳು ಸುಟ್ಟು ಹೋಗುವಾಗ ಕರತಾಡನ ಮಾಡಿ. ದೇವೇಂದ್ರ, ಓ ನಮ್ಮವರೇ, ನಿಮ್ಮ ಕಣ್ಣಿಗೆ ಎಂತದಾಯ್ತು? ಆ ದೃಶ್ಯವನ್ನು ನಾನು ನೋಡ್ಲಿಲ್ಲ, ನನಗೆ ಪಾಪ ತಟ್ಟುವುದಿಲ್ಲ. ಅದು ಇದ್ರೆ ಸಾಕಾಗ್ತದೆ ಪಾಪ ತಟ್ಟಲಿಕ್ಕೆ, ನೋಡ್ಬೇಕು ಅಂತ ಇಲ್ಲ. ಅದು ಇದ್ದ ಮೇಲೆ ಎಲ್ಲ ಮುಗಿಯಿತು. ಸ್ವಾಮಿ, ನಿಮಗೂ ಸ್ವಲ್ಪ ಸರಿ ಇಲ್ಲ. ನಾನು ನಿರೀಶ್ವರ ಯಾಗ ಅಂತ ಹೇಳುವಾಗ ಈಶಾನಾಯ ಸ್ವ ಅಂತ ಹೇಳಿಕ್ಕೆ ಹೋದೆ, ಅಲ್ಲಿಗೆ ನಿಲ್ಲಿಸಿದೆಲ್ಲ, ಅದಕ್ಕೆ ನಿಲ್ಲಿಸಿದ್ದು. ಇರ್ಲಿ, ಒಂದು ಉಪಕಾರ ಮಾಡಿದ್ದಾಳೆ ಸಾಯುವಾಗ. ಏನ್ ಹೇಳಿದ್ದು? ಸಾಕು ನಿನ್ನಿಂದ ಆದ ಜನ್ಮ, ನಿನ್ನ ಮಗಳಲ್ಲ, ನಾನು ಈಶ್ವರನ ಅರ್ಧ ಶರೀರ. ನಮಗೆ ಉಪಕಾರ ಆಯ್ತು. ಯಾಕೆ ಯಾಕೆ ಅಪಪ್ರಚಾರ ಆಗುದಿಲ್ಲ. ಅಪಪ್ರಚಾರ ಅಲ್ಲ, ನನ್ನ ಮಗಳಾದ್ರೆ ನನಗೆ ಸೂತಕ ಬರುವುದಿಲ್ವಾ? ಈ ಧಾರ್ಮಿಕ ಕಾರ್ಯಕ್ರಮ ಅರ್ಧದಲ್ಲೇ ನಿಲ್ಲಿಸಬೇಡುವ? ನನ್ನ ಮಗಳಲ್ಲ ಅಂತ ಹೇಳಿ ಸತ್ತ ಕಾರಣ ಸೂತಕ ಇಲ್ಲ ನನಗೆ. ಯಾವ ಸೂತಕವೂ ಇಲ್ಲ. ಕಾರ್ಯಕ್ರಮ ಒಂದು ಸಾಂಗವಾಗಿ ನೆರವೇರಬಹುದು. ಅವಳೊಟ್ಟಿಗೆ ಬಂದ ವಿಕಾರ ರೂಪಿನ ಗಣಗಳೆಲ್ಲ ಉಂಟು. ಭೃಗು ಮಹರ್ಷಿಗಳು ಋಗು ಎನ್ನುವ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅವುಗಳೆಲ್ಲ ಅವರ ಜುಟ್ಟನ್ನು ಹಿಡಿದು ಅಗ್ನಿಗೆ ಹೋಮಿಸಿದ್ದಾರೆ. ನೀವು ಹೆದರಬೇಡಿ,
ನನ್ನ ತಲೆ ಇರುವವರೆಗೆ ಯಜ್ಞ ನಿಲ್ಲಿಕ್ಕಿಲ್ಲ. ತೊಂದರೆಯೂ ಇಲ್ಲ.
ಬೆಟ್ಟದ ಮೇಲೆ ಭಕ್ತಾದಿಗಳೆಲ್ಲರೂ ಕೂಡ ವಿಧ ವಿಧವಾಗಿ ಪೂಜಿಸ್ತಾ ಇದ್ದಾರೆ ಅಂತ ನಿಮ್ಮ ಬಾಲಿಗೆ ಭವಾನ ಯಾರಿಂದ ಹೇಗೆ ಗುರಾಗಿ ದಕ್ಷಿಣಾಧರದಲ್ಲಿ ಅಪಮಾನಿತಳಾಗಿ ಸತ್ತು ಹೋದಳು. ದೇಹತ್ಯಾಗ ಮಾಡಿಕೊಂಡಳು. ಅವಳ ಸಾವಿಗೆ ನಮ್ಮೆಲ್ಲರ ಸೋಲಿಗೆ ಅರ್ಥಾತ್ ನನ್ನ ಅಪಮಾನಕ್ಕೆ ಕಾರಣ ದಕ್ಷನೆನ್ನುವಂತಹ ಕುಮತಿ. ಅಂತಹ ದುಷ್ಟಮತಿಯನ್ನು ಸಂಬಂಧದಲ್ಲಿ ನಿಮ್ಮ ಮಾವ ಮಾಡಿದ್ದಾರೆ ಅಪಮಾನ ನಿರೀಕ್ಷರ ಯಾಗಕ್ಕಾಗಿ ಮುಂದಾಗಿದ್ದಾರೆ. ಅಂತವರು ಚೆಂಡಾಡಿ ಶಾಕಿರಿ ಡಾಕ್ಟರ್ಗಳೆಂಬ ಪ್ರೇತ ಪಿಶಾಚಿಗಳಿಗೆ ಗುಣಪಡಿಸಿದರು. ಇಲ್ಲಿಂದ ದಕ್ಷಿಣಕ್ಕೆ ಪ್ರಾಚೀನ ಬರಹಿ ಎನ್ನುವಂತಹ ಪ್ರದೇಶ ಇದೆ. ಅಲ್ಲಿ ದಕ್ಷಾಕ್ಷರವನ್ನು ಕೈಗೊಂಡಿದ್ದಾನೆ. ಅರ್ಥಾತ್ ಅವನ ಅಂಕೆಯಲ್ಲಿ ಉಂಟು. ಆ ಸಭೆಯನ್ನು ಪ್ರವೇಶ ಮಾಡು. ಅಲ್ಲಿ ಯಾರೆಲ್ಲ ನಮಗೆ ತಿರುಗಿ ನಿಂತಿದ್ದಾರೋ ಅಂತವರ ಅಂಗಾಂಗಗಳನ್ನು ಮುರಿ, ಅಂತವರ ಗಡ್ಡವನ್ನು ಕೀಳು, ಕಣ್ಣನ್ನು ತೆಗೆ, ತವಡೆಯನ್ನು ಮುರಿ, ಚಿತ್ರಹಿಂಸೆಯ ಮೂಲಕವಾಗಿ ಪ್ರವರ್ತಿಸು. ಮಾತ್ರ ಅಲ್ಲ, ತಾನೊಬ್ಬ ಯಜಮಾನ ಅಂತ ಕೃತ್ಯಕ್ಕೆ ಯಜಮಾನನಾದಂತಹ ದಕ್ಷನ ತಲೆಯನ್ನು ಕಡಿದು ಹೆಜ್ಜ ಕುಂಡಕ್ಕೆ ಹೋಗಿಸು.
ಬಂದೆಂಬ ಬರ ಹೇಳು. ಊಟಕ್ಕೆ ಬಂದದ್ದು ಯಾರು? ನಾನಾ ಊಟ ನೀನಾ? ಮಾಡಿದ್ಯಾ? ನಾನಾ ನೀನಾ? ನಾನು ಹೇಗಾದ ಹವಿಸಿನ ಕಡೆಗೆ ಬಂದದ್ದು ನಾನು ಮಾನ್ಯ ಮಾಡಿದ್ದೆ ಅಂತ ನನಗೆ ವಿರೋಧಿ ಅಲ್ಲ. ಹವಿಸ್ಸು ತಿನ್ನುವುದಕ್ಕಾಗಿ ಬಂದದ್ದು ಯಾರು? ನೀನು ವಿರೋಧಿ ನನಗೆ ವಿರೋಧವ ಹೇಗೆ? ನಾನು ಹವಿಸು ತಿನ್ನುವುದು ನೀನು ಧಾರಣೆ ಮಾಡು. ಹವಿಸನ್ನಾದ್ರೂ ತಿನ್ನುವುದಕ್ಕಾಗಿ ಬಂದಿದ್ದಲ್ವ ನೀನು? ಹೌದು. ಮತ್ತೇನು? ಯಾಕೆ ವಿರೋಧ? ಎಲ್ಲಿ ಸಿಗ್ತದೆಂಬುದಾಗಿ ಕಾಯ್ತಾ ಇರುವ ಯಾಕೆ ವಿರೋಧ? ಯಾಕೆ? ನನಗೆ ಯಾಕೆ ನಿನ್ನ ವಿರೋಧ? ಯಾಕೆ? ಯಾಕೆ ಹೇಳು? ನೀವು ದೇವಲೋಕದ ಪೀಠವನ್ನು ಅಲಂಕರಿಸುವ ಸಂದರ್ಭದಲ್ಲಿ ಹೇಳುವುದೇ ಅದು ಮೂರು ಮೂರ್ತಿ ಅನುಗ್ರಹ. ಹೌದು. ಹಾಗಾದ್ರೆ ನಿರೀಶ್ವರ ಯಾಗಕ್ಕೆ ಯಾಕೆ ಮೂರು ಮೂರ್ತಿ ಸೇರ್ಲಿಲ್ಲ? ಮೂರು ದೇವರು, ಮೂವರು ದೇವರಲ್ವ? ಬ್ರಹ್ಮ, ಆಮೇಲೆ ಪರಮೇಶ್ವರ, ಆಮೇಲೆ ಮಾಧವ. ಇರಲಿ. ಆದ್ರೂ ಕೂಡ ಪರಮೇಶ್ವರ ದೇವರನ್ನು ಬಿಟ್ಟು ನಿರೀಶ್ವರ ಯಾಗಕ್ಕಾಗಿ ಮುಂದಾದವ ಯಾರು? ಈಗ ನನಗೆ ವಿರೋಧ ಅಷ್ಟಕ್ಕ. ನಾನು ಕೃತಜ್ಞ ಭಾಗದಿಂದ ನಿನ್ನಪ್ಪನಿಗೆ ಹವಿಸ್ಸು ತಿನ್ನುವುದಕ್ಕೆ ಸಿಕ್ತದಂತ ಹೇಳಿ ಆದ್ರೆ ಯಾವ ಕಡೆಗಾದ್ರೂ ಸೇರಬಲ್ಲವ ನೀನು. ಈಗ ನನಗೆ ಅರ್ಥ ಆಯ್ತು. ನಾನು ಹವಿಸಲು ಕಾರಣ ನೀನು ನನಗೆ ವಿರೋಧ. ನನಗೆ ನೀನೇಕೆ ವಿರೋಧ ಅಂತ ಯಾಕೆ? ರಾಕ್ಷಸನೋ ಮನುಷ್ಯನೋ ಪ್ರಾಣಿಯೋ ಯಾವುದು ಅಂತಲೇ ಗೊತ್ತಾಗುದು. ನಮ್ಮ ಟಿವಿಯ ಹೀಗೆ. ಎಂತದ್ದು ಟಿವಿ? ಮತ್ತೇನು? ನಾವು ಇರುವುದೇ ಹೀಗೆ, ನಮ್ಮ ಶೈಲಿಯ ಹೀಗೆ. ಅದಕ್ಕೆ ಟಿವಿ ಅಂತ ಹೆಸರಲ್ಲ. ಮತ್ತೇನು? ಲೋಕದಲ್ಲಿ ಉಳಿದವರಿಗೆ ಗೊತ್ತಾಗೋದಕ್ಕೆ ವಿಕಾರ ಅಂತ ಹೆಸರು. ವಿಕಾರವ? ಸಾವಿರ ನಮ್ಮ ಬಾಲಿಗೆ ಶೋಭೆ, ಅದಕ್ಕೆ ನಮ್ಮವರಿಗೆ ವಿಕಾರ ಆಗಿರಬಹುದು. ಅದು ಲೋಕದಲ್ಲಿ ಹಾಗೆ. ನಾವೆಲ್ಲ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ತಿನ್ನುವುದು, ನಿಮ್ಮಂತವರೆಲ್ಲ ಬಾಳೆಯನ್ನು ಕೊಳೆಯಿಸಿ ಕುಡಿಯುವುದು. ನಿಮ್ಗೆ ವಿಕೃತಿಯ ಚಂದ ಮಾಡುವವರಾದ್ರೂ ಬೇಕಲ್ವ ಪ್ರಪಂಚದಲ್ಲಿ? ಅದು ಬೇಕು. ಅವರಿಗೆ ಬೇಕಾದಾಗೆ ವ್ಯವಸ್ಥೆಯೂ ಬೇಕು. ಹಾಗಾಗಿ ಲೋಕದಲ್ಲಿ ಯಜ್ಞ ಕರ್ಮವನ್ನು ಕೆಡಿಸುವುದಕ್ಕೆ ಬಂದು ನಿನಗೆ ವೀಳ್ಯದೆಲೆ ತಿಂದು ಉಗುಳ್ಲಿಕ್ಕೆ ನನ್ನ ಯಜ್ಞ ನಾವು ಹಾಗೆ. ನಿನಗೆ ವೀಳ್ಯದೆಲೆ ತಿಂದು ಬೇರೆ ಕಡೆಯಲ್ಲಿ ಉಗುಳ್ಲಿಕ್ಕೆ ಸಂಕಟವ. ನಮ್ಮ ಯಜ್ಞಕುಂಡದಲ್ಲಿ ಉಗುಳಿದ್ಯಲ್ವ ನೀನು? ಭೃಗುಮುನಿಯ ಕಣ್ಣು ಕಿತ್ತಿದ್ಯಾ? ಭಗಮುನಿಯ ಹಾಳು ಮಾಡಿದ್ದು ನಾನು. ಅದಕ್ಕೆ ಹೇಳಿದ್ದು ನೀನು ಭಯೋತ್ಪಾದಕ ಅಂತ. ಯಾರು? ಹಾಗಾಗಿಯೇ ನಾನು ಭಯೋತ್ಪಾದಕ. ಹೌದು. ನೀನು ಯಾರು? ನಾನು ಯಜ್ಞ ಮಾಡುವಂತ ಧಾರ್ಮಿಕ ಕರ್ತೃ. ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮ ಮಾಡು. ಯಜ್ಞ ಮಾಡಬಹುದಿತ್ತು. ಮಗಳೆಂಬ ಮಮಕಾರ ಬೇಕು. ಅದನ್ನು ಬಿಟ್ಟು ನಿರೀಶ್ವರ ಯಾಗಕ್ಕಾಗಿ ಮುಂದಾದಂತಹ ಪಾಪಿ ನೀನು. ನಿರೀಶ್ವರ ಯಾಗ ಅಂತ ಹೇಳಿದ್ರೆ ನನ್ನ ಮನೆ ಅಂಗಳದಲ್ಲಿ ಆಗುವ ಯಜ್ಞ. ನನ್ನ ಮನೆ ಅಂಗಳದಲ್ಲಿ ನಾನು ವೆಚ್ಚ ಮಾಡುವುದಕ್ಕೆ ಯಾರಿಗೆ ಕೊಡಬೇಕು ಅಂತ ನನ್ನ ನಿರ್ಣಯ. ಈಶ್ವರನಿಗೆ ಬೇಕಾದ್ರೆ ಅವ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಲಿ. ನನ್ನ ವೆಚ್ಚದಲ್ಲಿ ಈಶ್ವರನಿಗೆ ಕೊಡಬೇಕಾ ನಾರಾಯಣನಿಗೆ ಕೊಡಬೇಕಾ ಅದು ನನ್ನ ನಿರ್ಣಯ. ನನ್ನ ನಿರ್ಣಯವನ್ನು ಪ್ರಶ್ನಿಸಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಮತ್ತೊಬ್ಬ ಅಲ್ಲ. ಇದನ್ನು ಒಪ್ಪಿಕೊಂಡದ್ದು ಬೃಹಸ್ಪತಿ. ಯಾವನೋ ಧನವೇಶವ ಅಲ್ಲ. ನೀನು ಯಾರೋ ವಿಕಾರ ರೂಪಿ ಕೇಳಲಿಕ್ಕೆ?
ನನ್ನ ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ನನಗೆ ಬಿಟ್ಟದ್ದು. ಅಲ್ಲ, ಲೋಕದಲ್ಲೊಂದು ರೂಢಿ ಉಂಟು. ಏನು? ಹೇಗಂದ್ರೆ ನಮ್ಮವರು ತಂದೆ ಮಕ್ಕಳೆಂಬುದಾಗಿ ಮಗಳನ್ನು ಬಿಟ್ಟು ಅಳಿಯನನ್ನು ಬಿಟ್ಟು ನಿರೀಶ್ವರ ಯಾಗ. ಅದು ನನ್ನ ವೈಯಕ್ತಿಕ ನಿರ್ಧಾರ. ಯಾರನ್ನು ಕರಿಬೇಕು ಬಿಡಬೇಕು ಅಂತ ನನಗೆ ಬಿಟ್ಟದ್ದು. ಲೋಕದವರು ನಾವು ಹೇಳ್ತೇವೆ ಏನು ಮಾಡ್ಬೇಕು, ಏನು ಕೊಂಡಾಡ್ಬೇಕು ಎಂಬುದಾಗಿ. ಅಯ್ಯೋ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ವಿಕಾರ ಸ್ವರೂಪ ಎಂಬುದಾಗಿ, ವಿಕಾರ ಸ್ವರೂಪ ಎಂಬುದಾಗಿ ಹೇಳ್ತಾ ಇದ್ದೇನೆ. ಪರಮೇಶ್ವರ ದೇವರ ಚಟೆಯಿಂದ ಹುಟ್ಟಿದವ ವೀರಭದ್ರ ವೀರೇಶ. ನನಗೆ ಗೊತ್ತಾಯ್ತು, ಇಷ್ಟು ಮಂದಿ ಎಲ್ಲ ಭಯೋತ್ಪಾದನೆ ಮಾಡುವವರು, ಬರುವಾಗ ಬೆಂಬಲ ಕೊಟ್ಟು ಮಾತಾಡುವವ ಬಹುಶಃ ನೀನು ಶಿವಕುಮಾರನೇ ಇರಬೇಕು ಅಂತ ಗೊತ್ತಾಯ್ತು ನನಗೆ. ಮಾಲಿಂಗನ ಅವತಾರ, ಮಾಲಿಂಗನಿಂದ ಹುಟ್ಟಿದ ಬಣ್ಣವ ನೀನು. ನಿನ್ನ ಬಣ್ಣ ಕಡಿತಾರೆ. ಹವಿಸ್ಸು ಕೊಡುವಾಗ ತುಪ್ಪ ಹಾಲು ಅದನ್ನೆಲ್ಲ ಯಾಕೆ ಹಾಳು ಮಾಡ್ತಾ ಇರೋದು? ನಮ್ಮವರಿದ್ದಾರಲ್ವಾ ತಿನ್ನುವುದಕ್ಕಾಗಿ ಅಂತಹ ವಸ್ತುಗಳನ್ನು ಹಾಳೆಸಗುವವ ನೀನು ಪಾಪಿ. ಒಳ್ಳೆದಾಯ್ತು. ಯಾಕೆ? ಹಾಲು ತುಪ್ಪ ಯಜ್ಞಕ್ಕೆ ಹಾಕಿದ್ರೆ ಹಾಳು ಅಂತ ಹೇಳುವುದಿದ್ರೆ ನಿನ್ನ ಅಪ್ಪನನ್ನು ಜೀವಮಾನದಲ್ಲಿ ಯಜ್ಞಕ್ಕೆ ಕರಿಬಾರ್ದು. ಯಜ್ಞಕ್ಕೆ ಹಾಕುವ ಹಾಲು ತುಪ್ಪ ಅದು ಹಾಳಾಗುದು ಅಂತ ಹೇಳುದು ಯಾರು ಗೊತ್ತುಂಟ? ವಿಚಾರವಾದಿಗಳು ಎನ್ನುವುದಾಗಿ ಒಂದು ವರ್ಗ ಉಂಟು. ಅದು ಹಾಲನ್ನು ಬಡವರಿಗೆ ಕೊಡಿ, ನಾವು ಯಜ್ಞಕ್ಕೆ ಹಾಕಿದ್ರೆ ಅದರ 100 ಪಟ್ಟು ಹಾಲಿನ ಪ್ರತಿಫಲ ಸಿಗ್ತದೆ. ಅಲ್ಲ, ಹಾಳು ಮಾಡುವುದಲ್ವಾ? ಯಾರು ಹೇಳಿದ ಹಾಳು? ನಿನಗೆ ಯಜ್ಞಕ್ಕೆ ಹಾಕಿದ್ರೆ ಪ್ರಯೋಜನ ಏನು? ನೀನು ನೋಡಿದ್ದ ಪ್ರಯೋಜನವನ್ನು. ಹಾಗಾದ್ರೆ ನಿರೀಶ್ವರ ಯಾಗ ಯಾಕೆ ಮಾಡಿದ್ದು ಅಂತ ಕೇಳಿದಾಕೆ ನೀನು ಯಜ್ಞದ ಬಗ್ಗೆ ನಿನಗೆ ಗೌರವ ಇಲ್ಲ. ಯಜ್ಞಕ್ಕೆ ನಿಲ್ಲು. ಯಜ್ಞದ ಬಗ್ಗೆ ಗೌರವ ನೀನು ಒಂದು ಯಜ್ಞದ ಬಗ್ಗೆ ಗೌರವ ಇರಿಸಿಕೊಂಡು ಮಾತಾಡಬೇಕು. ಹಾಗಾದ್ರೆ ನೀನು ಯಜ್ಞ ಹಾಕಿ ನಿರೀಶ್ವರ ಯಾಗ ಅಂತ ಯಾಕೆ ಹೇಳಿದ್ದು? ಈಶ್ವರನನ್ನು ಕರೀಲಿಲ್ಲ. ಅಳಿಯನನ್ನು ಮಗಳನ್ನು ಕರೀಲಿಲ್ಲ ಅಂತ ಯಾಕೆ ಹೇಳಿದ್ದು ನೀನು? ಯಜ್ಞವೇ ಸರಿ ಇಲ್ಲ ಅಂತ ಹೇಳ್ಬೇಡುವ ನೀನು? ಯಜ್ಞವೇಡ ಅಂತ ಹೇಳ್ಬೇಕು. ನೀನು ಕರೀಲಿಲ್ಲ ಅಂತ ಕೇಳಬಾರ್ದು. ಒಂದು ವೇಳೆ ಸರಿ ಇಲ್ಲದಕ್ಕೆ ನಿನ್ನ ತಂದೆ ಯಾಕೆ, ನನ್ನ ಮಗಳು ಯಾಕೆ? ಯಜ್ಞ ಸರಿ ಉಂಟು, ಯಜ್ಞ ಅದು ಹೇಳು. ಹಾಲು ಹಾಕಿದ್ರೆ ಕನ್ನಡಿಯ ಮುಂದೆ ಮಾತಾಡಿ ಪ್ರಯೋಜನ ಇಲ್ಲ ನನಗೆ. ಕನ್ನಡಿಯ ಮುಂದೆ ಮಾತಾಡಿದ್ರೆ ತಿರುಗಿಸಿ ಬರುವಾಗ ಬಲಕೈ ಎಡಗೈಗೆ ಕಾಣ್ತದೆ, ಎಡಗೈ ಬಲಕ್ಕೆ ಕಾಣ್ತದೆ. ತಿರುಗಿಸಿ 2 ಬಿಟ್ರೆ ಬೀಳಲೇಬೇಕು. ಅದೇ ರೀತಿಯಾಗಿ ಬಿದ್ದವರಿದ್ದಾರೆ. ಕಾಣುತ್ತಾ ಇರುವಂತೆ ಯಾಗಶಾಲೆ, ಬೆಂಕಿಯ ಕಿರಿ ಕಾಣ್ತಾ ಇರುವಂತ ಶಿರವನ್ನು ಸಾಧಿಸ್ತೇನೆ. ಅಷ್ಟು ಮಾತ್ರವಲ್ಲ, ಈ ಕಾಲಕ್ಕೆ ಎಲ್ಲರೂ ಕೂಡ ದಕ್ಷ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ತಂದೆಗೆ ವಿಚಾರವನ್ನು ಅರಿಸಬೇಕು. ನಡೀತೇನೆ.